नित्यानन्द श्री अद्वैता गदाधरा श्रीवासादि गौरभक्तवृन्दा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगणरघुनाथान्वितं तं साजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधा कान्ता नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जयो श्रीकृष्ण चैतन्य प्रभो नित्यानन्द श्री अद्वैत गदाधर श्रीवासादि गौरभक्तवृन्दा। हरे कृष्णा कृष्ण कृष्ण हरे 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 राम 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 हरे हरे। श्री श्री राधा गोविंद की जय, श्री श्री गौर निताय की जय, श्रील प्रभुपाद की जय। ಶ್ರೀಲ ಪ್ರಭುಪಾದರ ಚರಣಾರವಿಂದಗಳಿಗೆ ವಂದನೆಗಳನ್ನು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಭಕ್ತಿಶಾಸ್ತ್ರಿ ತರಗತಿಯನ್ನು ಪ್ರಾರಂಭ ಮಾಡೋಣ. ನನ್ನ ಎಲ್ಲ ಶಿಕ್ಷಾ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹರೇ ಕೃಷ್ಣ. ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಕೂಡ ತಮ್ಮ ವಿಡಿಯೋಗಳನ್ನು ಆನ್ ಮಾಡಿಟ್ಕೊಳ್ಳಿ. ಭಕ್ತಿಶಾಸ್ತ್ರಿ ತರಗತಿ ಅಂದ್ರೆ ನಿಮ್ಮ ವಿಡಿಯೋ ಆನ್ ಇರಬೇಕು. ಶ್ರೀಲ ಪ್ರಭುಪಾದ ಕಿ ಜೈ. ಘಟಕ 1 ಅಂದ್ರೆ ಯೂನಿಟ್ 1 ಭಗವದ್ಗೀತೆ ಅಧ್ಯಾಯಗಳು ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ. ಇಂದು 11ನೇ ದಿನ, ಪಾಠ 11, ಅಧ್ಯಾಯ 6. ಅಂದ್ರೆ ಈಗ ನಾವು ಮೊದಲನೆಯ ಘಟಕದಲ್ಲಿ, ಮೊದಲನೇ ಯೂನಿಟ್ ನಲ್ಲಿ ನಾವೀಗ ಕೊನೆಯ ಅಧ್ಯಾಯದಲ್ಲಿ ಇದ್ದೇವೆ. 6ನೇ ಅಧ್ಯಾಯ 34ನೇ ಶ್ಲೋಕದಿಂದ ಕಡೆಯ ಶ್ಲೋಕದವರೆಗೆ ಅಂದ್ರೆ 47ನೇ ಶ್ಲೋಕದವರೆಗೆ ನಾವಿವತ್ತು ನೋಡಲಿದ್ದೇವೆ.
ಕಳೆದ ವಾರದಲ್ಲಿ ನಾವು ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿದ್ರೆ, ಯೋಗಾಭ್ಯಾಸದಲ್ಲಿ ಮನಸ್ಸಿನ ಪಾತ್ರ. ಸೊ ಯಾರು ಮನಸ್ಸನ್ನು ಗೆಲ್ತಾರೆ ಅವರಿಗೆ ಮನಸ್ಸು ಮಿತ್ರವಾಗುತ್ತೆ. ಯಾರು ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಮನಸ್ಸು ಅವರಿಗೆ ಶತ್ರು ಆಗ್ತದೆ ಅಂತ ನೋಡಿದ್ವಿ. ನಂತರ ಈ ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದ್ವಿ ನಾವು ವಿವರವಾಗಿ. ಇನ್ನು ಅರ್ಜುನನ ಒಂದು ಮಾತಿನ ಮೂಲಕ ನಮಗೆ ಗೊತ್ತಾಗುತ್ತೆ ಏನು ಇದರ ಒಂದು ಅಷ್ಟಾಂಗ ಯೋಗದ ಒಂದು ಅಪ್ರಾಯೋಗಿಕತೆ. ಅದು ಮಾಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ ಅಷ್ಟಾಂಗ ಯೋಗವನ್ನು ಮಾಡ್ಲಿಕ್ಕೆ ಅಂತ ನಾವು ನೋಡಿದ್ವಿ. ಇನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಅಷ್ಟಾಂಗ ಯೋಗದ ತತ್ವಗಳನ್ನು ಹೇಗೆ ಅನುಸರಿಸಬಹುದು ಅಂತ ಹೇಳಿ ಕೂಡ ನಾವು ನೋಡಿದೆವು. ನಂತರ ಬೇರೆ ಬೇರೆ ಯೋಗಗಳು, ಈ ಯೋಗ ಏಣಿ ಕಡೆಯದಾಗಿ ಭಕ್ತಿ ಯೋಗಕ್ಕೆ ಹೇಗೆ ತಲುಪುವಂಥದ್ದು ಇದನ್ನು ಕೂಡ ನಾವು ಕಳೆದ ವಾರದಲ್ಲಿ ವಿವರವಾಗಿ ನೋಡಿದ್ದೇವೆ. ಹಾಗೆ ಮೊದಲನೇ ಶ್ಲೋಕದಿಂದ 9ನೇ ಶ್ಲೋಕದಲ್ಲಿ ಯೋಗ ರುರುಕ್ಷು ಮತ್ತು ಯೋಗಾರೂಢ ಹೇಳಿದ್ರೆ ಎರಡು ರೀತಿಯಾದಂತಹ ಯೋಗಿಗಳು. ಯೋಗ ರುರುಕ್ಷು ಅಂದ್ರೆ ಪ್ರಾರಂಭಿಕ ಹಂತ, ಆರಂಭಿಕ ಹಂತ. ನಂತರ ಯೋಗಾರೂಢ ಅಂತ ಹೇಳಿದ್ರೆ ಮುಂದುವರಿದ ಹಂತ. ಹಾಗೆ 10ರಿಂದ 27ನೇ ಶ್ಲೋಕದಲ್ಲಿ ಯೋಗಾಭ್ಯಾಸ ಮತ್ತು ಸಮಾಧಿಯಲ್ಲಿನ ಹಂತಗಳು. 28ರಿಂದ 32ನೇ ಶ್ಲೋಕದಲ್ಲಿ ಪರಮಾತ್ಮನಾಗಿ ಕೃಷ್ಣನ ಅವತಾರ ಸಾಕ್ಷಾತ್ಕಾರ ಹೇಳಿದ್ರೆ ಯೋಗಿಗಳು ತಮ್ಮ ಹೃದಯದಲ್ಲಿ ಭಗವಂತನನ್ನು ಪರಮಾತ್ಮ ರೂಪಿಯಾಗಿ ನೋಡ್ತಾರೆ. ಇನ್ನು 33ರಿಂದ 36ನೇ ಶ್ಲೋಕದಲ್ಲಿ ಅರ್ಜುನನಿಂದ ತಿರಸ್ಕೃತವಾದ ಅಷ್ಟಾಂಗ ಯೋಗ. ಅರ್ಜುನ ನಿಮ್ಗೆ ಗೊತ್ತಿರೋ ಹಾಗೆ ಅವನು ಕಾಡಿನಲ್ಲಿ ವಾಸ ಮಾಡ್ತಾನೆ, ಒಬ್ಬ ಯೋಧ, ಮತ್ತೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾನೆ ಅಂತ ಅರ್ಜುನ ಹೇಳುವಂಥದ್ದು. ಅಂದ್ರೆ ಈ ಅಷ್ಟಾಂಗ ಯೋಗ ಇದು ಸುಲಭ ಅಲ್ಲ ಮಾಡ್ಲಿಕ್ಕೆ, ಕಷ್ಟಕರವಾದಂಥದ್ದು ಹೇಳಿ ಅವನಿಂದ ಅವನು ತಿರಸ್ಕರಿಸ್ತಾನೆ ಈ ಅಷ್ಟಾಂಗ ಯೋಗವನ್ನು. ನಂತರ ಅರ್ಜುನ ಕೇಳ್ತಾನೆ 37ರಿಂದ 45ನೇ ಶ್ಲೋಕದಲ್ಲಿ ಈ ಒಂದು ಕಷ್ಟಕರವಾದಂಥದ್ದು ಇದು ಯೋಗಾಭ್ಯಾಸ. ಸೊ ಇದನ್ನ ಮಾಡಿದ ನಂತರ ಈ ದಾರಿಯನ್ನು ಹಿಡಿದ ನಂತರ ಅದರಲ್ಲಿ ಏನಾದ್ರೂ ವಿಫಲರಾದ್ರೆ, ಪತನ ಹೊಂದಿದ್ರೆ ಅವರ ಮುಂದಿನ ಗತಿ ಏನು ಅಂತ ಹೇಳಿ ಕೇಳ್ತಾನೆ. ಯಾಕಂತ ಹೇಳಿದ್ರೆ ಈಗ ಆಧ್ಯಾತ್ಮಿಕ ಜೀವನ ಮತ್ತೆ ಇಂದ್ರಿಯ ಭೋಗ ಇದೆರಡು ಕೂಡ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾವೀಗ ಕಟ್ಟಿಗೆಯನ್ನು ಉರಿಸಿ ಅದಕ್ಕೆ ನೀರನ್ನು ಸುರಿದ್ರೆ ಹೇಗಾಗುತ್ತೆ, ಅದು ನಂದಿ ಹೋಗ್ತದೆ ಬೆಂಕಿ. ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕದಲ್ಲಿ ನಾವು ಪ್ರಗತಿಯನ್ನು ಸಾಧಿಸ್ಬೇಕಂತ ಹೇಳಿದ್ರೆ ಇಂದ್ರಿಯ ಭೋಗವನ್ನು ಮಾಡ್ಲಿಕ್ಕಿಲ್ಲ. ಹಾಗೆ ಇಲ್ಲಿ ಅರ್ಜುನ ಕೇಳುವಂಥದ್ದು ಅಂದ್ರೆ ಈ ಕಡೆ ಇಂದ್ರಿಯ ಭೋಗವನ್ನು ತ್ಯಾಗ ಮಾಡಿದ್ದಾರೆ, ಆ ಕಡೆ ಆ ಒಂದು ಆಧ್ಯಾತ್ಮಿಕದಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸೋದಕ್ಕಾಗೋದಿಲ್ಲ. ಸೊ ಅವರ ಗತಿ ಏನಾಗ್ತದೆ ಅಂತ ಹೇಳಿ ಅದಕ್ಕೆ ಭಗವಂತ ಉತ್ತರವನ್ನು ನೀಡ್ತಾನೆ. ಇನ್ನು 46ರಿಂದ 47ನೇ ಶ್ಲೋಕದಲ್ಲಿ ಯಾರು ಅತಿ ಶ್ರೇಷ್ಠವಾದ ಯೋಗಿ ಅನ್ನೋದನ್ನ ನಾವಿವತ್ತು ತಿಳಿಯಲಿದ್ದೇವೆ. ಇವತ್ತಿನ ಒಂದು ತರಗತಿ ಅರ್ಜುನನ ಒಂದು ಪ್ರಶ್ನೆಯಿಂದ ಪ್ರಾರಂಭವಾಗುತ್ತೆ. ಓದುವವರು ಹ್ಯಾಂಡ್ ರೈಸ್ ಮಾಡ್ಬೋದು. ಶೋಭಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣನೇ ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಹರೇ ಕೃಷ್ಣ ಒಂದು ನಿಮಿಷ ಮಾತಾಜಿ ಸಂಸಿದ್ಧಿಯನ್ನು ಪಡೆಯದಿರುವ ಯಶಸ್ವಿ ಆಧ್ಯಾತ್ಮಿಕವಾದಿಯ ಗತಿ ಏನು? ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ ಮಾತಾಜಿ. ಇದನ್ನು ಸಹೋದಿ. ಓಕೆ. ಮಹಾಭಾವುವಾದ ಕೃಷ್ಣನೇ, ಇಂತಹ ಮನುಷ್ಯನು ಆಧ್ಯಾತ್ಮಿಕ ಪಥದಿಂದ ದಿಗ್ಭ್ರಮೆಗೊಂಡು ಆಧ್ಯಾತ್ಮಿಕ ಯಶಸ್ಸು ಮತ್ತು ಐಹಿಕ ಯಶಸ್ಸು ಎರಡರಿಂದಲೂ ಭ್ರಷ್ಟನಾಗಿ ಯಾವ ಲೋಕದಲ್ಲಿಯೂ ಸ್ಥಳವಿಲ್ಲದೆ ತುಂಡಾದ ಮೋಡದಂತೆ ನಾಶವಾಗುವುದಿಲ್ಲವೇ? ಹರೇ ಕೃಷ್ಣ. ಭಗವದ್ಗೀತಾ 6.3 37ರಿಂದ 38ನೇ ಶ್ಲೋಕ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಅರ್ಜುನ ಕೇಳುವಂಥದ್ದು ಶ್ರೀಕೃಷ್ಣನಲ್ಲಿ ಏನ್ ಕೇಳ್ತಾ ಇದ್ದಾನೆ, ಈ ಯೋಗ ಸಾಧನೆ ಅನ್ನುವಂಥದ್ದು ತುಂಬಾ
ಸೊ ಬಹಳಷ್ಟು ತ್ಯಾಗ ಮಾಡಿರ್ಬೇಕು, ಇಂದ್ರಿಯ ಭೋಗವನ್ನು ತ್ಯಜಿಸಿರ್ಬೇಕು, ಮನಸ್ಸನ್ನು ನಿಗ್ರಹಿಸಿರ್ಬೇಕು, ಬಹಳಷ್ಟು ಪ್ರಯತ್ನವನ್ನು ಪಡ್ಬೇಕು. ಈಗ ಇಷ್ಟೆಲ್ಲ ಮಾಡಿದ ನಂತರ ಅಂದ್ರೆ ಈ ಒಂದು ಕಷ್ಟಪಟ್ಟು ಈ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಏನಾದ್ರೂ ವಿಫಲನಾದ್ರೆ ಅವನ ಗತಿ ಏನು ಅಂತೇಳಿ, ಅಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಆ ಕಡೆ ಐಹಿಕ ಭೋಗವೂ ಇರೋದಿಲ್ಲ, ಈ ಕಡೆ ಆಧ್ಯಾತ್ಮಿಕ ಆನಂದ ಕೂಡ ಇರೋದಿಲ್ಲ. ಸೊ ಅವರು ಭ್ರಷ್ಟರಾಗುದಿಲ್ವಾ ಅನ್ನೋದು ಅರ್ಜುನನ ಪ್ರಶ್ನೆ. ಎರಡು ರೀತಿಯಲ್ಲಿ ಅಂತ ಹೇಳಿದ್ರೆ ಪ್ರಾಪಂಚಿಕವಾಗಿ ಕೂಡ ಅವ್ರಿಗೆ ಏನೂ ಸಾಧಿಸೋದಕ್ಕಾಗೋದಿಲ್ಲ, ಆಧ್ಯಾತ್ಮಿಕವಾಗಿ ಕೂಡ ಅವರು ಪತನವನ್ನು ಹೊಂದುತ್ತಾರೆ. ಇದು ತುಂಬಾ ಕಷ್ಟಕರವಾದಂತ ದಾರಿ. ಈ ಅಷ್ಟಾಂಗ ಯೋಗ ಹೇಳುವಂಥದ್ದು ಇಷ್ಟು ಸುಲಭ ಅಲ್ಲ, ಅದು ತುಂಬಾ ಕಷ್ಟಕರ. ಹಾಗೆಯೇ ಅಂತ ಒಂದು ಪತನ ಹೊಂದಿದ ವ್ಯಕ್ತಿ ಏನಾಗ್ತಾನೆ? ಯಾಕಂತ ಹೇಳಿದ್ರೆ ಈ ಅಷ್ಟಾಂಗ ಯೋಗ ಅಭ್ಯಾಸ ಮಾಡ್ಬೇಕಂತ ಹೇಳಿದ್ರೆ ಈಗ ಭೌತಿಕವಾಗಿ ನೋಡೋದಾದ್ರೆ ಈಗ ಪ್ರತಿಯೊಂದು ಜೀವಿ ಕೂಡ ಇಂದ್ರಿಯ ಭೋಗವನ್ನು ಮಾಡುತ್ತಾ ಸಂತೋಷವಾಗಿರೋದಕ್ಕೆ ಬಯಸ್ತಾನೆ. ಆದ್ರೆ ಇಲ್ಲಿ ಯೋಗಾಭ್ಯಾಸ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಇಂದ್ರಿಯ ಭೋಗವನ್ನು ಸಂಪೂರ್ಣವಾಗಿ ತ್ಯಜಿಸಿರ್ಬೇಕು. ಹಾಗಿದ್ರೆ ಮಾತ್ರ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಹಾಗೆ ಮಾಡಿಯೂ ಕೂಡ ಆ ಕಡೆ ಇಂದ್ರಿಯ ಭೋಗವನ್ನು ಕೂಡ ತ್ಯಜಿಸಿರ್ತಾರೆ, ಈ ಕಡೆ ಆಧ್ಯಾತ್ಮಿಕದಲ್ಲಿ ಕೂಡ ಅವರು ಮುಂದುವರಿಯೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರ ಗತಿ ಏನಾಗ್ತದೆ ಅಂತೇಳಿ ಅರ್ಜುನನ ಪ್ರಶ್ನೆ. ಇದಕ್ಕೆ ಭಗವಂತನು ಉತ್ತರವನ್ನು ಕೊಡ್ತಾನೆ. ಶುಭ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗ ಭ್ರಷ್ಟಃ ಅಭಿಜಾಯತೆ ಪೂರ್ವ ಅಭ್ಯಾಸೇನ ತೇನೈವ ಕ್ರಿಯತೆ ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ. ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನು ಅರಸದಿದ್ದರೂ ತಂತಾನೇ ಅವುಗಳಿಂದ ಆಕರ್ಷಕನಾಗುತ್ತಾನೆ. ಭಗವದ್ಗೀತಾ 6.44. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಈಗ ಪೂರ್ವಾಭ್ಯಾಸನ ತೇನೈವ. ಸೊ ಒಬ್ಬ ವ್ಯಕ್ತಿ ಈ ಜನ್ಮದಲ್ಲಿ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸಿದ್ದಾನೆ, ಅದು ನಾಶ ಆಗೋದಿಲ್ಲ. ಈಗ 2ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ದೇವೆ, ದೇಹಾಭಿಕ್ರಮಣಾಶೋ ಅಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈಗ ಆಧ್ಯಾತ್ಮಿಕ ಜೀವನದಲ್ಲಿ ಏನೇ ಸಾಧಿಸಿದ್ರು ಕೂಡ ಅದು ನಾಶ ಆಗೋದಿಲ್ಲ, ಅದು ಮುಂದಿನ ಜನ್ಮಕ್ಕೆ ಕೂಡ ಅದು ಬರ್ತದೆ. ಹೇಗೆ ಅಂತ ಹೇಳಿದ್ರೆ ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ನಾವು ಹಿಂದಿನ ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೆವು, ಹಾಗಾಗಿ ನಮಗೆ ಈ ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಹೇಗೆ ಅಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಆ ಹಿಂದಿನ ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಈ ಜನ್ಮದಲ್ಲೂ ಕೂಡ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಪ್ರಯತ್ನವನ್ನು ಮಾಡದೇ ಇದ್ರೂ ಕೂಡ ಭಕ್ತಿಯಲ್ಲಿ ಅವರಿಗೆ ಆಸಕ್ತಿ ಬರುತ್ತೆ. ಅವ್ರಿಗೆ ಯಾರು ಕೂಡ ಹೇಳಿಕೊಡ್ಬೇಕಾಗಿಲ್ಲ, ಅವರು ಹುಡುಕಿಕೊಂಡು ಹೋಗ್ಬೇಕಾಗಿಲ್ಲ, ಅದು ತನ್ನಿಂದ ತಾನೇ ಈ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ. ಅವರ ಹಿಂದಿನ ಜನ್ಮದ ಅಭ್ಯಾಸದ ಒಂದು ಆ ಬಲದಿಂದ ಅವರು ತಾನಾಗಿಯೇ ಈ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಇದನ್ನ ನಾವು ಈಗ ಕೂಡ ನೋಡ್ಬೋದು. ಈಗ ಒಂದು ಕುಟುಂಬದಲ್ಲಿ ಅಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಇಲ್ಲ, ಅವ್ರು ಭಕ್ತರಾಗಿರೋದಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಭಕ್ತರಿರ್ತಾರೆ. ಅಂದ್ರೆ ಅವರು ಈ ಆಧ್ಯಾತ್ಮಿಕದಲ್ಲಿ ಅನ್ನೋ ಆಸಕ್ತಿಯನ್ನು ವಹಿಸಿಕೊಳ್ತಾರೆ, ಆಸಕ್ತಿಯನ್ನು ತೋರ್ತಾರೆ. ಅಂದ್ರೆ ಅವರಿಗೆ ಅದು ಒಳಗಿಂದಲೇ ಬಂದಿರುತ್ತೆ, ಈ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅನ್ನೋಂತ ಒಂದು ಇಚ್ಛೆ. ಯಾಕಂದ್ರೆ ಈಗಾಗಲೇ ಅವರು ಹಿಂದಿನ ಜನ್ಮದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ, ಅದರಲ್ಲಿ ಅವರು ಸ್ವಲ್ಪ ಮಾಡಿದ್ದಾರೆ, ಅದನ್ನ ಇಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಹೇಳುವಂಥದ್ದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಮಾಡಿದ್ರು ಕೂಡ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಆಗ್ತದೆ. ಆದ್ರೆ ಭೌತಿಕವಾಗಿ ನಾವು ನೋಡಿದ್ರೆ ಈಗ ನಾವು ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಿರ್ಬೋದು, ಒಳ್ಳೆಯ ಒಂದು ಉದ್ಯೋಗದಲ್ಲಿ ಇರ್ಬೋದು, ದೊಡ್ಡ ಬಂಗಲೆ ಇರ್ಬೋದು, ಕಾರ್ ಇರ್ಬೋದು, ಸಂಪತ್ತು ಇರ್ಬೋದು, ಐಶ್ವರ್ಯ ಇರ್ಬೋದು, ಎಲ್ಲವೂ ಕೂಡ ನಾವು ಇಲ್ಲಿಯೇ ಬಿಟ್ಟು ಹೋಗ್ಬೇಕು. ಯಾವುದು ಕೂಡ ನಮ್ಮ ಜೊತೆ ಬರೋದಿಲ್ಲ, ಎಲ್ಲವೂ ಕೂಡ ಶರೀರಕ್ಕೆ ಪಟ್ಟಿರುವಂಥದ್ದು. ಹಾಗಾದ್ರೆ ನಾವು ಏನನ್ನು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ನಾವು ಮಾಡುವ ಪಾಪ ಕರ್ಮ, ಇದು ಫಲ ಪುಣ್ಯ ಕರ್ಮ ಇದೆಲ್ಲವೂ ಕೂಡ. ಹಾಗೆ ಭಗವಂತನ ಸೇವೆ
ಮಾಡಿದರ ಒಂದು ಕಾರ್ಯ ಏನಿರುತ್ತೆ ಅದನ್ನ ನಾವು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಭೌತಿಕವಾಗಿ ಪ್ರಯತ್ನವನ್ನು ಮಾಡುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಆಧ್ಯಾತ್ಮಿಕವಾಗಿ ನಾವು ಹೆಚ್ಚು ಪ್ರಯತ್ನವನ್ನು ಮಾಡಬೇಕು. ತ್ರಾಯತೆ ಮಹತೋ ಭಯಾತ್. ಅದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ನಮಗೆ ಈ ಮರಣ ಎಂಬ ಭಯದಿಂದ ಅದು ನಮ್ಮನ್ನು ಕಾಪಾಡುತ್ತೆ, ಒಂದು ನಮ್ಮನ್ನು ಪಾರು ಮಾಡುವಂತ ಶಕ್ತಿಯನ್ನು ನಮಗೆ ಕೊಡುತ್ತೆ. ವಿನಾಶಸ್ತಸ್ಯ ವಿದ್ಯತೇನ ಹಿ ಕಲ್ಯಾಣ ಕೃತ್ಯಶ್ಚಿತ್. ಕಲ್ಯಾಣ ಕಾರ್ಯಗಳನ್ನು ಮಾಡುವ ಅಧ್ಯಾತ್ಮವಾದಿಗೆ ಈ ಲೋಕದಲ್ಲಾಗಲಿ ಆಧ್ಯಾತ್ಮಿಕ ಲೋಕದಲ್ಲಾಗಲಿ ನಾಶವೆಂಬುದಿಲ್ಲ. ಸೊ ಇಲ್ಲಿ ಕಲ್ಯಾಣ ಕಾರ್ಯ ಅಂತ ಹೇಳಿದ್ರೆ ಏನು? ಭಕ್ತಿ ಸೇವೆಯನ್ನು ಯಾರು ಮಾಡ್ತಾರೆ ಅದು ಕಲ್ಯಾಣ ಕಾರ್ಯ ಅಂತ ಹೇಳುವಂಥದ್ದು. ಸೊ ಇದನ್ನ ಮಾಡಿದ್ರೆ ಪುಣ್ಯ ಕಾರ್ಯ. ಯಾವತ್ತೂ ಕೂಡ ಇದನ್ನು ಮಾಡಿದವರು ಪತನ ಹೊಂದುವುದಿಲ್ಲ. ಈಗ ನಮ್ಮ ಹತ್ರ ಎಷ್ಟೋ ಸಂಪತ್ತಿರ್ಬೋದು, ಸಂಪತ್ತು ಹೊಂದಿದ್ದೇವೆ ಅಥವಾ ಎಷ್ಟು ಸುಖವಾಗಿರ್ತೇವೆ, ಸಂತೋಷವಾಗಿರ್ತೇವೆ, ಎಲ್ಲವೂ ಕೂಡ ನಾವು ಆ ಒಂದು ಪುಣ್ಯ ಮಾಡಿರ್ತೇವೆ, ಅದರ ಫಲವನ್ನು ಇವಾಗ ಅನುಭವಿಸುವಂಥದ್ದು. ಹಾಗೆ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಆ ರೀತಿಯಾಗಿ ಪುಣ್ಯವನ್ನು ಮಾಡಿದ್ರೆ ನಮಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕುಟುಂಬದಲ್ಲಿ ಜನ್ಮವನ್ನು ಸಿಗುತ್ತೆ ಅಂತೇಳಿ, ಒಳ್ಳೆಯ ಆರೋಗ್ಯವೂ ಕೂಡ ಇರ್ತದೆ, ಅಂದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ. ಹಾಗಾಗಿ ಇಲ್ಲಿ ಭಗವಂತ ಹೇಳುವಂಥದ್ದು ಏನಂತ ಹೇಳಿದ್ರೆ ಭಗವಂತನ ಯಾರು ಭಕ್ತಿ ಸೇವೆಯನ್ನು ಮಾಡಿರ್ತಾರೆ, ಭಗವಂತನ ಸೇವೆಯನ್ನು ಮಾಡ್ತಾರೆ, ಅದು ಪುಣ್ಯ ಕಾರ್ಯ. ಅದು ಯಾವತ್ತೂ ಕೂಡ ನಾಶ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಈ ಶರೀರದ ಜೊತೆಗೆ ಸಂಬಂಧವನ್ನು ಹೊಂದಿರೋದಿಲ್ಲ, ಅದು ಆತ್ಮದ ಜೊತೆಗೆ ಸಂಬಂಧವನ್ನು ಹೊಂದಿರುತ್ತೆ. ಹೇಗೆ ನಾವು ಈ ಶರೀರದ ಪೋಷಣೆಯನ್ನು ಮಾಡ್ತೇವೆ, ಈ ಶರೀರದ ಪೋಷಣೆಗಾಗಿ ನಾವು ಆಹಾರವನ್ನು ಸ್ವೀಕರಿಸುವಂಥದ್ದು, ಅದೇ ರೀತಿ ಆತ್ಮಗೆ ಕೂಡ ಆಹಾರವನ್ನು ನೀಡಬೇಕು. ಏನದು ಆಹಾರ? ನಾವು ಜಪ ಮಾಡಬೇಕು, ಭಗವದ್ಗೀತೆ ಭಾಗವತಂ ಪುಸ್ತಕ ಓದ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಜೀವಾತ್ಮವು ಕೂಡ ಒಂದು ಬಲಗೊಳ್ಳುತ್ತೆ ಅಂತ ಹೇಳಿ. ಹೀಗೆ ಮಾಡೋದ್ರಿಂದ ಈ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅದು ಆತನು ಅರ್ಹನಾಗ್ತಾನೆ. ಇದೆಲ್ಲವೂ ಕೂಡ ಭಕ್ತಿ ಕಾರ್ಯದಿಂದ ನಮಗೆ ಸಿಗುವಂತ ಒಂದು ಫಲ. ಇನ್ನು ಯಾರು ಈ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆ, ಸೊ ಇವರನ್ನ ವಿಕರ್ಮಿಗಳು ಅಂತ ಹೇಳ್ತಾರೆ. ಇದು ಅಶುಭಕರವಾದಂಥದ್ದು. ಹೇಳಿದ್ರೆ ಕಾನೂನಿನ ಪ್ರಕಾರ ತಪ್ಪು ಅಂತ ಹೇಳಿ ಹೇಳುವಂಥದ್ದು, ಅದನ್ನು ಮಾಡುವಂಥದ್ದು ಅದು ಅಶುಭಕರ. ಸೊ ಅವರನ್ನು ವಿಕರ್ಮಿಗಳು ಅಂತ ಕರೆದ್ರೆ, ಇನ್ನು ಕರ್ಮಕಾಂಡಿಗಳು ಅಂತ ಹೇಳಿದ್ರೆ ಈ ವೇದಗಳ ತತ್ವಗಳನ್ನು ತಮ್ಮ ಇಂದ್ರಿಯ ಭೋಗಕ್ಕಾಗಿ ಬಳಸುವಂಥದ್ದು, ಯಜ್ಞಗಳನ್ನು ಮಾಡಿ ಅದರಿಂದ ಬರುವ ಫಲವನ್ನು ತಾವೇ ಭೋಗಿಸುವಂಥದ್ದು. ಇವರು ತಟಸ್ಥರಾಗಿರ್ತಾರೆ. ತಟಸ್ಥ ಅಂತ ಹೇಳಿದ್ರೆ ಇವರಿಗೆ ಪುಣ್ಯ ಕೂಡ ಸಿಗೋದಿಲ್ಲ, ಪಾಪ ಕೂಡ ಬರೋದಿಲ್ಲ, ಅಂದ್ರೆ ಇವರು ನರಕಕ್ಕೆ ಕೂಡ ಹೋಗೋದಿಲ್ಲ. ಆದ್ರೆ ಇಲ್ಲಿ ಒಂದು ಅಪಾಯ ಇದೆ. ಏನದು ಅಂತ ಹೇಳಿದ್ರೆ ಇವರು ತಪ್ಪು ಮಾಡಿದ್ರೆ ಇಲ್ಲಿ ಇವರಿಗೆ ದೊಡ್ಡ ಶಿಕ್ಷೆ ಇದೆ. ಹಾಗಾದ್ರೆ ಶುಭಕರವಾದಂಥದ್ದು ಯಾವುದು? ಶುಭಕರ ಅಂತ ಹೇಳಿದ್ರೆ ಯೋಗಿಗಳು, ಅಂದ್ರೆ ಈ ಭಗವಂತನ ಜೊತೆಗೆ ಸಂಬಂಧವನ್ನು ಸ್ಥಾಪಿಸುವಂಥದ್ದು. ನಮ್ಮ ಮತ್ತು ಭಗವಂತನ ನಡುವೆ ಒಂದು ಸಂಬಂಧ ತಿಳಿಸ್ತದೆ. ಅದು ಕರ್ಮಯೋಗ ಇರಲಿ, ಜ್ಞಾನ ಯೋಗ ಇರಲಿ, ಅಷ್ಟಾಂಗ ಯೋಗ ಇರಲಿ, ಕಡೆಗೆ ಭಕ್ತಿ ಯೋಗ, ಇದನ್ನು ಯೋಗ ಏನಿ ಅಂತ ಕರೆಯುವಂಥದ್ದು. ಇದು ಶುಭಕರವಾದಂಥದ್ದು. ಲಕ್ಷ್ಮೀ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯ ತೃಪ್ತಿಗಾಗಿ ಫಲವನ್ನು ಅಪೇಕ್ಷಿಸುವವರು ಇನ್ನೂ ಉನ್ನತವಾದ ಜೀವನ ಮಟ್ಟಕ್ಕೆ ಏರಬಹುದು, ಉನ್ನತ ಲೋಕಗಳಿಗೂ ಏರಬಹುದು. ಆದರೂ ಅವರು ಐಹಿಕ ಅಸ್ತಿತ್ವದಿಂದ ಬಿಡುಗಡೆಯಾಗದಿರುವುದರಿಂದ ಅವರು ನಿಜವಾಗಿ ಕಲ್ಯಾಣಕರ ಮಾರ್ಗವನ್ನು ಅನುಸರಿಸುತ್ತಿಲ್ಲ. ಮುಕ್ತಿಗೊಯ್ಯುವ ಚಟುವಟಿಕೆಗಳು ಮಾತ್ರವೇ ಕಲ್ಯಾಣಕರ ಚಟುವಟಿಕೆಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ, ಹರೇ ಕೃಷ್ಣ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಒಂದು ಕಲ್ಯಾಣಕರ ಅಂತೇಳಿ ಇದರ ಅರ್ಥವನ್ನು, ಪದದ ಅರ್ಥವನ್ನು ಇರುವಂಥದ್ದು ಅರ್ಥವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ
ಯಾವ ಕರ್ಮದಿಂದ ಈಗ ಇಂದ್ರಿಯ ಭೋಗ ದೊರಕ್ತದೋ ಆ ಅಥವಾ ಇಂದ್ರಿಯ ಭೋಗದ ಒಂದು ಫಲ ಏನಿರುತ್ತೆ, ಆ ಕೊಡುವ ಕರ್ಮ ಏನಿರುತ್ತೆ, ಅಂತಹ ಕರ್ಮಗಳು ಕಲ್ಯಾಣಕರವಲ್ಲ. ಅಂದ್ರೆ ಅದು ಈ ಐಹಿಕ ಅಸ್ತಿತ್ವದಿಂದ ಬಿಡುಗಡೆಯನ್ನು ಮಾಡೋದಿಲ್ಲ, ಅದು ಕಲ್ಯಾಣಕರವಾದಂತಹವನ್ನು ಅನುಸರಿಸುವುದಿಲ್ಲ, ಮಾರ್ಗವನ್ನು ಅನುಸರಿಸುವುದಿಲ್ಲ. ಹಾಗಾದ್ರೆ ಯಾವುದು ಕಲ್ಯಾಣಕರ ಅಂತ ಹೇಳಿದ್ರೆ ನಮ್ಮನ್ನು ಮುಕ್ತಿಗೆ ಕರೆದುಕೊಂಡು ಹೋಗ್ತದೆ. ಯಾವುದು ನಮ್ಮನ್ನು ಮುಕ್ತಿಗೆ ಕರೆದುಕೊಂಡು ಹೋಗ್ತದೆ, ಭಗವಂತನ ಧಾಮಕ್ಕೆ ಯಾವುದು ಕರೆದುಕೊಂಡು ಹೋಗ್ತದೆ, ಕರೆದುಕೊಂಡು ಹೋಗೋದಿಕ್ಕೆ ಸಹಾಯವನ್ನು ಮಾಡ್ತದೆ, ಅದು ಕಲ್ಯಾಣಕರ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಭಕ್ತಿ ಕಾರ್ಯ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳಿ ಪ್ರಭುಪಾದರು ಹೇಳುವಂಥದ್ದು. ಈಗ ನಾವು ಈ ಯೋಗದ ಮೂಲಕ ಹೇಗೆ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು ಅಂತ ನೋಡೋಣ. ಮೊದಲನೇದಾಗಿ ನಾವೀಗ ಕರ್ಮಿ ಬಗ್ಗೆ ತಿಳಿದುಕೊಳ್ಳುವುದು. ಕರ್ಮಿ ಅಂದ್ರೆ ಯಾರು ಹೇಳ್ತೀರಿ? ಈಗಾಗಲೇ ನಾವು ಇದನ್ನ ಚರ್ಚೆ ಮಾಡಿದ್ದೇವೆ. ಕರ್ಮಿ ಅಂದ್ರೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಮ್ಮ ಸ್ವಂತ ಇಂದ್ರಿಯ ಸುಖಕ್ಕಾಗಿ ಕೆಲಸ ಕಾರ್ಯಗಳನ್ನು ಮಾಡುವವನು ಕರ್ಮಿ ಮಾತಾಜಿ. ಹಾ, ಅವನು ಕರ್ಮಿ ಅಂತ ಹೇಳಿದ್ರೆ ಅವನು ಕೆಲಸ ಮಾಡ್ತಾನೆ, ಅದರ ಫಲವನ್ನು ಏನ್ ಬರ್ತದೆ ಅದನ್ನ ತಾನೇ ಹೋಗಿಸುವಂಥದ್ದು. ಅಂದ್ರೆ ಅದು ಒಳ್ಳೆಯ ಫಲ ಇರ್ಬೋದು, ಕೆಟ್ಟ ಫಲ ಇರ್ಬೋದು. ಅಂದ್ರೆ ಇಲ್ಲಿ ಫಲದ ಒಂದು ನಿಶ್ಚಿತ ಇಲ್ಲ. ಇದು ಹಿಂದಿನ ಜನ್ಮದ ಕರ್ಮದ ಫಲ ಅಂತ ಹೇಳ್ಬೋದು. ಸೊ ಇದನ್ನ ಬದಲಾಯಿಸಿಕೆ ಸಾಧ್ಯ ಇದೆ. ಹೇಗೆ ಅಂತ ಹೇಳಿದ್ರೆ ಈಗ ಕರ್ಮಿ ಏನ್ ಮಾಡ್ತಾನೆ ಅಂದ್ರೆ ತನಗಿಂತ ಒಬ್ಬನು ದೊಡ್ಡವರಿದ್ದಾರೆ ಅಂತ ಹೇಳಿ ಅವನು ಒಪ್ಪಿಕೊಳ್ಳೋದಿಲ್ಲ. ತಾನೇ ಯಜಮಾನ, ಅಂದ್ರೆ ತಾನು ಏನು ಕಷ್ಟ ಪಡ್ತಾನೆ ಅದನ್ನ ತಾನೇ ಅನುಭವಿಸ್ಬೇಕು, ಈ ರೀತಿಯಾಗಿ ತಿಳಿತಾನೆ, ಎಲ್ಲವೂ ತನ್ನಿಂದಲೇ ಆಗೋದು ಅಂತೇಳಿ ಅಲ್ವಾ. ಆದ್ರೆ ಯಾವಾಗ ತನಗಿಂತ ಮೇಲೆ ಒಬ್ಬನಿದ್ದಾನೆ, ಇದೆಲ್ಲವೂ ಒದಗಿಸಿ ಕೊಡ್ತಾನೆ. ಏನೆಲ್ಲ? ನಮಗೆ ಉಸಿರಾಡ್ಲಿಕ್ಕೆ ಗಾಳಿ, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ನೀರು, ಹೀಗೆ ಇದನ್ನೆಲ್ಲ ಒದಗಿಸಿ ಕೊಡ್ತಾರೆ. ಇದಕ್ಕೆ ಯಾರು ಇದನ್ನು ಒದಗಿಸಿ ಕೊಡುವಂಥದ್ದು? ಭಗವಂತ ಭಗವಂತ ಕೃಷ್ಣ. ದೇವತೆಗಳು. ಸೊ ಈಗ ನಮಗೆ ಸೂರ್ಯದೇವನಿಂದ ಈಗ ಶಾಖ ಬೆಳಕು ಇಡುವಂಥದ್ದು, ಚಂದ್ರನ ಬೆಳಕಿನಿಂದ ತರಕಾರಿಗಳಿಗೆ ಹಣ್ಣುಗಳಿಗೆ ರುಚಿಯು ಬರುವಂಥದ್ದು, ಮಳೆ ಬಂದ್ರೆ ಬೆಳೆಯು ದೊರೆಯುತ್ತದೆ. ಸೊ ಗಾಳಿ ಬೀಸೋದ್ರಿಂದ ನಾವು ಉಸಿರಾಡ್ತೇವೆ. ಸೊ ಈ ದೇವತೆಗಳಿಗೆ ಯಜ್ಞವನ್ನು ನೀಡುವುದರ ಮೂಲಕ, ಅಂದ್ರೆ ಆಹುತಿಯನ್ನು ಕೊಡುವುದರ ಮೂಲಕ, ದೇವತೆಗಳನ್ನು ಸಂತುಷ್ಟಗೊಳಿಸುವುದರ ಮೂಲಕ ನಮಗೆ ಏನ್ ಬೇಕೋ ಅದನ್ನ ಪಡೀಲಿಕ್ಕೆ ಸಾಧ್ಯ. ಅಂದ್ರೆ ಈಗ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಯಜ್ಞ ಮಾಡುವಂಥದ್ದು, ಹಾಗೆ ಐಶ್ವರ್ಯ ಬೇಕು ಅಂತೇಳಿ ಅದಕ್ಕೆ ಬೇಕಾಗುವಂಥದ್ದು ಯಜ್ಞ ಮಾಡುದು. ಈ ರೀತಿಯಾಗಿ ನಮಗೆ ಏನ್ ಬೇಕು ಅದಕ್ಕೆ ಆ ದೇವತೆಗಳನ್ನು ಸಂತುಷ್ಟಿಗೊಳಿಸುವಂಥದ್ದು. ಇದಕ್ಕೆ ಏನ್ ಹೇಳ್ತಾರೆ? ಕರ್ಮಯೋಗ ಮಾತಾಜಿ. ಕರ್ಮಕಾಂಡ ಅಂತ ಹೇಳುವಂಥದ್ದು. ಅಂದ್ರೆ ಅಲ್ಲಿ ಅವರು ಯಜ್ಞವನ್ನು ಮಾಡ್ತಾರೆ ದೇವತೆಗಳನ್ನು ಸಂತುಷ್ಟಿಗೊಳಿಸೋದಕ್ಕೋಸ್ಕರ. ಯಾಕಂದ್ರೆ ಅವರಿಗೆ ಫಲದ ನಿರೀಕ್ಷೆ ಇದೆ. ಇವರು ಕರ್ಮಿಗಳಿಗಿಂತ ಉತ್ತಮ. ಯಾಕಂತ ಹೇಳಿದ್ರೆ ಕರ್ಮಿಗಳು ಏನ್ ಮಾಡ್ತಾರೆ? ಕರ್ಮಿಗಳಿಗೆ ಮತ್ತು ಪಶುಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಆಹಾರ, ನಿದ್ರಾ, ಭಯ, ಮೈಥುನ ಇದನ್ನು ಮಾಡುವಂಥದ್ದು. ಆದ್ರೆ ಕರ್ಮಕಾಂಡವನ್ನು ಮಾಡುವವರು ಇಲ್ಲಿ ಈ ವೇದದ ತತ್ವಗಳನ್ನು ಪಾಲನೆ ಮಾಡುವಂಥದ್ದು ಮತ್ತೆ ಅದರ ತಮ್ಮ ಇಂದ್ರಿಯ ಭೋಗವನ್ನು ಮಾಡುವಂಥದ್ದು. ಅಂದ್ರೆ ಇದು ಕರ್ಮಿಗಳಿಗಿಂತ ಉತ್ತಮ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಏನದು? ಕರ್ಮಕಾಂಡದಲ್ಲಿ ಒಂದು ಸಮಸ್ಯೆ ಇದೆ. ಅವರು ಕೊಟ್ಟಿರುವ ದೇವತೆಗಳು ಕೊಟ್ಟಿದ್ದಂತಹ ಫಲಕ್ಕೆ ಅವರು ಗ್ಯಾರಂಟಿ ಕೊಡೋದಿಲ್ಲ. ಮತ್ತೆ ಶಾಶ್ವತ ನಂತರ ಬೇರೆ
ಅದು ಆಕ್ಚುಲಿ ದೇವತೆಗಳು ಸಹ ಕೊಡೋದು ಭಗವಂತನಿಂದ ತಗೊಂಡೇ ದೇವತೆಗಳು ಸಹ ನಮ್ಗೆ ಕೊಡೋದು. So ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಮಾಡುವಂತ ಕರ್ಮಕಾಂಡ ಏನಿದೆ ಅದರಲ್ಲಿ ಏನಾದ್ರೂ ತಪ್ಪುಗಳು ಉಂಟಾದಾಗ ಏನಾಗುತ್ತೆ, ನಮಗೆ ದೊಡ್ಡ ಶಿಕ್ಷೆ ಸಿಗುತ್ತೆ. ಅಂದ್ರೆ ಅದರ ಫಲವನ್ನು ನಾವೇ ಅನುಭವಿಸ್ಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ನಮಗೆ ಮತ್ತೆ ದೇವತೆಗಳಿಗೆ ಯಾವುದೇ ಆದಂತ ವೈಯಕ್ತಿಕವಾದಂತ ಸಂಬಂಧಗಳು ಇರೋದಿಲ್ಲ. ಏನಿದ್ರು ಕೂಡ ವ್ಯಾಪಾರ. ನಾನು ಯಜ್ಞವನ್ನು ಮಾಡ್ತೇನೆ, ನನಗೆ ಈ ಫಲವನ್ನು ಕೊಡು ಅಂತ ಹೇಳಿ. ಇದಕ್ಕೆ ಹೇಳುವಂಥದ್ದು ಕರ್ಮಕಾಂಡ ಅಂತ ಹೇಳಿ. ಅಂದ್ರೆ ದೇವತೆಯು ಸಂತುಷ್ಟಿಗೊಂಡಾಗ ಅವರು ಫಲವನ್ನು ನೀಡ್ತಾರೆ. ಇದಕ್ಕಿಂತ ಕರ್ಮಕಾಂಡಕ್ಕಿಂತ ಯಾವುದು ಉತ್ತಮ? ಕರ್ಮಯೋಗ. ಕರ್ಮಯೋಗ. ಕರ್ಮಯೋಗ ಉತ್ತಮ. ಯಾಕೆ ಕರ್ಮಯೋಗ ಉತ್ತಮ? ಕರ್ಮಯೋಗ ಸದಾ ಭಗವಂತನೊಡನೆ ಸಂಬಂಧವನ್ನು ಹೆಲ್ಪ್ ಆಗೋದೆ, ಮುಂದಿನ ಹೆಜ್ಜೆ ಬರ್ತದೆ. ಕರ್ಮ ಮಾಡುವುದು, ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡು ಕರ್ಮ ಮಾಡೋದು, ಭಗವಂತನಿಗೆ ಅರ್ಪಿಸುವುದು. ಸೊ ಇಲ್ಲಿ ನಮ್ಮನ್ನು ಭಗವಂತನ ಜೊತೆಗೆ ಜೋಡಿಸ್ತದೆ ಅದು. ನಾವು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಅಲ್ಲಿ ಭಗವಂತನಿಗೆ ಕನೆಕ್ಟ್ ಮಾಡುವಂಥದ್ದು ಅಲ್ವಾ. ಇದಕ್ಕೆ ಉದಾಹರಣೆಯಾಗಿ ಕೊಡ್ಬೋದಾ? ಉದಾಹರಣೆಗೆ ಮಾತಾಜಿ, ನಾವು ಆಹಾರವನ್ನ ನಾವು ಹೌದು, ನಾವೀಗ ಹೇಗೂ ಅಡುಗೆಯನ್ನು ಮಾಡ್ತೇವೆ, ಅದನ್ನು ಭಗವಂತನಿಗೆ ನೈವೇದ್ಯ ಮಾಡೋದ್ರಿಂದ ಏನಾಗುತ್ತೆ? ಪಾಪ ಕರ್ಮಗಳಿಂದ ಮುಕ್ತರಾಗ್ತೇವೆ. ಸೊ ಇದು ಅಂತ ಹೇಳಿದ್ರೆ ಇದು ಭಗವಂತನಿಗೆ ಕನೆಕ್ಟ್ ಮಾಡುವಂಥದ್ದು ನಾವು ಯಾವುದೇ ಕೆಲಸವನ್ನು ಮಾಡೋದ್ರಿಂದ. ಕರ್ಮಯೋಗದಲ್ಲಿ ಏನು ವ್ಯತ್ಯಾಸ ಕರ್ಮಕಾಂಡ ಮತ್ತು ಕರ್ಮಯೋಗಕ್ಕೆ? ಫಲದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಕರ್ಮಕಾಂಡದಲ್ಲಿ ಫಲವನ್ನು ಅವರೇ ಅನುಭವಿಸ್ತಾರೆ ಅಲ್ವಾ, ಭೋಗಿಸ್ತಾರೆ. ಆದ್ರೆ ಇಲ್ಲಿ ಕರ್ಮ ಫಲದ ನಿರೀಕ್ಷೆ ಇರೋದಿಲ್ಲ, ಫಲದ ನಿರೀಕ್ಷೆ ಇರೋದಿಲ್ಲ. ಅಂದ್ರೆ ಅವರು ನಿಷ್ಕಾಮ ಕರ್ಮವನ್ನು ಮಾಡುವಂಥದ್ದು, ನಿಷ್ಕಾಮ ಕರ್ಮ ಯೋಗ ಅಂತ ಹೇಳುವಂಥದ್ದು ಇದಕ್ಕೆ. ಇಲ್ಲಿ ನಿಷ್ಕಾಮ ಕರ್ಮ ಮಾಡೋದ್ರಿಂದ ಏನಾಗುತ್ತೆ, ಈಗ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ತೇವೆ. ಹೇಗೆಂದ್ರೆ, ಈಗ ಒಬ್ಬ ರೈತ ಬೀಜವನ್ನು ಬಿತ್ತಾನೆ, ಅದು ಸಸಿ ಆಗುತ್ತೆ, ನಂತರ ಮರ ಆಗುತ್ತೆ, ಮಾವಿನ ಹಣ್ಣು ಕೊಡುತ್ತೆ ಅದು. ಸೊ ಇಲ್ಲಿ ರೈತ ಅಂದ್ರೆ ಅವನು ಯೋಚನೆ ಮಾಡ್ತಾನೆ ಒಬ್ನು, ಏನಂತ ಹೇಳಿದ್ರೆ ಈ ಬರುವಂತ ಇಷ್ಟು ಫಲ ಬರ್ಬೇಕು ನನಗೆ, ಅವ್ನು ನಿರೀಕ್ಷೆ ಪಟ್ಟಷ್ಟು ಫಲ ಬರ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅವನಿಗೆ ತುಂಬಾ ಆತಂಕ ಆಗುತ್ತೆ. ಓ, ನನಗೆ ಇಷ್ಟು ಬರ್ಬೇಕಿತ್ತು ಬರ್ಲಿಲ್ಲ ಅಂತ. ಅದೇ ಅವನು ಭಗವಂತನಿಗೆ ಬಿಡೋದು, ಭಗವಂತ ನೀನು ಎಷ್ಟು ಕೊಡ್ತೀಯ ಅಷ್ಟು ನಾನು ಸ್ವೀಕರಿಸ್ತೇನೆ ಅಂತ ಹೇಳಿದಾಗ ಅವನಿಗೆ ಯಾವುದೇ ಆತಂಕ ಇರುವುದಿಲ್ಲ. ಇದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಇಲ್ಲಿ ಕೃಷ್ಣನ ರಕ್ಷಣೆಯು ನಮ್ಗೆ ದೊರಕ್ತದೆ. ಅಂದ್ರೆ ಇಲ್ಲಿ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಯಾವಾಗ ನಾವು ಭಗವಂತನ ರಕ್ಷಣೆಯಲ್ಲಿ ಕೆಲಸ ಮಾಡ್ತೇವೆ ಅವಾಗ. ಯಾಕೆಂದ್ರೆ ಭಗವಂತ ಇದನ್ನ ಸಂತೃಪ್ತಿಯಿಂದ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಕರ್ಮಕಾಂಡಕ್ಕಿಂತ ಕರ್ಮಯೋಗ ಉತ್ತಮ. ಇದು ಬಹಳ ಸುಲಭವಾದ ಮಾರ್ಗವಾಗಿರುತ್ತೆ. ಇದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ, ಕರ್ಮಕಾಂಡ ಅಂತ ಹೇಳಿದ್ರೆ ಒಂದು ಗೌರ್ಮೆಂಟ್ ಆಫೀಸ್ ಇದ್ದಾಗೆ. ಸೊ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕ್ತೇವೆ, ಮತ್ತೆ ನಮ್ಗೆ ಏನ್ ಬೇಕು ಅದು ಸಮಯ ಬಂದಾಗ ಸಿಗುವಂಥದ್ದು. ಆದ್ರೆ ಕರ್ಮಯೋಗ ಅಂತ ಹೇಳಿದ್ರೆ ಆ ಒಂದು ಯಾರು ನೇರವಾಗಿ ಆ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಆಗುವಂಥದ್ದು. ಹಾಗಾಗಿ ನಮ್ ಕೆಲಸ ಸುಲಭ ಆಗ್ತದೆ ಅಲ್ಲಿ ಕೆಲಸ ಮಾಡಿಸಿಕೊಳ್ಳೋದು, ಅಂದ್ರೆ ವೈಯಕ್ತಿಕ ಸಂಪರ್ಕ. ಹಾಗೆ ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅರಿತು ಆತನ ಸೇವೆಯನ್ನು ಮಾಡುವುದರ ಮೂಲಕ ಯಾವುದೇ ಕರ್ಮಫಲದ ಅಪೇಕ್ಷೆ ಇಲ್ಲದೆ ವ್ಯಕ್ತಿಯು ಕೆಲಸವನ್ನು ಮಾಡೋದಕ್ಕೆ ಕರ್ಮಯೋಗ ಅಂತ ಹೇಳುವಂಥದ್ದು. ಸರಿ, ಇವಾಗ ಈ ಕೆಲಸವನ್ನು ಮಾಡುವ ಬಗ್ಗೆ ಆಯ್ತು. ಈಗ ಈ ಭೌತಿಕ ಪ್ರಪಂಚದ ಜೊತೆಗೆ ನಾವು ವೈರಾಗ್ಯವನ್ನು ಬೆಳೆಸಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಕ್ತಿ ಬೇಕು, ವೈರಾಗ್ಯ ಬೇಕು. ಸೊ ಈಗ ವೈರಾಗ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ, ಅಂದ್ರೆ ಹೇಗೆ ಈ ವೈರಾಗ್ಯವನ್ನು ಪಡಿಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಸೊ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಈಗ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಜ್ಞಾನ ಏನು?
ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತ ಜ್ಞಾನ ಏನು ನೋಡಿ, ಯಾರ್ದೋ ಒಬ್ಬರದು ನಾಯ್ಸ್ ಬರ್ತಾ ಇದೆ, ಡಿಸ್ಟರ್ಬೆನ್ಸ್, ಮ್ಯೂಟ್ ಮಾಡಿ, ಉಳಿದವರು ಮಾತಾಡ್ಬೋದು. ನಮ್ಮ ಸ್ವರೂಪವನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಭಗವಂತನಿಗೆ ಶರಣಾಗುವುದು. ಭಗವಂತನ ಸೇವೆ. ಮೊದಲಿಗೆ ದುಃಖಾಲಯಂ ಅಶಾಶ್ವತ. ಈ ಭೌತಿಕ ಪ್ರಪಂಚ ಹೇಳುವಂಥದ್ದು ಏನಿದು? ದುಃಖಾಲಯ. ದುಃಖಾಲಯ. ಕಾಲಯ ಮಾತಾಜಿ. ಹಾ, ಸೊ ನಮಗೆ ಈ ಭೌತಿಕ ಪ್ರಪಂಚ ಶಾಶ್ವತ ಅಲ್ಲ ಅಂತ ತಿಳಿಯಿತು. ನಂತರ ಏನ್ ಗೊತ್ತಾಯ್ತು? ನಾನು 2ನೇ ಅಧ್ಯಾಯದಲ್ಲಿ ಏನ್ ತಿಳಿದ್ರಿ? ಆತ್ಮವಲ್ಲ. ಹಾ, ಆತ್ಮ. ದೇಹವಲ್ಲ ಶರೀರ ದೇಹವಲ್ಲ ಅಲ್ಲ, ಆತ್ಮ. ದೇಹವಲ್ಲ, ಹಾ. ನಾನು ಈ ಜೀವಾತ್ಮ. ನಂತರ ತಿಳಿದ ಮೇಲೆ ಜೀವಾತ್ಮನಿಗೆ ತನ್ನದೇ ಆದ ಲಕ್ಷಣಗಳಿರುತ್ತವೆ. ಏನದು? ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಚಯತಿ ಮಾರುತಃ. ಇದೆಲ್ಲ ಜ್ಞಾನದ ಭಾಗ. ಆ ಜ್ಞಾನವನ್ನು ಬೆಳೆಸಿಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ತಿಳಿಯಿತು, ನಾನು ಜೀವಾತ್ಮ, ನಾನು ಈ ಶರೀರ ಅಲ್ಲ. ಯಾವುದೇ ಒಂದು ಕಷ್ಟ ಬರ್ಲಿ ಸುಖ ಬರ್ಲಿ ಇದು ಬೇಕಾಗಿಲ್ಲ. ನಾನು ಇದರಿಂದ ಸಂಪೂರ್ಣವಾಗಿ ದೂರ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಜ್ಞಾನವನ್ನು ಬೆಳೆಸಿಕೊಂಡಾಗ ವ್ಯಕ್ತಿಯು ಭೌತಿಕ ಪ್ರಪಂಚದಿಂದ ದೂರ ಆಗ್ತಾನೆ ಅಂತ ಹೇಳಿದ್ರೆ ಅವನಿಗೆ ಆ ಒಂದು ಅನಗತ್ಯ ಆಸೆಗಳು ಇದನ್ನೆಲ್ಲ ಕಳೆದುಕೊಳ್ತಾನೆ ಅವನು. ಇದು ಕರ್ಮಯೋಗದ ನಂತರ ಬರುವಂಥದ್ದು. ಹೀಗೆ ಕರ್ಮಯೋಗ, ಜ್ಞಾನಯೋಗ ಇದನ್ನ ಅಭ್ಯಾಸ ಮಾಡುವುದರಿಂದ ವ್ಯಕ್ತಿ ಯಾವ ಹಂತವನ್ನು ತಲುಪ್ತಾನೆ? ಧ್ಯಾನ. ಬ್ರಹ್ಮನ್ ಹಂತವನ್ನು ತಲುಪ್ತಾನೆ. ಈಗ ಹೇಳ್ಬೋದಾ 3 ಸಾಕ್ಷಾತ್ಕಾರ? ಎಸ್, ಬ್ರಹ್ಮನ್, ಪರಮಾತ್ಮ, ಭಗವಾನ್. ಹಾ, ಬ್ರಹ್ಮನ್ ಸಾಕ್ಷಾತ್ಕಾರ. ಇದನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಸೂರ್ಯನ ದೃಶ್ಯಕ್ಕೆ ಹೋಲಿಸಲಾಗಿದೆ. ಸೂರ್ಯನ ಮೇಲ್ಮೈ, ಸೂರ್ಯನ ಪ್ರಕಾಶ ಮತ್ತು ಸೂರ್ಯಗ್ರಹ. ಹೌದು. ಸೊ ಈಗ ಇಲ್ಲಿ ನಮ್ಗೆ ತಿಳಿಯಿತು, ಈ ಕರ್ಮಯೋಗ ಜ್ಞಾನಯೋಗದಿಂದ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಪಡಿಬಹುದು. ನಂತರ ಸರಿ, ಇವಾಗ ಇದು ಥಿಯರಿಟಿಕಲ್ ನಾಲೆಜ್ ಆಯ್ತು. ಕರ್ಮಯೋಗದ ಮೂಲಕ ಜ್ಞಾನಯೋಗದ ಮೂಲಕ ದೊರಕುವಂಥದ್ದು. ಅಂದ್ರೆ ಯಾವುದು ಕೂಡ ಈ ಒಂದು ಭೌತಿಕ ಪ್ರಪಂಚ ತನ್ನಿಂದ ತಾನೇ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವ್ಯಕ್ತಿಗೆ ತಿಳಿಯುತ್ತೆ ಇವಾಗ. ಇನ್ನು ಇದನ್ನು ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಒಂದು ಅಳವಡಿಸಬಹುದು. ಹೇಗೆ ಅಂತ ಹೇಳಿದ್ರೆ ಯಾವುದ್ರ ಮೂಲಕ? ಇದಕ್ಕಿರುವಂಥದ್ದು ಜ್ಞಾನಯೋಗ ಅಂತ ಇತ್ತು ಅಂತ ಹೇಳಿದ್ರೆ ಒಂದು ಧ್ಯಾನ ಮಾಡುವಂಥದ್ದು. ಅಂದ್ರೆ ಸ್ಥಿರವಾಗಿ ಕುಳಿತುಕೊಂಡು ಬೆನ್ನು ಕುತ್ತಿಗೆ ತಲೆಯನ್ನು ನೇರವಾಗಿ ಇಟ್ಕೊಂಡು ಭಗವಂತನನ್ನು ನಿರಂತರವಾಗಿ ಧ್ಯಾನಿಸುವಂಥದ್ದು. ಅದು ಧ್ಯಾನ ಯೋಗ ಅಂತ ಹೇಳಿದ್ರೆ ಅಷ್ಟಾಂಗ ಯೋಗ ಅಂತೇಳಿ ಕರೆಯುವಂಥದ್ದು. ಈ ಅಷ್ಟಾಂಗ ಯೋಗದಿಂದ ಏನನ್ನು ಸಾಧಿಸ್ತಾರೆ? ಧ್ಯಾನ ಯೋಗ, ಅಷ್ಟಾಂಗ ಯೋಗ ಮಾಡೋದ್ರಿಂದ ಅಷ್ಟಾಂಗ ಯೋಗದ ಗುರಿ ಏನಾಗಿರ್ತದೆ? ಇಂದ್ರಿಯ ನಿಗ್ರಹ. ಈಗ ಸಾಕ್ಷಾತ್ಕಾರದಲ್ಲಿ 2ನೇ ಹಂತ ಯಾವುದು? ಪರಮಾತ್ಮ ಸಾಕ್ಷಾತ್ಕಾರ. ಈ ಧ್ಯಾನ ಯೋಗದಲ್ಲಿ ಯೋಗಿಗಳು ಯಾರನ್ನು ಕುರಿತು ಧ್ಯಾನಿಸ್ತಾರೆ? ಭಗವಂತನ ದಿವ್ಯ ರೂಪ ಅನ್ನು ಕುರಿತು ಧ್ಯಾನಿಸುವಂಥದ್ದು. ಈ ಧ್ಯಾನದಲ್ಲಿ ಅವರು ಯಶಸ್ಸನ್ನು ಗಳಿಸಿದ್ರೆ ವ್ಯಕ್ತಿ ಪರಮಾತ್ಮನನ್ನು ಹೃದಯದಲ್ಲಿ ನೋಡ್ತಾರೆ. ಅಂದ್ರೆ ಎಲ್ಲದಕ್ಕಿಂತ ಶ್ರೇಷ್ಠ ಯೋಗ ಯಾವುದು? ಭಕ್ತಿ ಯೋಗ. ಭಕ್ತಿ ಯೋಗ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು. ಯಾಕೆ ಭಕ್ತಿ ಯೋಗ ಶ್ರೇಷ್ಠ? ಭಗವಂತನಿಗೆ ಕನೆಕ್ಟ್. ಇಲ್ಲಿ ಭಕ್ತಿ ಯೋಗದಲ್ಲಿ ಹೇಗೆ ಅಂದ್ರೆ ಭಗವಂತನ ದರ್ಶನವನ್ನು ಪಡೆಯುವುದು ಮಾತ್ರ ಅಲ್ಲ, ಭಕ್ತರು ಭಗವಂತನ ಜೊತೆ ಒಂದು ಸಂಬಂಧವನ್ನು ಇಟ್ಕೊಳ್ಬಹುದು. ಹೇಗೆ? ಯಾರು ಹೇಳ್ತೀರಿ 5 ರಸಗಳು? ಶಾಂತರಸ, ಸಾಕ್ಷ್ಯರಸ, ವಾತ್ಸಲ್ಯ, ಮಾಧುರ್ಯ. ಹಾ, ಸೊ ಇಲ್ಲಿ ಸೇವಕನಾಗಿ ಮತ್ತೆ ಸಖನಾಗಿ, ಮಗನಾಗಿ, ತಮ್ಮ ಪೋಷಕನಾಗಿ, ತಮ್ಮ ಪ್ರಿಯಕರನಾಗಿ, ಹೀಗೆ ಬೇರೆ ಬೇರೆ ಭಾವಗಳಲ್ಲಿ
ಭಗವಂತನನ್ನು ಪೂಜಿಸ್ಲಿಕ್ಕೆ, ಸಂತುಷ್ಟಗೊಳಿಸ್ಲಿಕ್ಕೆ ಸಾಧ್ಯ. ಇದು ಭಕ್ತಿ ಯೋಗ. ಈಗ ಧ್ಯಾನ ಯೋಗದಲ್ಲಿ ಹೇಗೆ ಅಂತ ನೋಡೋದಾದ್ರೆ, ಈಗ ಎಷ್ಟೋ ವರ್ಷಗಳ ಕಾಲ ಧ್ಯಾನವನ್ನು ಮಾಡ್ತಾರೆ, ಆದ್ರೆ ಅವರಿಗೆ ಭಗವಂತ ಒಂದು ಕ್ಷಣಗಳವರೆಗೆ ಮಾತ್ರ ಅವರಿಗೆ ಭಗವಂತನ ದರ್ಶನ ದೊರಕುವಂಥದ್ದು. ಆದ್ರೆ ಭಕ್ತಿ ಯೋಗವನ್ನು ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗ್ಬೋದು, ಮತ್ತೆ ಸದಾ ಕಾಲ ಭಗವಂತನ ದರ್ಶನವನ್ನು ಪಡಿಬಹುದು. ಇದು ಭಕ್ತಿ ಯೋಗದ ಒಂದು ಮಹತ್ವ. ಹೀಗೆ ಒಬ್ಬ ವ್ಯಕ್ತಿ ಕರ್ಮಿಯಾದವನು ಕರ್ಮಕಾಂಡಕ್ಕೆ, ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ, ಕರ್ಮಯೋಗದಿಂದ ಜ್ಞಾನ ಯೋಗಕ್ಕೆ, ಜ್ಞಾನ ಯೋಗದಿಂದ ಧ್ಯಾನ ಯೋಗಕ್ಕೆ, ಕಡೆಗೆ ಭಕ್ತಿ ಯೋಗವನ್ನು ಪಡಿತಾನೆ. ಆದ್ರೆ ಇಲ್ಲಿ ಒಂದು ನಾವು ಗಮನಿಸ್ಬೇಕೇನಂತ ಹೇಳಿದ್ರೆ, ಯಾರು ಭಕ್ತಿ ಯೋಗವನ್ನು ಪಡೆದಿರ್ತಾರೆ ಅವರಿಗೆ ಈ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗದಲ್ಲಿ ಸಿಗುವಂತ ಫಲ ಸಿಗ್ತದೆ ಅಲ್ಲಿ. ಇದನ್ನ ನಾವು ತಿಳಿಬೇಕು. ಮಾತಾಜಿ ಹರೇ ಕೃಷ್ಣ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮಾತಾಜಿ. ನಾಯ್ಸ್ ಕೇಳಿಸ್ತಾ ಇದೆ, ಅವರೇ ಮ್ಯೂಟ್ ಮಾಡ್ಬೇಕು ಆಕ್ಚುಲಿ. ಸುನಿಧಿ ಮಾತಾಜಿ ಅವ್ರದ್ದು ಮಾತಾಜಿ, ಸುನಿಧಿ ಅವ್ರ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸುನಿಧಿ ಮಾತಾಜಿ, ಅದು ಅವರಿಗೆ ಮುಂಚೆ ಹೇಳಿದ್ದೆ ನಾನು. ದೇವಸ್ಥಾನದಲ್ಲಿದ್ದೇನೆ ಮಾತಾಜಿ, ಹಾಗೆ. ಓಕೆ, ಆದ್ರೆ ಉಳಿದವರಿಗೆ ತೊಂದರೆ ಆಗುತ್ತೆ. ಓಕೆ, ಇದು ಯೋಗ ಏಣಿ ಅಂತ ಇದನ್ನು ಕರೆಯುವಂಥದ್ದು. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧ್ಯಾನ ಯೋಗದಿಂದ ಭಕ್ತಿ ಯೋಗ. ಸರ್ವಭೂತ ಸ್ತ್ರೀ ತಮ್ ಯೋ ಮಾಂ ಭಜತೆ ಕತ್ವಮಾಸ್ತಿ ತಹ. ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವ ಯೋಗಿಯು ಎಲ್ಲಾ ಸನ್ನಿವೇಶಗಳಲ್ಲಿಯೂ ನನ್ನಲ್ಲೇ ಇರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಭಗವಂತನನ್ನು ಯಾರು ಪರಮಾತ್ಮ ರೂಪಿಯಾಗಿ ನೋಡ್ತಾನೆ, ಕಾಣ್ತಾರೆ, ಸೊ ಅವರು ಸದಾ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ, ಸದಾ ಕಾಲ ಈ ಒಂದು ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಅಂದ್ರೆ ಎಲ್ಲಾ ಸನ್ನಿವೇಶಗಳಲ್ಲಿ ಕೂಡ ಅವ್ರ ಹೃದಯದಲ್ಲಿ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಈಗ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ, ಎಲ್ಲಿವರೆಗೆ ಈಗ ಭಗವಂತ ಇದ್ದಾನೆ ನಮ್ಮ ಹೃದಯದಲ್ಲಿ ಅಂತೇಳಿ ಅರ್ಥ ಮಾಡಿಕೊಳ್ಳೋದಿಲ್ಲ, ಅಲ್ಲಿವರೆಗೆ ಆ ಭಗವಂತನ ಒಂದು ಇರುವಿಕೆಯ ಒಂದು ಲಾಭವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದು ನಮಗೆ ಗೈಡ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ನಮ್ಗದು ತಿಳಿದಾಗ ನಮಗೆ ನಿಜವಾದ ಸಂತೋಷ ಏನು ಅಂತ ತಿಳಿಯುತ್ತೆ. ನಮಗೆ ತಿಳಿಲಿಲ್ಲ ಅಂತ ಹೇಳಿದ್ರೆ ಸೊ ನಾವೇನ್ ಮಾಡ್ತೇವೆ, ಅದನ್ನ ಹೊರಗೆ ಹುಡುಕಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಹೇಳುವಂಥದ್ದು, ನಾವು ಏನನ್ನು ಹೊಂದಿದ್ದೇವೆ ಅದು ನಿಜವಾದ ಸಂಪತ್ತಲ್ಲ, ಏನನ್ನು ನಾವು ಹೊಂದಿದ್ದೇವೆ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ನಮಗೆ ನಿಜವಾದಂತಹ ಸಂಪತ್ತು. ಈಗ ಯಾರು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಾರೆ ಅವರು ಸದಾ ಕಾಲ ಆ ಒಂದು ಭಗವಂತ ಅವರ ಜೊತೆಯಲ್ಲಿ ಸದಾ ಕಾಲ ಇರ್ತಾನೆ. ಅಂದ್ರೆ ಸದಾ ಅವರಿಗೆ ಒಂದು ನಿದರ್ಶನವನ್ನು ಕೊಡ್ತಾ ಇರ್ತಾನೆ ಪ್ರತಿ ಕ್ಷಣ ಕೂಡ. ಇಲ್ಲಿ ನಾವು ನೋಡ್ಬೋದು, ನೀವು 2 ಪಕ್ಷಿಗಳನ್ನು ನೋಡಿರ್ಬೋದು ಒಂದು ಉದಾಹರಣೆಯಾಗಿ. ಅಂದ್ರೆ ಒಂದು ಪಕ್ಷಿ ಈ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗಿಕೊಂಡಿರುತ್ತೆ, ಒಂದು ಹಣ್ಣನೇನೋ ತಿಂತಾ ಇರುತ್ತೆ, ಮತ್ತೊಂದು ಪಕ್ಷಿ ಆ ಕಡೆ ನೋಡ್ತಾ ಇರುತ್ತೆ ಇವನು ಯಾವಾಗ ನನ್ನನ್ನು ತಿರುಗಿ ನೋಡ್ತಾನೆ ಅಂತೇಳಿ. ಅಂತ ಹೇಳಿದ್ರೆ ಇಲ್ಲಿ ಜೀವಾತ್ಮ ಅಂತ ಹೇಳಿದ್ರೆ ಅವನು ಹಠ ಹಿಡಿದಿರ್ತಾನೆ. ಅಂತ ಹೇಳಿದ್ರೆ ನನ್ಗೆ ಏನು ಬೇಕೋ ಅದನ್ನೆಲ್ಲ ಕೇಳುವಂಥದ್ದು. ಅಂದ್ರೆ ನಾನು ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಹೀಗೆ ಅದಕ್ಕೆಲ್ಲ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಪರಮಾತ್ಮ ಸರಿ ಅಂತ ಅಂದ್ರೆ ಇಲ್ಲಿ ಭಗವಂತ ಯಾವುದೇನು ಕೂಡ ಭಗವಂತನ ಆಜ್ಞೆ ಇಲ್ಲದ್ರೆ ಏನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನಿಗೆ ಇಚ್ಛೆ ಇರುತ್ತೆ ಯಾವಾಗ ಇವನು ನನ್ನ ಕಡೆ ತಿರುಗಿ ನೋಡ್ತಾನೆ ಹೇಳಿ. ಹಾಗೆ ನೋಡಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುವಂಥದ್ದು, ಜನ್ಮ ಸಾರ್ಥಕವಾಗ್ತದೆ.
ಆಕ್ಚುಲಿ ಓಪನ್ ಅನ್ಮ್ಯೂಟ್ ಇದ್ದಾಗ ಮಾತಾಡ್ಲಿಕ್ಕೆ ಅವಕಾಶ ಇದ್ದಾಗ ಮಾತ್ರ ಮ್ಯೂಟ್ ಮಾಡಿ, ಇಲ್ಲಾದ್ರೆ ಅನ್ಮ್ಯೂಟ್ ಮಾಡಿ, ಇಲ್ಲಾದ್ರೆ ಮ್ಯೂಟ್ ಆಗಿ ಇಟ್ಕೊಳ್ಳಿ, ಇಲ್ಲ ಇತರರಿಗೆ ತೊಂದರೆ ಆಗುತ್ತೆ. ಪ್ರವೀಣ ನಾರಾಯಣ್, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧ್ಯಾನ ಯೋಗದಿಂದ ಭಕ್ತಿ ಯೋಗ. ಇಂತಹ ಯೋಗಿ ಪರಿಶುದ್ಧ ಭಕ್ತನಾಗುತ್ತಾನೆ. ಅವನು ತನ್ನೊಳಗಿನ ಭಗವಂತನನ್ನು ಕಾಣದೆ ಒಂದು ನಿಮಿಷವೂ ಬದುಕಲಾರ. ಸೊ ಇಲ್ಲಿ ಭಕ್ತನನ್ನು ಪರಿಶುದ್ಧ ಭಕ್ತ ಅಂತ ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಅವನು ಸದಾ ಕಾಲ ಭಗವಂತನನ್ನು ಕಾಣ್ತಾ ಇರ್ತಾನೆ. ಸೊ ಭಗವಂತ ಅಂತ ಭಕ್ತರಿಗೆ ಬುದ್ಧಿಯನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಭಕ್ತರಾದರೂ ಯಾವಾಗ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನುವಂಥದ್ದು, ಮತ್ತು ಇಲ್ಲಿ ಭಗವಂತ ನೇರವಾಗಿ ಆ ಒಂದು ಬುದ್ಧಿವಂತಿಕೆಯನ್ನು ನಿರ್ದೇಶನವನ್ನು ಕೊಡ್ತಾನೆ. ಈಗ ಏನಾದ್ರೂ ತಪ್ಪು ಕಾರ್ಯ ಮಾಡಿದಾಗ ಪರಮಾತ್ಮ ಹೇಳ್ತಾನೆ ಮಾಡ್ಬೇಡ ಅಂತೇಳಿ, ಹಾಗೆ ಪರಮಾತ್ಮ ನಿರ್ದೇಶನವನ್ನು ಕೊಡುವಂಥದ್ದು. ಅಂದ್ರೆ ಪರಮಾತ್ಮ ಹೇಳಿದ ರೀತಿಯಲ್ಲಿ ನಡೆದುಕೊಂಡ್ರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆದ್ರೆ ನಾವು ಏನ್ ಮಾಡ್ತೇವೆ, ಮೊದಲಿಗೆ ಪರಮಾತ್ಮ ಹೇಳ್ತಾನೆ, ಅದು ಕೇಳಿಸುತ್ತೆ, ಆದ್ರೆ ನಾವು ಕೇಳಿಸ್ಕೊಳ್ಳೋದಿಲ್ಲ. ನಂತರ ಪರಮಾತ್ಮ ಹೇಳೋದು ನಮಗೆ ಕೇಳೋದಿಲ್ಲ, ಹಾಗಾಗುತ್ತೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಈ ಬೇರೆ ಬೇರೆ ವಿಧಾನಗಳಲ್ಲಿ ಪರಮಾತ್ಮ ಅನುಕ್ಷಣವೂ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾನೆ. ತನ್ನೊಳಗಿನ ಭಗವಂತನನ್ನು ಕಾಣದೆ ಒಂದು ನಿಮಿಷವೂ ಬದುಕಲಾರ. ಸೊ ಭಕ್ತ ಸದಾ ಭಗವಂತನ ನಿರ್ದೇಶನಗಳನ್ನು ತೆಗೆದುಕೊಳ್ತಾ ಸದಾ ಅವನ ಭಗವಂತನ ಧ್ಯಾನದಲ್ಲಿ ಇರ್ತಾನೆ. ಸೊ ಈಗ ನಾವಿಲ್ಲಿ ನೋಡಿದ್ವಿ, ಕರ್ಮಕಾಂಡದಿಂದ ಕರ್ಮಯೋಗ, ಕರ್ಮಯೋಗದಿಂದ ಜ್ಞಾನಯೋಗ, ಜ್ಞಾನಯೋಗದಿಂದ ಧ್ಯಾನ ಯೋಗ, ಧ್ಯಾನ ಯೋಗದಿಂದ ನಂತರ ಭಕ್ತಿ ಯೋಗ. ಅಂದ್ರೆ ಭಕ್ತಿ ಯೋಗವು ನಮ್ಮ ಅಂತಿಮ ಗುರಿ ಅಂತ ಹೇಳಿ. ಈಗ ನಿಮ್ಗೆಲ್ಲರಿಗೂ ಕೂಡ ಒಂದು ಚಟುವಟಿಕೆ ಇದೆ. ಭಕ್ತಿ ಯೋಗವು ಬೇರೆ ಯೋಗ ವ್ಯವಸ್ಥೆಗಳ ಎಲ್ಲಾ ಅಂಶಗಳನ್ನು ಹೇಗೆ ಒಳಗೊಂಡಿದೆ ಎಂಬುದನ್ನು ತೋರಿಸುವ ಪಾತ್ರವನ್ನು ನಿರ್ವಹಿಸುವಂಥದ್ದು. ಇದು ಅಂದ್ರೆ ನೀವು ಒಂದು ನಾಟಕ ಮಾಡ್ಬೇಕು, ಸಣ್ಣ ನಾಟಕ. ಇಲ್ಲಿ ಇದರ ವಿವರವಾಗಿ ತಿಳಿಯುವುದಾದ್ರೆ, ಈಗ ನೀವು ಕರ್ಮಯೋಗ, ನಿಷ್ಕಾಮ ಕರ್ಮಯೋಗದಲ್ಲಿ ವ್ಯಕ್ತಿಯು ತನ್ನ ಕರ್ಮದ ಫಲವನ್ನು ಭಗವಂತನಿಗೆ ನೀಡ್ತಾನೆ. ಸೊ ಭಕ್ತಿ ಯೋಗವನ್ನು ಮಾಡುವಾಗ ನಿಷ್ಕಾಮ ಕರ್ಮದ ಫಲವನ್ನು ಭಗವಂತನಿಗೆ ನೀಡ್ತಾ ಇದ್ದೀರಾ ಅಂತ ಹೇಳಿ. ಈಗ ಜ್ಞಾನವನ್ನು ಬೆಳೆಸಿಕೊಳ್ಳುವಂತ ವ್ಯಕ್ತಿ ಭೌತಿಕ ಪ್ರಪಂಚದಿಂದ ವೈರಾಗ್ಯವನ್ನು ತಾಳ್ತಾನೆ. ಸೊ ಇದು ಅಂದ್ರೆ, ಅಥವಾ ಅವನು ಅನಗತ್ಯವಾದ ಆಸೆಗಳನ್ನು ಕಳೆದುಕೊಳ್ತಾನೆ. ಇದು ಜ್ಞಾನ ಯೋಗದ ಮಹತ್ವ, ಜ್ಞಾನವನ್ನು ಬೆಳೆಸಿಕೊಂಡಂತ ವ್ಯಕ್ತಿ. ಇನ್ನು ಭಕ್ತಿ ಯೋಗವನ್ನು ಮಾಡುವ ಮೂಲಕ ಈ ಭೌತಿಕ ಪ್ರಪಂಚದ ಜೊತೆಗೆ ತಮ್ಮ ಸಂಬಂಧವನ್ನು ಕಡಿಮೆ ಮಾಡಿ, ಭಕ್ತಿ ಯೋಗ ನಮಗೆ ಸಂಬಂಧವನ್ನು ಕಡಿಮೆ ಮಾಡಲಿಕ್ಕೆ ಭಕ್ತಿ ಯೋಗ ನಮಗೆ ಸಹಾಯ ಮಾಡ್ತದೆ. ಇನ್ನು ಧ್ಯಾನ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿ ಸದಾಕಾಲ ಭಗವಂತನ ಚಿಂತನೆಯಲ್ಲಿ ಇರ್ತಾನೆ. ತನ್ನ ಮನಸ್ಸನ್ನು ಭಗವಂತನ ಚರಣ ಕಮಲಗಳಲ್ಲಿ ಇಟ್ಟಿರ್ತಾನೆ. ನಿತ್ಯವೂ ಭಗವಂತನನ್ನೇ ಧ್ಯಾನ ಮಾಡ್ತಾನೆ. ಭಕ್ತಿ ಯೋಗವನ್ನು ಮಾಡುವಂತ ವ್ಯಕ್ತಿ ಈ ರೀತಿಯಾಗಿ ಭಗವಂತನ ಧ್ಯಾನವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದಾ ಇಲ್ವಾ, ಈ ರೀತಿ ಪ್ರಶ್ನೆ ಮಾಡಿಕೊಂಡು ನೀವು ನಾಟಕ ಮಾಡುವಂಥದ್ದು. ಸೊ ಈ 3 ಯೋಗಗಳಲ್ಲಿ ಏನೆಲ್ಲ ಲಾಭವನ್ನು ನಾವು ಪಡಿತೇವೆ, ಏನೆಲ್ಲ ಪ್ರಯೋಜನವನ್ನು ಪಡಿತೇವೆ, ಅದೆಲ್ಲವೂ ಕೂಡ ಭಕ್ತಿ ಯೋಗದಲ್ಲಿ ಪಡಿಲಿಕ್ಕೆ ಸಾಧ್ಯ ಇದೆಯಾ, ಸೊ ಹೇಗೆ ಸಾಧ್ಯ ಅಂತೇಳಿ ಒಂದು ನಾಟಕ ಮಾಡೋದ್ರ ಮೂಲಕ ಮಾಡ್ಬೋದು. ಈಗ ಭಕ್ತಿ ಯೋಗ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನದು ಸಿಗ್ತದೆ. ಏನೋ ಭಗವಂತನ ದರ್ಶನ ಮಾಡುವುದಷ್ಟೇ ಅಲ್ಲ. ಈಗ ಧ್ಯಾನ ಯೋಗಿಗೆ ಅಂತ ಹೇಳಿದ್ರೆ ಅವನು ಪರಮಾತ್ಮನಲ್ಲಿ ಭಗವಂತನ ನೋಡ್ತಾನೆ, ಹೃದಯದಲ್ಲಿ ದರ್ಶನವನ್ನು ಪಡಿತಾನೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನದೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಕ್ತಿ ಯೋಗದಲ್ಲಿ ಸಾಧ್ಯ. ಹೇಗೆ ಈಗ ಅರ್ಜುನನಿಗೆ ಭಗವಂತ ಸಾರಥಿ ಆಗುವಂಥದ್ದು, ಯಾಕಂದ್ರೆ ಅರ್ಜುನ ಆತನ ಭಕ್ತ. ಹೀಗೆ ಭಕ್ತಿ ಯೋಗದ ಮೂಲಕ ಹೀಗೆ ಹೆಚ್ಚಿನ ಯೋಗ ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನು ನೀವು ಮಾತುಕತೆ ಮೂಲಕ ಒಂದು ನಾಟಕವನ್ನು ಮಾಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಿಮಗೆ
ಒಂದು ಯಾರೋ ಒಂದು ಸಮಾರಂಭಕ್ಕೆ ಹೋದಾಗ ಅಲ್ಲಿ ಅಲ್ಲಿ ಹೇಗೆ ನಡೆದುಕೊಳ್ತಾರೆ, ಅಲ್ಲಿ ಕರ್ಮಕಾಂಡ ವಿಚಾರವಾಗ್ಯ, ಜ್ಞಾನಕಾಂಡ ವಿಚಾರವಾಗ್ಯ, ಈ ರೀತಿಯಾಗಿ ಮತ್ತೆ ಭಕ್ತಿ ಯೋಗದ ವಿಚಾರಗಳು ಈ ರೀತಿಯಾಗಿ ನೋಡ್ಬೋದು. ಹೇಳಿದ್ರೆ ಈಗ ಒಬ್ರಿಗೆ ಏನು ಗೊತ್ತಿಲ್ಲ, ಅವ್ರ ಪ್ರಶ್ನೆಯನ್ನು ಕೇಳುವಂಥದ್ದು, ಇನ್ನೊಬ್ರು ಉತ್ತರವನ್ನು ನೀಡುವಂಥದ್ದು, ಈ ರೀತಿಯಾಗಿ ಒಬ್ರು ಒಂದು ನಾಟಕವನ್ನು ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಈ ಒಂದು ಪ್ರಿಪರೇಷನ್ಗೆ ನಿಮಗೆ ಒಂದು 5 ನಿಮಿಷ ಕಾಲ ಮತ್ತೆ ಪ್ರೆಸೆಂಟೇಷನ್ಗೆ 3 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಈಗ ಇಲ್ಲಿ 32 ಮಂದಿ ಇದ್ದೀರಿ. ನಾವು 6 ಗುಂಪುಗಳಾಗಿ ಮಾಡೋಣ. ಈಗ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಎಲ್ಲರೂ ಕೂಡ ರೆಕಾರ್ಡ್ ರೂಮ್ಸ್ಗೆ ಜಾಯಿನ್ ಆಗಿ.
ಓಕೆ, ಮೊದಲಿಗೆ ಅಟೆಂಡೆನ್ಸ್ ಅನ್ನು ಕೊಡಿ. ಶೋಭಾ ಮಾತಾಜಿ ಶೇರ್ ಮಾಡ್ತೀರಾ? ಮಾಡಿದ್ದಾರೆ ಆಲ್ರೆಡಿ. ಎಲ್ಲರಿಗೂ ಸಿಕ್ಕಿದೆ ಅಲ್ಲ? ಓಕೆ, ಈಗ ಪ್ರೆಸೆಂಟ್ ಮಾಡುವವರು 3 ನಿಮಿಷ ಕಾಲ ನಿಮ್ಗೆ ಅವಕಾಶ ಇರುತ್ತೆ. ಯಾರು ಇಬ್ರಿಬ್ರು ಅಂತ ಹೇಳಿ. ಇಬ್ರ? ಎಷ್ಟು ಜನ? ಪ್ರವೀಣ ಮಾತಾಜಿ, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ತೀರಾ? ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಕ್ವಶನ್ ಕೇಳ್ತೀನಿ ಮಾತಾಜಿ, ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಉತ್ತರ ಆಶಾ ಹೇಮಂತ್ ಮಾತಾಜಿ ಕೊಡ್ತಾರೆ. ಆಯ್ತಾಯ್ತು, ಅವರನ್ನ ಅನ್ಮ್ಯೂಟ್ ಮಾಡ್ತಾನೆ. ಮಾಡಿದ್ದೆ. ಒಂದು ನಿಮಿಷ. ಇಲ್ಲಿ ನೀವು ವಿಡಿಯೋ ಆನ್ ಮಾಡಿದ್ದೀರಾ? ವಿಡಿಯೋ ಆನ್ ಮಾಡ್ತೀನಿ. ಮಾಡಿದ್ದೀನಿ. ಇಲ್ಲ, ಆಗ್ಲಿಲ್ಲ. ಮಾಡಿದೆ ಮಾತಾಜಿ. ಎಸ್ ಮಾತಾಜಿ, ಶುರು ಮಾಡಿ. ಹರೇ ಕೃಷ್ಣ. ಆಶಾ ಮಾತಾಜಿ. ಆಶಾ ಮಾತಾಜಿ, ನಿಮ್ದು ಕ್ಯಾಮರಾ ಕಾಣಿಸ್ತಿದೆಯಾ ಮಾತಾಜಿ? ಇವಾಗ ಕಾಣಿಸ್ತಿದೆ. ಆಶಾ ಮಾತಾಜಿ, ಹರೇ ಕೃಷ್ಣ. ಆಶಾ ಮಾತಾಜಿ, ಆಶಾ ಮಾತಾಜಿ, ನೀವು ಜಪ, ಪ್ರವಚನ ಮತ್ತೆ ಗುರುಗಳಲ್ಲಿಗೆ ಹೋಗಿ ಎಲ್ಲ ಕೃಷ್ಣ ಪ್ರಜ್ಞೆ ಅದೆಲ್ಲ ನೀವು ಕೃಷ್ಣ 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 ಅಂತ ಯಾವಾಗ್ಲೂ ಜಪ ಮಾಡ್ತಾನೆ ಇರ್ತೀರಿ ಅಂತ ಕೇಳಿದೀನಿ ಮಾತಾಜಿ. ಯಾಕಾಗಿ ಮಾಡ್ತೀರಿ ಮಾತಾಜಿ? ಭಗವಂತನ ಲೀಲೆಗಳನ್ನ ತಿಳಿದುಕೊಳ್ಳೋಕೆ ಮತ್ತೆ ಸತ್ಯವನ್ನ ತಿಳ್ಕೋಬೇಕು. ಕಲಿಯುಗದಲ್ಲಿ ನಾವ್ ಇಷ್ಟು ಕಷ್ಟ ಪಡ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಕರ್ಮದ ಫಲ ಅನ್ನೋದು. ಇದೆಲ್ಲ ನಮಗೆ ಗುರುಗಳಿಂದ ನಮ್ಮ ಪ್ರವಚನ ಕೇಳೋದ್ರಿಂದ ಮತ್ತೆ ನಾವು ಧ್ಯಾನದಲ್ಲಿ ಕುಳಿತು ಭಗವಂತನನ್ನ ನಿಷ್ಠೆಯಿಂದ ಕೀರ್ತನೆಯನ್ನ ಮಾಡೋದ್ರಿಂದ ನಮ್ಗೆ ಎಲ್ಲ ತಿಳಿತದೆ ಮಾತಾಜಿ. ಯಾತಕ್ಕೋಸ್ಕರ ನಾವು ಈ ಭೂಮಿಗೆ ಬಂದಿದೀವಿ. ಓಕೆ ಮಾತಾಜಿ, ನೀವು ನಿಮ್ದು ದಿವಸ ನಿಯತ ಕರ್ತವ್ಯಗಳನ್ನೆಲ್ಲ ಮಾಡಿ ಹೇಗೆ ನೀವು ಫಲದ ಅಪೇಕ್ಷೆ ಇಟ್ಟು ಮಾಡ್ತೀರಾ? ಇಲ್ಲ ಮಾತಾಜಿ, ಯಾವ ಫಲವೂ ಇದು ಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆ ಒಂದು ಸಿಕ್ಕ್ರೆ ಅದ್ರ ಮುಂದೆ ಬೇರೆ ಯಾವ್ದು ಶ್ರೇಷ್ಠತೆ ಇಲ್ಲ. ಆದ್ರೂ ಕೃಷ್ಣ ಪ್ರಜ್ಞೆ ಮುಂದೆ ಬೆಲೆ ಬಾಳಲ್ಲ ಮಾತಾಜಿ. ಓಕೆ, ನಾನು ಎನಿಸ್ತೀನಿ ನೀವು ಇದು ವೈದಿಕ ಯಜ್ಞ ಕಾರ್ಯಗಳನ್ನೆಲ್ಲ ಮಾಡ್ತೀರಾ ಅಂತ ಅಲ್ವಾ ಇವಾಗ್ಲು? ಎಸ್ ಮಾತಾಜಿ, ವೈದಿಕ ಯಜ್ಞ ಕಾರ್ಯಗಳನ್ನು ಕೃಷ್ಣ ಪ್ರಜ್ಞೆಯಿಂದಲೇ ಮಾಡ್ತೀರಾ? ಹೌದು ಮಾತಾಜಿ, ನೆನೆಸಿಕೊಂಡೇ ಮಾಡ್ತೀರಾ? ಹೌದು ಮಾತಾಜಿ. ಓಕೆ, ಅದ್ರಲ್ಲಿ ನಿಮ್ಗೆ ಏನು ಜ್ಞಾನ ಸಿಗ್ತದೆ? ನೀವೆಲ್ಲ ಇವಾಗ ಮಾಡ್ತೀರಿ ಕೃಷ್ಣನದ್ದು ಜಪ ಎಲ್ಲ ನಿಯಂತ್ರಕ ತತ್ವಗಳನ್ನೆಲ್ಲ ಅನುಸರಿಸಿ ಮಾಡ್ತೀರಿ ನೀವು. ಅದ್ರಲ್ಲಿ ಏನು ಜ್ಞಾನ, ಯಾವ ಜ್ಞಾನ ಸಿಗ್ತದೆ ನಿಮ್ಗೆ ಅದ್ರಲ್ಲಿ? ಪರಿಪೂರ್ಣ ಜ್ಞಾನ. ಕೃಷ್ಣ ಭಗವಂತನ ಪರಿಪೂರ್ಣ ಜ್ಞಾನ. ಯಾಕೆ ಅವತರಿಸ್ತಾನೆ, ಯಾತಕ್ಕಾಗಿ ಪ್ರತಿ ಯುಗದಲ್ಲಿಯೂ ಭಗವಂತ ಬರ್ತಾನೆ, ಭಗವಂತನ ಅವತಾರಗಳು ಮತ್ತೆ ಲೀಲೆಗಳನ್ನ ತಿಳಿಯೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗ್ತವೆ. ಮತ್ತೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳೆಲ್ಲ ದೂರ ಆಗುತ್ತೆ. ಯಾವಾಗ ನಾವು ಭಗವಂತನಿಗೆ ಶರಣಾಗತಿಯನ್ನ ಹೊಂದುತ್ತೀವೋ ಆವಾಗ ನಮ್ಮಿಂದ ಕಷ್ಟಗಳು ತನಕ್ ತಾನಾಗೆ ದೂರ ಆಗ್ತಾ ಹೋಗುತ್ತೆ. ಎಲ್ಲವೂ ಭಗವಂತನ ಕೃಪೆ ಅಂತ ನಾವು ಕಷ್ಟವನ್ನು ಖುಷಿಯನ್ನು ಎರಡನ್ನೂ ಸ್ವೀಕರಿಸಿದಾಗ ಎಲ್ಲವೂ ಕೃಷ್ಣನಲ್ಲಿಯೇ ಲೀನವಾಗುತ್ತೆ ಮಾತಾಜಿ. ಹಾಗಾಗಿ ನಾವು ಅಂದ್ರೆ ಶಾಂತವಾಗಿರುತ್ತೆ ನಮ್ಮ ಮನ್ಸು. ಓಕೆ, ಅದೇ ಕೃಷ್ಣ ಮಾತಾಜಿ. ಮತ್ತೆ ನೀವು ಧ್ಯಾನದಲ್ಲಿ ಅಷ್ಟಾಂಗ ಯೋಗ ಮಾಡ್ತೀರಾ? ನೀವು ಧ್ಯಾನ ಮಾಡುವಾಗ, ಕೃಷ್ಣನ ಜಪ ಮಾಡುವಾಗ ನೀವು ಅಷ್ಟಾಂಗ ನಿಮ್ದು ಭರವಸೆ ಏನುಂಟು ಅಷ್ಟಾಂಗ ಯೋಗದಲ್ಲಿ? ಏನಿಸ್ತು ನೀವು ಅಷ್ಟಾಂಗ ಯೋಗದ ಬಗ್ಗೆ? ಭಗವಂತನ ಕಾಣ್ಬೇಕು ಅಂತಂದ್ರೆ ನಾವು ಕೂಡ ಧ್ಯಾನವನ್ನ ಮಾಡ್ಬೇಕು. ಯಾಕೆಂತಂದ್ರೆ ಸ್ವಲ್ಪನಾದ್ರೂ ನಾವು ನಮ್ಮ ಮನ್ಸು ಕಾನ್ಸಂಟ್ರೇಷನ್ ಇಂದ ಇರ್ಬೇಕು. ಯಾವಾಗ ಜಪ ಮಾಡ್ಲಿಕ್ಕೆ ಕೂತಾಗ ಮನ್ಸು ಯಾವಾಗ್ಲೂ ಆ ಕೆಲ್ಸ ಮಾಡಿಲ್ಲ, ಈ ಕೆಲ್ಸ ಮಾಡಿಲ್ಲ,
ಮುಗ್ದೋಗ್ಬಿಡ್ತು, ಟೈಮ್ ಆಗೋಯ್ತು ಅಂತ ಅಂದ್ರೆ ನಿಮ್ದು ಅರ್ಥ ಅಂದ್ರೆ ನೀವು ಧ್ಯಾನ ಅಂದ್ರೆ ಅಷ್ಟಾಂಗ ಯೋಗ ಅಂದ್ರೆ ನಿಮ್ಗೆ ಭಗವಂತನ ದಿವ್ಯ ರೂಪವನ್ನು ನೀವು ಹೃದಯದಲ್ಲಿ ಕಾಣುವುದು ಅಲ್ವಾ ಮಾತಾಜಿ? ಹೌದೌದು. ಓಕೆ. ಹೌದು ಮತ್ತೆ ಓಕೆ, ಮತ್ತೆ ಭಕ್ತಿ ಯೋಗವೇ ಶ್ರೇಷ್ಠ ಯೋಗ ಅಂತ ನಾನು ಕೇಳಿದ್ದೀನಿ ಮಾತಾಜಿ. ಹಾಗೆ ನೀವು ಯಾವಾಗ ಜಪ ಪ್ರವಚನ ಮಾಡ್ತೀರಲ್ಲ ನೀವು ಹೇಳಿ. ಹೇಳಿ ಭಕ್ತಿ ಯೋಗದಲ್ಲಿ ಎಲ್ಲವೂ ಸೇರಿರುತ್ತೆ. ಯಾಕೆಂತಂದ್ರೆ ನಾವು ಕೈಗಳನ್ನ ಭಗವಂತನ ಇದು ಅಂದ್ರೆ ಮಂದಿರವನ್ನ ಶುಚಿಗೊಳಿಸೋದಿಕ್ಕೆ, ಮತ್ತೆ ಬೇಕಾಗಿರ್ತಕ್ಕಂತಹ ಪ್ರಸಾದ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ತಯಾರು ಮಾಡ್ಲಿಕ್ಕೆ, ತರಕಾರಿ ಕಟ್ ಪ್ರತಿಯೊಂದು ನಾವು ಎಲ್ಲವನ್ನು ಭಗವಂತನಲ್ಲಿ ಲೀನವಾಗಿ ನಿನ್ನ ಕೃಪೆಯಿಂದ ನಾನು ಇಷ್ಟು ಸಾಧ್ಯವಾಗ್ತಿದೆ ನನ್ನಿಂದ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ನಮ್ಗೇನಾಗುತ್ತೋ ಆ ಎಲ್ಲಾ ಕೆಲಸವನ್ನು ಭಗವಂತನಿಗಾಗಿ ನಾವು ಮಾಡ್ತಾ ಹೋದಾಗ ಎಲ್ಲವೂ ಕೃಷ್ಣನಲ್ಲಿಗೆ, ಅಂದ್ರೆ ಎಲ್ಲವೂ ಭಕ್ತಿ ಯೋಗಕ್ಕೆ ಸೇರುತ್ತೆ ಮಾತಾಜಿ. ಓ ಮಾತಾಜಿ, ಒಳ್ಳೇದಾಯ್ತು ಮಾತಾಜಿ. ನಾನ್ ನಾಳಿನಿಂದಲೇ ಕೃಷ್ಣ ಪ್ರಜ್ಞೆಗೆ ಸೇರ್ಕೊಳ್ತೀನಿ ಮಾತಾಜಿ. ತುಂಬಾ ಒಳ್ಳೇದಾಗಿ ನೀವು ಹೇಳಿದ್ದು ಮಾತಾಜಿ. ನಂಗೂ ತುಂಬಾ ಇಷ್ಟ ಆಗ್ತದೆ ಇದೆಲ್ಲ ಕೇಳಲಿಕ್ಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಇಬ್ಬರಿಗೂ ಕೂಡ. ಹರೇ ಕೃಷ್ಣ. ನಿಮ್ಮ ಗ್ರೂಪಲ್ಲಿ ಯಾರೆಲ್ಲ ಇದ್ರು? ನಿಮ್ಮ ಗ್ರೂಪಲ್ಲಿ ಯಾರೆಲ್ಲ ಇದ್ರು? ಮ್ಯೂಟ್ ಆಗ್ಬಿಟ್ರ ಇಬ್ರು ಕೂಡ? ಹರೇ ಕೃಷ್ಣ ಮಾತಾಜಿ. ನಮ್ಮ ಗ್ರೂಪ್ ಅಲ್ಲಿ ಆಶಾ, ಹೇಮಂತ್ ಮತ್ತೆ ನಾನು, ಲಕ್ಷ್ಮಿ ಕಾಂಬ್ಳೆ, ಲತಾಮಣಿ ಮಾತಾಜಿ ಮತ್ತು ವಿನೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು. ಶುಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ ಗ್ರೂಪ್ ಅಲ್ಲಿ ಪದ್ಮಿನಿ ಮಾತಾಜಿ, ರಾಜೇಶ್ವರಿ ಮಾತಾಜಿ ಮತ್ತೆ ಮಥುರಾ ಮಾತಾಜಿ ಇದ್ದಾರೆ. ಈಗ ನಾನು ಮತ್ತೆ ಮಧುರಾ ಮಾತಾಜಿ ಫ್ರೆಂಡ್ ಆಗಿ ಮಾತುಕತೆಯನ್ನ ಮುಂದುವರಿಸ್ತೀವಿ ಭಕ್ತಿ ಯೋಗ ಮತ್ತು ಅಷ್ಟಾಂಗ ಯೋಗ ಪದ್ಧತಿ ಬಗ್ಗೆ. ಒಂದ್ ನಿಮಿಷ ಮಥುರಾ ಮಾತಾಜಿ. ಒಂದ್ ನಿಮಿಷ ಮಥುರಾ. ನಮಸ್ಕಾರ, ಚೆನ್ನಾಗಿದ್ದೀರಾ? ಏನು ನಮಸ್ಕಾರ ಮಥುರಾ ಮಾತಾಜಿ. ಮಥುರಾ ಮಾತಾಜಿ ನಮಸ್ಕಾರ, ಚೆನ್ನಾಗಿದ್ದೀರಿ? ತುಂಬಾ ಏನು ಸಣ್ಣ ಸಣ್ಣಗೆ ಸಪುರ್ ಕಾಣಿಸ್ತಾ ಇದ್ರಿ, ಏನು? ಮಾತಾಜಿ, ನಾನು ಯೋಗ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ 5:30ಗೆ ಎದ್ದು ಯೋಗ ಶುರು ಮಾಡ್ತೇನೆ. ಆಮೇಲೆ ಇದನ್ನ ಪ್ರಾಣಾಯಾಮ ಮಾಡ್ತೀನಿ, ಆಮೇಲೆ ಆಸನಗಳನ್ನು ಮಾಡ್ತೀನಿ. ಹಾಗೆ ನಾನು ಪ್ರತ್ಯಾಹಾರ ಅಂದ್ರೆ ನಾನು ನಿಯಮಿತವಾಗಿ ಆಹಾರ ಕೂಡ ಕಮ್ಮಿಯಾಗಿ ತಿಂತೀನಿ. ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿದ್ದೀನಿ. ನೀವು ಸಹ ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದ್ದೀರಾ. ಮತ್ತೆ ನಾವು ಭಕ್ತಿ ಯೋಗ ನಾವು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಭಕ್ತಿ ಯೋಗದಲ್ಲಿ ಇದ್ದೇವೆ. ಎಲ್ಲದರಲ್ಲೂ ಭಗವಂತನನ್ನು ಕಾಣಿಸ್ತೀವಿ. ಬೆಳಿಗ್ಗೆ ಜಪ ಮೆಡಿಟೇಷನ್, ನೀವು ಸುಮ್ನೆ ಮೆಡಿಟೇಷನ್ ಮಾಡ್ತೀರಾದ್ರೆ ನಾನು ಜಪ ಮೆಡಿಟೇಷನ್ ಮಾಡ್ತೇನೆ. ನನ್ನ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ ನಾವು ಎಲ್ಲ ಕೆಲಸವನ್ನು ಮಾಡ್ತೇವೆ. ಭಗವಂತನಿಗೆ ಬೆಳಿಗ್ಗೆ ಜಪ ಆದ್ಮೇಲೆ ಮಂಗಳಾರತಿ, ಪ್ರಸಾದ, ಎಲ್ಲ ವಸ್ತು, ಎಲ್ಲ ಆಚಾರ, ಎಲ್ಲ ವಸ್ತುಗಳಲ್ಲಿ ಭಗವಂತನ ನೀವು ಧ್ಯಾನ ಮಾಡುವಾಗ ಮಾತ್ರ ಭಗವಂತ. ನಮ್ಗೆ ಹಾಗಲ್ಲ, ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಭಗವಂತನನ್ನೇ ಕಾಣ್ತೀವಿ. ಪ್ರತಿ ವಸ್ತು, ಪ್ರಸಾದದಲ್ಲಿ ಕೂಡ ಭಗವಂತನನ್ನು, ಎಲ್ಲ ಮಕ್ಕಳಲ್ಲೂ, ಗಂಡನಲ್ಲೂ, ಪ್ರಾಣಿಗಳಲ್ಲೂ, ಮರ ಗಿಡಗಳಲ್ಲೂ, ಎಲ್ಲದ್ರಲ್ಲೂ ಭಗವಂತನನ್ನು ಕಾಣ್ತೇವೆ. ಮತ್ತೆ ನೀವು ಮುಂಚೆ ನೀವು ಯೋಗದ ಬಗ್ಗೆ ಹೇಳ್ತಾ ಇದ್ರಲ್ವಾ ಮಥುರಾ ಅವರೇ, ಈಗ ಹೇಗೆ ನೀವು ಭಕ್ತಿ ಬಗ್ಗೆ ಹೋದ್ರಿ? ನಾನು ಇನ್ನು ಯೋಗದಲ್ಲೇ ಇದ್ದೀನಿ, ಬಟ್ ನಾನು ಖುಷಿಯಾಗೇ ಇರ್ತೀನಿ. ಬೆಳಿಗ್ಗೆ ಯೋಗ ಮಾಡೋದ್ರಿಂದ ನನ್ಗೆ ಸಂಜೆ ತನಕನು ಮೈಂಡ್ ಫ್ರೀ ಆಗಿರುತ್ತೆ, ಫ್ರೆಶ್ ಅನ್ಸುತ್ತೆ. ಬಟ್ ನನ್ಗೆ ಭಕ್ತಿ ಬಗ್ಗೆ ಅಷ್ಟು ಗೊತ್ತಿಲ್ಲ. ಎಲ್ರು ಯೋಗ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಮನಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೀವು ಹೇಗೆ ಧ್ಯಾನದಿಂದ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ನೋಡಿ, ನೀವು ಧ್ಯಾನ ಇದು ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಭಗವಂತನನ್ನು ಕಾಣ್ತೀರಾ. ಆದ್ರೆ ನಾವು ಭಗವಂತನೊಂದಿಗೆ ಸಂಬಂಧ ನಿಮ್ಗೆ ಜೋಡಿಸುದಿಲ್ಲ. ನಾವು ಭಗವಂತನೊಂದಿಗೆ ಸಂಬಂಧ, ಭಗವಂತನನ್ನು ಮಗನಾಗಿ, ತಂದೆಯಾಗಿ, ಭಗವಂತನ ಸಖನಾಗಿ, ಭಗವಂತನ ಜೊತೆ ನಾವು ಪ್ರಿಯಕರನಾಗಿ ನಾವು ಸಂಬಂಧವನ್ನು ಜೋಡಿಸುವಾಗ ನಮ್ಗೆ ಅನಿಸ್ತದೆ ನಮ್ ಜೊತೆ ಇದ್ದಾನೆ. ನಾನು ದಾಸನಾಗಿ, ಅವನು ಸ್ವಾಮಿಯಾಗಿ, ನಾನು ಯಾವಾಗ್ಲೂ ಭಗವಂತ ನನ್ನ ಜೊತೆ ಇದ್ದಾನೆ ಅಂತ ಅನಿಸ್ತದೆ. ನಾನು ಎಲ್ಲಿ ಹೊರಗೋದ್ಲು ಭಗವಂತ ನನ್ನ ಹಿಂದೆ ಬರ್ತಾ ಇದ್ದಾನೆ. ಏನ್ ಮಾಡಿದ್ರು ಭಗವಂತನ ಕಾಪಾಡ್ತಾನೆ ಅನ್ನುವ ನಂಬಿಕೆ ನಮ್ಗೆ
ಕ್ಷಣ ಕ್ಷಣಕ್ಕೂ ನಮ್ಗೆ ಬರ್ತದೆ. ನಿಮ್ಗೆ ಹಾಗಲ್ಲ, ನೀವು ಧ್ಯಾನ ಮಾಡುವ ಮಾತ್ರ ಭಗವಂತನ ಕಾಣ್ತಾರೆ. ಆದ್ರಿಂದ ಭಕ್ತಿ ಯೋಗ ನಾವು ಇಸ್ಕಾನ್ ನಲ್ಲಿ ಕಲಿತಾ ಇದ್ದೇವೆ. ನಮ್ಗೆ ಇಸ್ಕಾನ್ ನಲ್ಲಿ ನಮ್ ಗುರುಗಳು ಭಗವದ್ಗೀತೆ ಹೇಗೆ ಜೀವನದಲ್ಲಿ ಪರಿಪಾಲಿಸೋದಂತ ತಿಳಿಸಿಕೊಡ್ತಾರೆ. ಈಗ ನೋಡಿ ಭಕ್ತಿಶಾಸ್ತ್ರಿ ಕೋರ್ಸ್ ನಲ್ಲಿ ಸಂಗೀತಮಯ್ಯ ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಗೊತ್ತಾ. ನೀವು ಕೂಡ ಜಾಯ್ನ್ ಆಗಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ ಭಕ್ತಿ ಯೋಗ ಅತ್ಯುತ್ತಮ ಅಂತ. ನಿಮ್ಮ ಮಾತು ಕೇಳಿ ನನಗೂ ಸಹ ಇವಾಗ ಹಾಗೆ ಅನ್ಸ್ತಾ ಇದೆ. ನಾನು ಮುಂಚೆ ಅನ್ಕೊಂಡೆ ಯೋಗದಿಂದ ನಾನು ಖುಷಿಯಾಗಿ ಇರ್ಬೋದು ಅಂತ, ಆದ್ರೆ ನಿಮ್ಮ ಮಾತಿನಿಂದ ತುಂಬಾ ಅನುಕೂಲ ಆಯ್ತು. ನಾನು ಸಹ ಭಕ್ತಿಶಾಸ್ತ್ರಿಗೆ ಜಾಯಿನ್ ಆಗ್ತೀನಿ ಮಾತಾಜಿ. ಯೋಗ ಪದ್ಧತಿ, ಯೋಗದ ಜೊತೆಗೆ ಧ್ಯಾನನು ನಾನು ಶುರು ಮಾಡಿ ಜೀವನದಲ್ಲಿ ಖುಷಿ ಆಗ್ಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ನಿಮ್ಮ ಮುಖ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಇಷ್ಟು ನಗುವಾಗಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಹೇಗೆ ಖುಷಿಯಲ್ಲಿ ಇರ್ತೀರಾ, ಇಷ್ಟು ವಯಸ್ಸಾದ್ರೂ ಕೂಡ ನಿಮ್ ಮುಖದಲ್ಲಿ ಯಾವುದೇ ದುಃಖ ಆಗ್ಲಿ ಯಾವುದು ಕಾಣಿಸೋದಿಲ್ಲ. ಹಾಗಾಗಿ ನನ್ಗೂ ಸಹ ನಿಮ್ಮನ್ನ ಫಾಲೋ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಾನು ನಿಮ್ ಜೊತೆಗೆ ನಾಳೆಯಿಂದ ಇಸ್ಕಾನಿಗೆ ಬರ್ತೀನಿ ಮಾತಾಜಿ. ಒಂದು ಲಾಸ್ಟ್ ಹೇಳ್ತೀನಿ, ಏನ್ ಗೊತ್ತಾ, ಭಕ್ತಿ ಯೋಗದಲ್ಲಿ ಬಂದ್ರೆ ನಮ್ ಜೀವನದಲ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಏಕೆ ಬರ್ತದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅದನ್ನು ಹೇಗೆ ಸಹಿಸ್ಕೊಂಡು ಹೋಗುವುದು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತದೆ. ಯಾಕೆ ಭಗವಂತ ನಮ್ಗೆ, ನಾವ್ ಏನ್ ಎಣಿಸ್ತೇವೆ, ಅಯ್ಯೋ ನಾನು ಇನ್ನೂ ಪಾಪಿ, ನನ್ಗೆ ಇನ್ನು ಇದಕ್ಕಿಂತ ದೊಡ್ಡ ಕಷ್ಟಗಳು ಬರ್ಬೇಕಿತ್ತು, ಭಗವಂತ ಕೃಪೆಯಿಂದ ನಾವು ಇಷ್ಟು ಚೆನ್ನಾಗಿದ್ದೇವೆ ಅನ್ನುವ ಭಾವನೆ ಬರುವುದೇ ಭಕ್ತಿ ಯೋಗದಿಂದ. ಆದ್ರಿಂದ ಭಕ್ತಿ ಯೋಗ ಅತ್ಯುತ್ತಮ. ನೀವು ಇಸ್ಕಾನಿಗೆ ಬನ್ನಿ. ಓಕೆ, ಹರೇ ಕೃಷ್ಣ. ಖಂಡಿತ ಮಾತಾಜಿ, ನಿಮ್ಮನ್ನ ನಾನು ಖುಷಿ ಆಯ್ತು ಇವತ್ತು ನಿಮ್ ಜೊತೆಗೆ ಮಾತಾಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಎಸ್, ಹರೇ ಕೃಷ್ಣ, ಧನ್ಯವಾದಗಳು, ಚೆನ್ನಾಗಿ ಮಾಡಿದ್ರ. ನಿಮ್ಮ ಗ್ರೂಪ್ ಅಲ್ಲಿ ಯಾರೆಲ್ಲ ಇದ್ರು? ಹ್ಯಾಂಡ್ ರೈಸ್ ಮಾಡಿ. ಶುಭಾ ಮಾತಾಜಿ. ಓಕೆ, ನೀವು ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ನಿಮಿಷ. ಎಸ್, ಇವಾಗ ಹೇಳಿ ಮಾತಾಜಿ. ನಮ್ ಗ್ರೂಪ್ ಅಲ್ಲಿ ಪದ್ಮಿನಿ ಮಾತಾಜಿ, ರಾಜೇಶ್ವರಿ ಮಾತಾಜಿ ಮತ್ತೆ ಮಥುರಾ ಮಾತಾಜಿ, 4 ಜನ ಆಯ್ತು. ಅವರು ಸಹ ಪಾಯಿಂಟ್ ಹೇಳಿದ್ರು, ನಾವು ಇಬ್ರು ಡಿಸ್ಕಸ್ ಮಾಡ್ತೀವಿ. ಓಕೆ, ಧನ್ಯವಾದ. ಧನ್ಯವಾದ ಮಾತಾಜಿ. ಈಗ ನೆಕ್ಸ್ಟ್ 3ನೇ ಟೀಮ್ ಇರೋದು ಮುನಿರಾಜು ಅವರ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರು ಯಾರು? ಮಾತಾಜಿ ಶೋಭಾ ಮಾತಾಜಿ. ಶೋಭಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ಮತ್ತೆ ಇಬ್ರೆಯಾ? ಇಲ್ಲ ಮಾತಾಜಿ, ನಮ್ಮ ಗುಂಪಲ್ಲಿ ಮಂಜುಳಾ ಬಿಎನ್ ಮಾತಾಜಿ, ಶೋಭಾ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ಅಭಿರಾಮೇಶ್ವರ ಗೌರವ್ ದಾಸ್ ಪ್ರಭುಜಿ ಇದ್ರು ಮಾತಾಜಿ. ಅಲ್ಲ, ಇವಾಗ ನೀವು ನಾಟಕ ಮಾಡೋರು ಇಬ್ರೆಯಾ? ಶೋಭಾ ಮಾತಾಜಿ. ಇಬ್ರೇ ಅಲ್ಲ? ಹಾ ಮಾತಾಜಿ, ಇಬ್ರೇ ಮಾತಾಜಿ. ಸರಿ, ಶುರು ಮಾಡಿ. ಮ್ಯೂಟ್ ಮಾಡಿಲ್ಲಲ್ಲ, ಅನ್ಮ್ಯೂಟ್ ಮಾಡಿಲ್ಲ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಏನ್ ಮಾತಾಜಿ ಈ ನಡುವೆ ನೀವು ತುಂಬಾ ಭಕ್ತಿ ಅಂತೆಲ್ಲ ಓಡಾಡ್ತಾ ಇದ್ದೀರಾ? ಏನ್ ಮಾತಾಜಿ ಸಮಾಚಾರ? ಹೌದು ಪ್ರಭುಜಿ, ಇವಾಗ ಭಗವದ್ಗೀತೆ ಕಲಿತಾ ಇದೀವಿ ಪ್ರಭುಜಿ. ಅದರಿಂದ ಭಕ್ತಿ ಶಾಸ್ತ್ರಿಗೂ ಬಂದಿದೀವಿ ಪ್ರಭುಜಿ. ಹಾಗಾಗಿ ಅದ್ರಲ್ಲಿ ಬ್ಯುಸಿ ಆಗಿದ್ದೀನಿ ಪ್ರಭುಜಿ. ಹಾಗಾಗಿ ಭಕ್ತಿ ಅಂತ ಓಡಾಡ್ತಾ ಇದೀವಿ ಪ್ರಭುಜಿ. ಹೇಳಿ ಪ್ರಭುಜಿ, ನೀವು ಬನ್ನಿ ಪ್ರಭುಜಿ. ಇವಾಗ 45ನೇ ದಿನದ್ದು 18 ದಿನದ್ದು ಮತ್ತೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಪ್ರಭುಜಿ. ನೀವು ಬಂದು ಜಾಯ್ನ್ ಆಗಿ ಪ್ರಭುಜಿ. ಚೆನ್ನಾಗಿದೆ ಕ್ಲಾಸ್ ಎಲ್ಲ. ಓ, ಮ್ಯೂಟ್ ಆಗಿದ್ರಾ? ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಮಾಡಿದ್ರಾ? ಮ್ಯೂಟ್ ಆಗಿದೆ. ಇಲ್ಲ, ಅವ್ರು ಮಾತಾಡ್ತಿದ್ದಾರೆ, ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಮಾತಾಡ್ತಿದ್ದಾರೆ ನೋಡಿ. ಹೇಳಿ ಪ್ರಭು. ಬನ್ನಿ ಪ್ರಭುಜಿ, ಇವಾಗ ಮತ್ತೆ 45ನೇ ಬ್ಯಾಚ್ ಶುರು ಆಗ್ತಾ ಇದೆ ಪ್ರಭುಜಿ. ಅದಕ್ಕೆ ನೀವು ಜಾಯ್ನ್ ಆಗಿ ಪ್ರಭುಜಿ. ನೀವು ಹಾಗೆ ನಮ್ ತರಾನೇ ಭಕ್ತಿ ಮಾಡ್ಬೋದು ಪ್ರಭುಜಿ. ಚೆನ್ನಾಗಿದೆ ಕ್ಲಾಸು, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಇಸ್ಕಾನ್ ಟೆಂಪಲ್ ಇಂದ. ನಾವ್ ಇಲ್ಲಿಗೆ ಬಂದ್ಮೇಲೆ ಎಲ್ಲ ತುಂಬಾ ಕಲ್ತಿದೀವಿ ಪ್ರಭುಜಿ. ನೀವು ಬಂದ್ ಜಾಯ್ನ್ ಆಗಿ ಪ್ರಭುಜಿ. ಹರೇ ಕೃಷ್ಣ. ಮ್ಯೂಟ್ ಆಗಿದೆ ಮಾತಾಜಿ ಅವ್ರದ್ದು. ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಆದ್ರೂ ಅವರು ನೆಟ್ವರ್ಕ್ ಏನಾದ್ರು ಇಶ್ಯೂ ಇರ್ಬೇಕು. ಮುನಿರಾಜು ಪ್ರಭುಜಿ ಅನ್ಮ್ಯೂಟ್ ಮಾಡಿ. ಕೆಲವೊಮ್ಮೆ ಅನ್ಮ್ಯೂಟ್ ಆಪ್ಷನ್ ಅನ್ನು ಇದ್ ಮಾಡಿದ್ರೆ ಇದಾಗುತ್ತೆ. ಒಂದ್ ನಿಮಿಷ ಮಾತಾಜಿ, ಆಲ್ ಅನ್ಮ್ಯೂಟ್ ಕೊಡ್ತೇನೆ. ಇವಾಗ ಅನ್ಮ್ಯೂಟ್ ಮಾಡಿ. ಹಾ, ಈಗ ಆಯ್ತು ಅವ್ರು. ಹರೇ ಕೃಷ್ಣ ಪ್ರಭುಜಿ. ಇಲ್ಲ, ಅವರು ವಾಯ್ಸೇ ಕೇಳಿಸ್ತಾ ಇಲ್ಲ. ಓಕೆ, ಬೇರೆಯವರು ಕೊಡಿ ಮಾತಾಜಿ, ನೆಕ್ಸ್ಟ್ ನೋಡೋಣ. ಸರಿ ಮಾತಾಜಿ. ಓಕೆ. ಇನ್ ನೆಕ್ಸ್ಟ್ ಕುಂಡಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರು ಯಾರು? ನಮ್ಮಲ್ಲಿ ಕೆಲವರಿಗೆ ನೆಟ್ವರ್ಕ್ ಇಶ್ಯೂ ಆಗಿ ಗೊತ್ತಾಗ್ಲಿಲ್ಲ ಮಾತಾಜಿ ಅಷ್ಟು. ಬಟ್ 5 ಜನ ಇದ್ವಿ ನಾವು. ಅದರಲ್ಲಿ ಅನಂತ ಪ್ರಭುಜಿ ಮತ್ತು ನಾನು ಮಾತಾಡೋದು ಮಾಡಿದೆವು. ಮತ್ತೆ ಉಷಾ ಮಾತಾಜಿ ಇದ್ರು. ಅವ್ರಿಗೂ ನೆಟ್ವರ್ಕ್ ಪ್ರಾಬ್ಲಮ್. ಒಂದ್ ನಿಮಿಷ, ವಿಡಿಯೋ ಆನ್ ಮಾಡಿದ್ರಲ್ಲ ಯಾರೋ. ಒಂದ್ ನಿಮಿಷ ನಿಲ್ಲಿ, ನಿಮ್ಮನ್ನ ಮಾತ್ರ ಅನ್ಮ್ಯೂಟ್ ಮಾಡ್ತೇನೆ, ಎಲ್ಲಾರು ಮ್ಯೂಟ್ ಮಾಡ್ತೇನೆ. ಡಿಸ್ಟರ್ಬೆನ್ಸ್ ಬರುತ್ತೆ ಇಲ್ಲಿ. ಈಗ ಅನ್ಮ್ಯೂಟ್ ಮಾಡಿ ಕುಂಡಲತಾ ಮಾತಾಜಿ. ಅನಂತ ಕುಲಕರ್ಣಿ ಪ್ರಭುಜಿ. ಮಾಡ್ಲಿಲ್ವಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹೇಗಿದ್ದೀರಾ? ಮಾತಾಜಿ ಆರಾಮಾಗಿದ್ದೀವಿ. ಈ ನಡುವೆ ಸ್ವಲ್ಪ ಎಲ್ಲ ಭಕ್ತಿ ವಿಷಯವಾಗಿ ಚರ್ಚೆ ನಡೀತಾ ಇದೆ. ಇಸ್ಕಾನಿಗೆ ಬಂದಿದ್ದೀವಿ. ಇಸ್ಕಾನ್ ಎಲ್ರು ಭಕ್ತಿ ಅಂತ ಇದ್ದಾರೆ. ಜಪ ಮಾಡು, ಇದು ಮಾಡು, ತಪ ಮಾಡು, ಇದೆಲ್ಲ ಶುರುವಾಗಿದೆ. ಅದು ನಮಗೂ ನೋಡಿ ನಮಗೂ ಆಸೆ ಬರ್ತಾ ಇದೆ. ಏನು ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಭಕ್ತಿ ಮಾಡೋದಕ್ಕೆ ಏನೇನು ವೈರಾಗ್ಯ ಬೇಕಂತಾರೆ, ಜ್ಞಾನ ಬೇಕು ಅಂತಾರೆ. ಜ್ಞಾನ ಅಂದ್ರೆ ಏನ್ ಇವಾಗ ಅದು ನಮ್ಗೆ ಗೊತ್ತಾಗಬೇಕಲ್ಲ ಮಾತಾಜಿ. ಜ್ಞಾನ ಅಂದ್ರೆ ಇವಾಗ ನೋಡಿ, ಭಗವಂತ ಯಾರು? ಹಾ ಪ್ರಭುಜಿ, ನೀವು ಮಾಡ್ತಿರೋ ದಾರಿ ಸರಿಯೇ ಇದೆ ಪ್ರಭುಜಿ. ನೀವು ಮಾಡುವ ಮೊದಲ ಹಂತಗಳಲ್ಲಿ ಇದ್ದೀರಿ. ನೀವು ಮನೆಯ ಮೇಲೆ ಟ್ಯಾರಿಸ್ಗೆ ನಿಮ್ಮದು ಹೋಗ್ಬೇಕಂದ್ರೆ ಮೊದಲಿನ ಸ್ಟೆಪ್ ಇಂದ ನಿಧಾನಕ್ಕೆ ಮೇಲೆ ಹೋಗ್ಬೇಕಲ್ಲ, ಅದೇ ರೀತಿ ನೀವಿದ್ದೀರಿ. ನಾನೇನೋ ಸ್ವಲ್ಪ ಭಕ್ತಿಯಲ್ಲಿ ಇದ್ದೇನೆ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ನಾನು ಮೊದ್ಲೇ ಹೋಗಿದ್ದೆ ಅದಕ್ಕೆ. ಹರೇ ಕೃಷ್ಣ ಲೆಫ್ಟ್ ಆದ್ರು. ಓಕೆ, ನಾನು ಹೇಳ್ತಾ ಬಂದಿದ್ದಾರೆ. ಹಾ ಪ್ರಭುಜಿ, ನಾನು ಮೊದ್ಲೇ ಹೋಗಿದ್ದಕ್ಕೆ ನಿಮ್ಮನ್ನ ಮೊದ್ಲೇ ಅಲ್ಲಿ ಹೋಗಿ ಕೂತಿದ್ದೆ ಟೆರಿಸ್ ಮೇಲೆ, ಅಂದ್ರೆ ಭಕ್ತಿಯಲ್ಲಿ. ಈಗ ನಾನು ಹೇಳ್ತೇನೆ, ಅದನ್ನ ಸ್ವಲ್ಪ ಕೇಳಿಸಿಕೊಳ್ಳಿ ಪ್ರಭುಜಿ. ಯಾಕಂದ್ರೆ ಮೊದ್ಲ ಹಂತ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಅಭ್ಯಾಸ ಮಾಡಿದ್ಮೇಲೆ ಟೆರಿಸ್ಗೆ ಹೋಗುದೇನು ಕಷ್ಟ ಇಲ್ಲ, ಲಿಫ್ಟ್ ಬೇಕಂತಲೇ ಇಲ್ಲ ಅಲ್ವಾ? ಹಾಗೆ ನಿಮ್ಮ ಸುತ್ತಮುತ್ತಲಿನವರು ಬೇಗ ನೀವು ಹೋಗಿದಾರೆ ಅನ್ಸುತ್ತೆ. ನಾನು ಹೇಳ್ತೇನೆ ಪ್ರಭುಜಿ, ಈಗ ನಿಮಗೆ ನೀವು ಆದಷ್ಟು ಇದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಬೇರೆಯವರಿಗೆ ಹೇಳ್ಬೇಕು ಪ್ರಭುಜಿ. ಬೇರೆಯವರಿಗೆ ಹೇಳಿಲ್ಲ ಅಂದ್ರೆ ನಾವೇ ಒಬ್ರು ಕೂತು ಮನೆಯಲ್ಲೋ ಅಥವಾ ರೂಮಿನಲ್ಲೋ ಕೂತ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಪ್ರಭುಜಿ. ಹಿಂದಿನ ಕಾಲದಲ್ಲಿ ಯಾರೋ ಸನ್ಯಾಸಿಗಳಿದ್ರಂತೆ, ದೊಡ್ಡವರು ದೊಡ್ಡ ದಾಡಿ ಬಿಟ್ಟಿದ್ರು, ಇನ್ನೇನೋ ಅವಸ್ಥೆ ಇದ್ರು. ಅವ್ರು ಕಾಡಿಗೆ ಹೋಗ್ತಿದ್ರಂತೆ. ಹೋಗಿದ್ದು ಮಾತ್ರ ಅಲ್ಲ, ಅಲ್ಲಿ ಒಬ್ರೇ ಕೂತು ಏನೋ ಕೈ ಕಾಲುಗಳನ್ನೆಲ್ಲ ಹೀಗೆ ಏನೋ ಮಾಡಿ ಅವ್ರಿಗೆ ಇಷ್ಟ ಬಂದಂಗ ಮಾಡ್ತಿದ್ರಂತೆ. ಏನು ಪ್ರಯೋಜನ ಇಲ್ಲ ಪ್ರಭುಜಿ. ಅದರಿಂದ ಅವರು ಭಗವಂತನನ್ನು ರೀಚ್ ಆಗ್ಲಿಕ್ಕೆ ಆಗುದೇ ಇಲ್ಲ. ಸುಲಭ ಹೇಳ್ತೇನೆ ಪ್ರಭುಜಿ, ಇಸ್ಕಾನ್ ಅಂತ ಸಂಸ್ಥೆ ಇದೆ, ಬಹಳ ಮುಖ್ಯವಾದ. ಅದು ಮಂಗಳೂರಲ್ಲಿ ಇದೆ ಪ್ರಭುಜಿ, ಮಂಗಳೂರಿನ ಹಾರ್ಟ್ ಸಿಟಿಯಲ್ಲಿದೆ. ಅಲ್ಲಿ ಹೇಳಿಕೊಡ್ತಾರೆ ಸುಲಭವಾಗಿ ಹೇಗೆ ನಾವು ಮೆಟ್ಟಿಲುಗಳನ್ನ ಮೇಲೆ ಏರಿ ಟೆರಿಸ್ಗೆ ಹೋಗಿ ನಿಲ್ಬಹುದು ಅಂತ. ಅಂದ್ರೆ ನಾವು ಮಾತಾಜಿ ಇಸ್ಕಾನ್ದವರು ನಿಮ್ಮಲ್ಲಿ ಏನೋ ಪ್ರಭುಪಾದರು ಬಹಳ ಈಸಿಯಾಗಿ ಬೇತ್ ಹೋಗ್ತಿದಾರಂತೆ. ಭಕ್ತಿ ಹೆಂಗ್ ಮಾಡೋದು, ಭಕ್ತಿಗೆ ಏನೇನು 4 ನಿಯಮಗಳು ಪಾಲನೆ ಮಾಡ್ಬೇಕು,
ಆಮೇಲೆ ಜಪ ಮಾಡಬೇಕು 16 ರೌಂಡ್. ಇವೆಲ್ಲ ತುಂಬಾ ಸರಳವಾದ ಉಪಾಯಗಳು. ಪ್ರಭುಪಾದರಿಗೆ ನಾವು ಧನ್ಯವಾದಗಳು ಹೇಳ್ಬೇಕಾಗಿದೆ ಈ ಟೈಮಲ್ಲಿ. ಯಾಕಂದ್ರೆ ಭಕ್ತಿ ತುಂಬಾ ಸರಳವಾದ ಭಕ್ತಿ ಕೊಟ್ಟಿದ್ದಾರೆ ನಮಗೆ ಅಂತೀರಲ್ವಾ ಮಾತಾಜಿ? ನಿಮ್ಗೇನ್ ಅನಿಸ್ತದೆ ಹೇಳಿ ಮಾತಾಜಿ. ಮತ್ತೆ ನಮ್ಗಿನ್ನ ಐಡಿಯಾ ಇಲ್ಲ ಅಷ್ಟು. ಅವರು ಏನಾದ್ರು ಇನ್ನೂ ಇದ್ರೆ ಹೇಳಿಕೊಟ್ಟಿದ್ದಾರೆ. ಹಾ ಪ್ರಭುಜಿ, ಇನ್ನೂ ಹೇಳಿಕೊಟ್ಟಿದ್ದಾರೆ. ಈ ಶಾಶ್ವತವಲ್ಲದಂತಹ ದುಃಖಾಲಯವಾದ ಬದುಕಿನಲ್ಲಿ ನೀನು ಯಾಕೆ ಬಿದ್ದಿದ್ದಿ? ದೇವೇಂದ್ರ ಒಮ್ಮೆ ಈ ಭೂಮಿಗೆ ಜನ್ಮ ತಾಳಿ ಬಂದಂತೆ. ಜನ್ಮ ತಾಳಿ ಬಂದಾಗ ಹಂದಿ ಆಗಿದ್ದಂತೆ ಪ್ರಭುಜಿ. ಹಂದಿ ಆಗಿದ್ದು ಅವನಿಗೆ ಕೊಚ್ಚೆಯಲ್ಲಿ ಬೀಳುದು ಇಷ್ಟ ಆಗ್ಬಿಟ್ಟಂತೆ. ಒಮ್ಮೆ ಬ್ರಹ್ಮ ಬಂದ್ರಂತೆ, ದೇವಾದಿ ದೇವನೇ ದೇವೇಂದ್ರ, ಇಲ್ಲಿ ಏನು ಮಾಡ್ತಿದ್ಯಾ ಕೊಳಚೆಯಲ್ಲಿ, ಬೇಗ ಬಾ ನಿನ್ನ ಊರಿಗೆ ದೇವಲೋಕಕ್ಕೆ ಅಂದಂತೆ. ಆಹಾ, ಅವನಿಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಈ ಕೊಚ್ಚೆ ಇಷ್ಟ ಆಗಿದ್ದಿಲ್ಲ ಅವನಿಗೆ. ನಮ್ ತರನೇ ನಾವು ಹಾಗಲ್ಲ ಪ್ರಭುಜಿ. ನಾನ್ ನಿಮ್ಗಿಂತ ಸ್ವಲ್ಪ ಮೇಲಿದ್ದೀನಿ. ನಾನು ಕೊಚ್ಚಿನ ಮೇಲೆ ಬಂದು ನಾನು ಮಾಡಿದ ಉಪಾಯ ಏನು ಅಂತ ಹೇಳ್ತೀನಿ. ಬೆಳಿಗ್ಗೆ ಬೇಗ ಹೇಳ್ತೀನಿ, ಮಂಗಳಾರತಿ ಮಾಡ್ತೀನಿ, ಕೃಷ್ಣನಿಗೆ ಪ್ರಸಾದ ಮಾಡ್ತೀನಿ. ಪ್ರಸಾದ ಏನ್ ಮಾಡ್ತೀನಿ? ಕೃಷ್ಣನಿಗೆ ಕೊಡ್ತೀನಿ, ನಾನು ತಿಂತೀನಿ, ಮನೆ ಮಕ್ಕಳಿಗೆ ಕೊಡ್ತೀನಿ. 10 ಜನ ನಮ್ಮ ಮುತ್ತ ಇರುವವರಿಗೆ ಹೇಳಿ ಬಿಡ್ತೀನಿ ಪ್ರಭುಜಿ. ಅಲ್ಲಿಂದ ನಂತರ ನನ್ನ ಮನಸ್ಸಲ್ಲಿರುವಂತಹ ಕಲ್ಮಶ ದೂರ ಆಗಿ ಹೋಗ್ತದೆ. ನಿಧಾನವಾಗಿ ನಾವು ಏನ್ ಮಾಡುದು, ದುಃಖಾಲಯದಿಂದ ಹೊರಗೆ ಬರಬಹುದು. ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳ್ತೇನೆ ಪ್ರಭುಜಿ. ನೀವು ದೇವತೆಗಳಿಗೆಲ್ಲ ತುಂಬಾ ಅರ್ಪಣೆ ಮಾಡಿ ಹೋಗಿದ್ರಂತೆ. ನಿಮ್ಮ ದುಡ್ಡೆಲ್ಲ ಖಾಲಿಯಾಗಿ ಹೋಗಿದಂತೆ ಪ್ರಭುಜಿ. ನೀವು ಮೊನ್ನೆ ಹೇಳಿದ್ರಲ್ಲ, ಅಗತ್ಯ ಇಲ್ಲ ಪ್ರಭುಜಿ. ಯಾರಿಗೆ ಏನು ಕೊಡ್ಬೇಕು ಅಂತಿಲ್ಲ. ನೇರವಾಗಿ ಇಸ್ಕಾನಿಗೆ ಬನ್ನಿ, ರಾಧಾಕೃಷ್ಣನನ್ನ ನೋಡಿ ಅವರಿಗೆ ಹೂವು ಹಣ್ಣು ಅಥವಾ ಕೈ ಮುಗಿದು ಅಲ್ಲಿ ಪ್ರಸಾದ ಕೊಡ್ತಾರೆ ಪ್ರಭುಜಿ. ಬಹಳ ಸುಂದರವಾದ ಪ್ರಸಾದ. ಏನು ಯಶೋದಮಯ್ಯ ಕೃಷ್ಣನಿಗೆ ಕೊಡ್ತಿದ್ರಂತಲ್ಲ, ಮೃಷ್ಟಾನ್ನ ಭೋಜ ಅಂತದ್ದು. ಸಾಕು, ಅಲ್ಲಿಗೆ ನಮ್ಮ ಭಾಗ್ಯ. ಇನ್ನು ನೀವು ಬೆಳಿಗ್ಗೆ ಆಫೀಸ್ಗೆ ಹೋಗ್ತಿರಂತಲ್ಲ ಬಾಬುಜಿ ದುಡಿಲಿಕ್ಕೆ. ಈ ದುಡ್ಡು ಬೇಕಲ್ಲ. ಹರೇ ಕೃಷ್ಣ. ನಿಮ್ಮ ಹರೇ ಕೃಷ್ಣ ಬಾಬುಜಿ. ಹರೇ ಕೃಷ್ಣ. ಮರ್ತೋಯ್ತು ನಮಗೆ. ಹರೇ ಕೃಷ್ಣ. ಇನ್ನು 2 ಗ್ರೂಪ್ನವ್ರು ಇದ್ದೀರಾ? ಎಸ್, ಮುನಿರಾಜು ಪ್ರಭುಜಿ, ಶೋಭಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಇವಾಗ ಸರಿ ಆಯ್ತಾ ನೆಟ್ವರ್ಕ್? ಇಲ್ಲ, ನೀವು ಲೀವ್ ಆಗಿ ಮತ್ತೆ ಜಾಯಿನ್ ಆಗ್ಬೇಕನ್ಸುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅವ್ರು ಆಕ್ಚುಲಿ ಅನ್ಮ್ಯೂಟ್ ಆಗಿ ಇದ್ದಾರೆ, ಬಟ್ ವಾಯ್ಸ್ ಕೇಳಿಸ್ತಾ ಇಲ್ಲ. ನೀವು ಒಮ್ಮೆ ಲೀವ್ ಆಗಿ ಮತ್ತೆ ಜಾಯಿನ್ ಆಗಿ ಸರಿ ಆಗ್ಬೋದು ನೋಡಿ. ಲೀವ್ ಆಗಿ, ಮೀಟಿಂಗ್ ಲೀವ್ ಆಗಿ, ಕ್ಲಾಸ್ ಲೀವ್ ಆಗಿ ಮತ್ತೆ ಜಾಯಿನ್ ಆಗಿ ಸರಿ ಆಗ್ಬೋದು. ಈ 2 ಗ್ರೂಪ್ನವರು ಪ್ರೆಸೆಂಟ್ ಮಾಡ್ಲಿಕ್ಕೆ ಇದ್ದೀರಿ ಅಲ್ಲ? ಕವಿತಾ ಪಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ರಿ, ಟರ್ನ್ ಮಾಡಿದ್ರಿ. ಮತ್ತೊಬ್ರು ಯಾರು? ಮಾತಾಜಿ ಹರೇ ಕೃಷ್ಣ. ನಮ್ದು ಗ್ರೂಪ್ 3. ವಿಡಿಯೋ ಆನ್ ಮಾಡಿ. ಯಾರು ನಿಮ್ಮ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನೀವು ಒಬ್ಬರೆಯಾ? ಹಾ, ನಾನು ಈಗ ನಮ್ ಗ್ರೂಪ್ ಒಳಗೆ ಸುನೀತಾ ಮಾತಾಜಿ, ಶ್ರುತಿ ಮಾತಾಜಿ, ರಾಜು ಪ್ರಭುಜಿ, ಲಾವಣ್ಯ ಮಾತಾಜಿ, ಆಮೇಲೆ ಆಚಾರ್ಯ ಅವರಂತ ಇದ್ರು ಮಾತಾಜಿ. ಇವರಲ್ಲಿ ಯಾರು ಒಬ್ರು ಬಂದ್ರೆ ಕೂಡ ನಾನು ಕ್ವಶನ್ ಆನ್ಸರ್ಸ್ ಮಾಡ್ಕೊಂತೀವಿ ಮಾತಾಜಿ. ಯಾರಾದ್ರೂ ಓಕೆ ಮಾತಾಜಿ, ನಾನು ರೆಡಿ ಇದ್ದೀನಿ ಮಾತಾಜಿ. ನೋಡಿ, ಕವಿತಾ ಮಾತಾಜಿ ಹೇಳ್ತಾ ಇದ್ದಾರೆ, ಎಷ್ಟು ಜನರು ಅವರ ಗ್ರೂಪ್ ಅಲ್ಲಿ ಇದ್ರಂತೆ ಭಕ್ತರು. ಹ್ಯಾಂಡ್ ರೈಸ್ ಮಾಡಿ. ಅದು ನೀವು ಗ್ರೂಪ್ ಅಲ್ಲಿನೇ ಡಿಸ್ಕಸ್ ಮಾಡ್ಬೇಕು ಮಾತಾಜಿ, ಯಾರು ಹೇಳ್ತೀರಾ ಅಂತ. ಈಗ ಯಾರು ಕೂಡ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ಸುನೀತಾ ಮಾತಾಜಿ ಮಾಡಿದ್ದಾರೆ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ್ ಭಕ್ತಿ ಹೇಗೆ ನಡೀತಾ ಇದೆ ಮಾತಾಜಿ ನಿಮ್ಮಲ್ಲಿ? ತುಂಬಾ ಚೆನ್ನಾಗಿದೆ ಮಾಡಿ ಮಾತಾಜಿ. ಸುನೀತಾ ಮಾತಾಜಿ ವಿಡಿಯೋ ಆನ್ ಮಾಡಿ. ಹಾ ಓಕೆ ಮಾತಾಜಿ. ಮಾತಾಜಿ ನೀವು ಕೃಷ್ಣನ್ ಭಕ್ತಿ ಹೇಗೆ ನಡೀತಾ ಇದೆ? ಕೃಷ್ಣನ್ ಭಕ್ತಿನಲ್ಲಿ ಇದ್ದೀರಾ ಮಾತಾಜಿ ನೀವು ಇಲ್ವಾ? ಮತ್ತೆ ಟೆಂಪಲ್ಗೆ ಹೋಗ್ತಾ ಇರ್ತೀರಾ? ಭಕ್ತಿ ಯಾವ ತರ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಫಸ್ಟ್ ಎಲ್ಲ ಗೊತ್ತಿರ್ಲಿಲ್ಲ, ಯಾವಾಗ ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ಭಕ್ತಿನೂ ಚೆನ್ನಾಗ್ ಆಗ್ತಾ ಇದೆ. ಎಷ್ಟು ಹೇಳಕ್ ಬರಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ ಮಾತಾಜಿ. ಇದು ಎಲ್ಲರೂ ಬರ್ಬೇಕಂತ ನನ್ನ ಆಸೆ ಮಾತಾಜಿ. ಇಷ್ಟುಕೊಂಡು ನಮ್ಗೆ ಭಗವಂತ ನಮ್ಗೆ ಅಷ್ಟು ಅನುಕೂಲ ಮಾಡಿ ಕೊಟ್ಟಿದಾರ. ಭಕ್ತಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಬರೇ ದೇವ್ರ ಪೂಜೆ ಮಾಡ್ಕೊಂತೀವಿ. ಭಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಮೇಲೆ ಭಕ್ತಿ ಇನ್ನೂ ಚೆನ್ನಾಗ್ ಆಗ್ತಾ ಇದೆ ಮಾತಾಜಿ. ನಿಮ್ದು ಹೇಗ್ ನಡೀತಾ ಇದೆ ಮಾತಾಜಿ? ನಾವು ಕೃಷ್ಣನ್ ಕೃಪೆಯಿಂದ ಎಲ್ಲ ಧಾಮಕ್ ಹೋಗ್ ಬಂದಿವಿ. ರಾಧಾ ರಾಣಿಗೆ ನೋಡ್ಕೊಂಡ್ ಬಂದಿವಿ, ಕೃಷ್ಣನ್ ನೋಡ್ಕೊಂಡ್ ಬಂದಿವಿ, ಬೃಂದಾವನ್ ಧಾಮ ನೋಡ್ಕೊಂಡ್ ಬಂದ್ವಿ. ಇನ್ನೂ ಜಾಸ್ತಿ ಭಕ್ತಿ ಜಾಸ್ತಿ ಇನ್ನೂ ಆಗ್ತಾನೆ ಇದೆ. ಕೃಷ್ಣನ್ಗೆ ನಾವು ಪೂಜೆ ಮಾಡ್ದಾಗಿಂದ ಅನ್ಯ ದೇವತೆಗಳು ಕೂಡ ನಾವು ಫಸ್ಟ್ ಪೂಜೆ ಮಾಡ್ತಾ ಇದ್ದೆ. ಈಗ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ನಾವು ಕೃಷ್ಣನ್ಗೆ ನಂಬ್ಕೊಂಡಿದೀವಿ. ನಾವು ಕಷ್ಟ ಸುಖದಲ್ಲಿ ಎಲ್ಲ ಕೃಷ್ಣನ್ಗೆ ಕಾಣ್ತಾ ಇದೀವಿ. ಆಮೇಲೆ ಈಗ ಸಚ್ಚಿದಾನಂದ ಪ್ರಭುಜಿ, ಆಮೇಲೆ ಸಂಗೀತಮಯ ಮಾತಾಜಿ, ಸುಬುದ್ಧಿ ಪ್ರಭುಜಿ ಅವರಿಂದ ನಮಗೆ ಎಷ್ಟು ಕ್ಲಾಸಸ್ ಕೂಡ ನಡೀತಾ ಇದಾವೆ. ಸೊ ಅದರಿಂದ ನಾವು ಉನ್ನತ ಸ್ಥಿತಿಗೆ ಹೋಗ್ತಾ ಇದೀವಿ. ಸೊ ಕೃಷ್ಣನಿಂದ ತೃಪ್ತಿ ಇದೆ ಮಾತಾಜಿ ನಮಗೆ. ತುಂಬಾ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದಾರ ಮಾತಾಜಿ ನಿಮ್ಗೆಲ್ಲ. ಅಷ್ಟು ಚೆನ್ನಾಗಿ ಗುರುಲಿಂದ ನೀವು ಇಷ್ಟು ಮುಂದೆ ಬಂದಿದ್ದೀರಾ. ನಿಮ್ ಮಾತ್ ಕೇಳಿ ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಾವು ಎಲ್ಲಾ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತಾ ಇದೀವಿ ಈ ತರ ಇದೆ ನೋಡ್ರಿ ಅಂತಂದು. ಮತ್ತೆ ನೀವು ಇದಕ್ಕೆ ಯಾವ್ದದು ಜಗನ್ನಾಥಪುರಿಗೆ ಎಲ್ಲ ಹೋಗಿದ್ರಿ. ಆಮೇಲೆ ರಾಮನಿಸ್ ಪ್ರಭುಜಿ ಅವರೆಲ್ಲ ಅಷ್ಟು ಚೆನ್ನಾಗಿ ಅಲ್ಲೆಲ್ಲ ದೊಡ್ಡ ದೇವಸ್ಥಾನ ಕಟ್ತಾ ಇದಾರಂತಲ್ಲ ಬೆಂಗಳೂರು ಟೆಂಪಲ್ ನಲ್ಲಿ. ಅದು ತುಂಬಾ ಚೆನ್ನಾಗಿದೆ ಅಂತ ಮಾತಾಜಿ. ನೆಕ್ಸ್ಟ್ ನಮ್ಮನ್ನ ರಾಮನ್ ಸೇವೆ ಮಾಡಕ್ಕೆ ಹೌದು ಮಾತಾಜಿ, ರಾಮನ್ ಸೇವೆ ಮಾಡಕ್ಕೆ ಹೋಗ್ತಾ ಇದ್ದೇವಿ. ಕೃಷ್ಣ ಸಂಬಂಧೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಅಂತ ಪ್ರತಿದಲ್ಲಿ ಕೂಡ ನಾವು ಕೃಷ್ಣನಲ್ಲಿ ತೊಡಗಿಸ್ಕೊಂತಾ ಇದೀವಿ, ಮಾಡ್ತಾ ಇದೀವಿ ಮಾತಾಜಿ. ಮತ್ತೆ ಯಸ್ಮಿನ್ ತುಷ್ಟಿ ಜಗತ್ ತುಷ್ಟಿ ಅಂದ್ರೆ ಈಗ ನಾವು ಭಗವಂತನಲ್ಲಿ ದ್ರೌಪದಿ ತಾಯಿ ಅವ್ರು ಹೆಂಗ ಇದು ಮಾಡಿದ್ರು, ನಾವು ಕೃಷ್ಣನಲ್ಲಿ ಕೂಡ ಅದೇ ತರ ಕೂಡ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗ್ಬೇಕು ಅಂತ ಬೇಡ್ಕೊಂತೀವಿ ಮಾತಾಜಿ ನಾವು ಕೂಡ. ಅದೇ ಮತ್ತೆ ತುಂಬಾ ಒಳ್ಳೇದು ಮಾತಾಜಿ. ನಮ್ಗೆ ತುಂಬಾ ಖುಷಿ ಆಯ್ತು ನಿಮ್ ನೋಡಿ. ಆಮೇಲೆ ನೀವು ಧಾಮಕ್ಕೆಲ್ಲ ಹೋಗಿದ್ರಿ. ನೆಕ್ಸ್ಟ್ ಟೈಮ್ ಹೋದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲ ಕೇಳ್ತಿರ್ತಾರ. ಈ 18 days ಕೋರ್ಸ್ ನಡೀತಾ ಇದೆ. ನಾನ್ ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ ಮಾತಾಜಿ. ನೀವು ನಮ್ಮನ್ನೆಲ್ಲ ಧಾಮಕ್ನು ಒಂದ್ಸರಿ ನಾವು ಕರ್ಕೊಂಡ್ ಹೋಗೋದಲ್ಲ ಮಾತಾಜಿ, ಕೃಷ್ಣನೇ ನಮ್ಗೆ ಕರ್ಕೊಂಡ್ ಹೋಗ್ತಾನೆ. ಗುರುಗಳು ಭಗವಂತ ಯಾರ್ಲಿಂದ ಅದು ಕರ್ಸ್ಕೊಂತಾರ. ಸೊ ಹಾಗಾಗಿ ನಮ್ಗೆ ಅದು ತುಂಬಾ ಖುಷಿ ಕೊಡ್ತದ. ಜೀವನದಲ್ಲಿ ಮರೆಯೋದಿಲ್ಲ ಅಂತ ಚೆನ್ನಾಗಾಯ್ತು. ಮತ್ತೆ ನಿಮ್ದು ಹೆಂಗ್ ನಡೀತಾ ಇದೆ ಭಕ್ತಿ? ನಮ್ದಂತ್ರು ಈ ತರ ಇದೆ ಭಕ್ತಿ ಮಾತಾಜಿ. ಎಲ್ಲ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಒಳ್ಳೆ ರಾಧಾ ಗೋವಿಂದ ಮಂದಿರದಿಂದ ಸೇವೆ ಸಿಕ್ಕಿದೆ. ಮೀರಿದೆ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಯಾಕೆ ಪ್ರಭುಜಿ ಭಕ್ತಿ ಕೇಳ್ತಾನೆ ಹೋಗ್ತಾ ಇರ್ತೀರಾ ನೀವು? ಭಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ನೀಟಾಗಿ ಇರ್ಬೇಕಲ್ವಾ ಪ್ರಭುಜಿ? ಓಡ್ತಾ ಇರ್ತೀರಲ್ಲ ಪ್ರಭುಜಿ. ಹೌದು ಮಾತಾಜಿ. ನಾವು ಈಗೆಲ್ಲ ಅಷ್ಟಾಂಗ ಯೋಗ, ನಮ್ದು ಜ್ಞಾನ ಯೋಗ, ಕರ್ಮ ಯೋಗ ಎಲ್ಲ ಮಾಡ್ತಾ ಇದೀವಿ ಮಾತಾಜಿ. ನಾವುನು ನೀವು ಭಕ್ತಿ ಯೋಗನೇ ಶ್ರೇಷ್ಠ ಅಂತ ಯಾವ ರೀತಿ ಹೇಳ್ತೀರಾ ಮಾತಾಜಿ? ನೀವು ಅದನ್ನೆಲ್ಲ ಕಷ್ಟಪಟ್ಟು ತುಂಬಾ ನಿಧಾನವಾಗಿ ಇರ್ಬೇಕು ಪ್ರಭುಜಿ. ಅದನ್ನೆಲ್ಲ ಮಾಡ್ತಾ ಬಂದ್ರೆ ನೀವು ಭಕ್ತಿ ಯೋಗದಲ್ಲಿ ಒಂದು ಹರೇ ಕೃಷ್ಣ ನಾಮ ಸಾಕು ನಮ್ಗೆ. ನಾವ್ ಅದನ್ನ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರೆ, ನಾವ್ ಅದನ್ನ ಹೇಳ್ತಾ ಇದ್ರೆ, 16 ಸಲ ಜಪ ಮಾಡ್ತಾ ಇದ್ರೆ, ಬೆಳಿಗ್ಗೆ ಎದ್ದು ಮಂಗಳಾರತಿ ನೋಡಿ, ನಾವು ಪ್ರಭುಜಿ ಅವ್ರದ್ದು ಭಾಗವತಂ ಕೇಳಿ ಈ ಜಪ ಮಾಡ್ತಾ ಬಂದ್ರೆ ನಾವು ನೇರವಾಗಿ ಭಗವಂತನ್ ಕನೆಕ್ಟ್ ಆಗ್ಬೋದು ಪ್ರಭುಜಿ. ಹಾಗಾಗಿ ನೀವು ಈ ರೀತಿ ಮಾತಾಡಿದ್ರೆ ಒಳ್ಳೇದು ಪ್ರಭುಜಿ. ಭಕ್ತಿ ಯೋಗದಿಂದ ಹಾಗಾದ್ರೆ ನಿಮ್ ಭಕ್ತಿ ಯೋಗದಲ್ಲಿ ಇವೆಲ್ಲ ಒಳಗೊಂಡಿರುತ್ತಾ ಮಾತಾಜಿ? ಹೌದು ಪ್ರಭುಜಿ, ಎಲ್ಲಾ ಒಳಗೊಂಡಿರುತ್ತೆ ಪ್ರಭುಜಿ. ಎಲ್ಲಾ ಪರಮ ಪ್ರಭುನೇ ಅಲ್ವಾ ಪ್ರಭುಜಿ? ಅವರೇ ಎಲ್ಲಾ ಆಟ ಆಡಿಸ್ತಾ ಇರ್ತಾರೆ. ಅವ್ರದ್ದು ಆಡ್ದಂಗೆ ನಾವ್ ಆಡಿಸ್ತಾ ಇರ್ತೀವಿ ಅಷ್ಟೇ ಪ್ರಭುಜಿ. ನಮ್ದೇನು ಇಲ್ಲ ಪ್ರಭುಜಿ. ಇಲ್ಲಿ ಎಲ್ಲಾ ಅವ್ರದ್ದೇ. ಅವ್ರ ಹೇಗ್ ನಡೆಸ್ಕೊಂತ ಇರ್ತಾರೆ ಹಾಗೆ ನಡೀತೀವಿ ಪ್ರಭುಜಿ.
ಮಾತಾಜಿ ನಾವು ಇಲ್ಲಿ ದೇವತೆಗಳೆಲ್ಲ ಪೂಜೆ ಮಾಡ್ತಿರಲ್ಲ ಮಾತಾಜಿ? ಹೌದು ಪ್ರಭುಜಿ. ನಾವು ಪೂಜೆ ಮಾಡ್ತೀರಿ, ಅಷ್ಟಾಂಗ ಯೋಗ ಎಲ್ಲ ಮಾಡ್ತೀವಿ ಮಾತಾಜಿ ನಾವುನು. ಓಕೆ ಪ್ರಭುಜಿ. ನಮ್ದು ನೀವು ಇದ್ರಲ್ಲಿ ಹೌದು, ನಮ್ಮ ಭಗವದ್ಗೀತೆಯಲ್ಲಿ ಆ ರೀತಿ ಪೂಜೆ ಮಾಡಬಾರ್ದು ಅಂತ ಹೇಳೇ ಇಲ್ಲ ಪ್ರಭುಜಿ. ಮಾಡ್ಬೋದು, ಎಲ್ಲಾ ದೇವ್ರಿಗೂ ನಾವು ಗೌರವ ಸಲ್ಲಿಸ್ಬೇಕು. ಆದ್ರೆ ನಾವು ಯಾವಾಗ ಐಹಿಕ ಭೋಗದಲ್ಲಿ ನಾವು ಆಸಕ್ತಿ ಇರುತ್ತೋ ಅವಾಗ ನಾವು ಒಂದೊಂದೇ ದೇವ್ರನ್ನ ನಾವು ಅವ್ರವ್ರದೇ ಆದ ಒಂದು ದೇವ್ರನ್ನ ಅವ್ರ ಕರ್ಮಕ್ಕೆ ಹೇಗಿರುತ್ತ ಹಾಗೆ ಪೂಜೆ ಮಾಡ್ತೀವಿ ಪ್ರಭುಜಿ. ಆದ್ರೆ ಇದನ್ನೆಲ್ಲಾ ನಾವು ಮೀರಿ ನಿಲ್ಬೇಕು ಅಂತ ಅಂದಾಗ ನಾವು ಪರಮ ಪ್ರಭುನ ನಾವು ನೆನೆದಾಗ ಅವನ ಆನಂದಮಯಿ ಪ್ರಭುಜಿ. ನಮ್ಗೆಲ್ಲಾ ಆನಂದಗಳು ಅವನ ಹೆಸರಲ್ಲೇ ನಮ್ಗೆ ಸಿಕ್ಬಿಡುತ್ತೆ ಪ್ರಭುಜಿ. ಎಲ್ಲ ದೊರೀತಾ ಮಾತಾಜಿ. ಹರೇ ಕೃಷ್ಣ. ಭಕ್ತಿ ಸೇವೆ ಒಂದೇ ಸರಿ ಅಂತೀರಾ ಮಾತಾಜಿ ಆಗಿದ್ರೆ ನೀವು? ನಿಮ್ಗೆ ಈಸಿ. ಇವಾಗ ನೀವೊಂದ್ ಮೆಟ್ಲು ಹತ್ಕೊಂಡು ಹೋದ್ರೆ ಎಷ್ಟೊತ್ತು ತಗೋತೀರಾ ಪ್ರಭುಜಿ? ಒಂದ್ ಬಿಲ್ಡಿಂಗ್ ಅಲ್ಲಿ ಎತ್ತರವಾಗಿ ಒಂದ್ 17 ಅಡಿ ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ ಹತ್ಕೊಂಡು ಮೆಟ್ಲು ಹತ್ತುತ್ತಾ ಹೋದ್ರೆ ನಿಮ್ಗೆ ಎಷ್ಟೊತ್ತಾಗುತ್ತೆ ಪ್ರಭುಜಿ? ಅದೇ ಲಿಫ್ಟ್ ಅಲ್ಲಿ ಹೋದ್ರೆ ಎಷ್ಟು ಈಸಿಯಾಗಿ ಹೋಗ್ತೀರಾ? ಮೆಟ್ಲಲ್ಲಿ ಹೋದ್ರೆ ಒಂದ್ ಅರ್ಧ ಗಂಟೆ ಆಗುತ್ತೆ ಮಾತಾಜಿ. ಮೆಟ್ಲಲ್ಲಿ ಆದ್ರೆ 5 ನಿಮಿಷಕ್ಕೆ ಹೋಗ್ಬಿಡ್ಬೋದು. ಹೌದು, ಹೌದು ಪ್ರಭುಜಿ. ಹಾಗೆ ಓ ಮಾತಾಜಿ, ಭಕ್ತಿ ಯೋಗ ಲಿಫ್ಟ್ ಇದ್ದಂಗ್ಯಾ? ಹೌದು ಪ್ರಭುಜಿ. ಹಾಗೆ ನೀವು ಈಸಿಯಾಗಿ ಪ್ರಭುಜಿ ಅಷ್ಟು ಈಸಿಯಾಗಿ ಹೋಗ್ಬೋದು. ಇದನ್ನೆಲ್ಲಾ ಮಾಡ್ತಾ ಬಂದ್ರೆ ನೀವು ನಿಧಾನವಾಗಿ ಭಗವಂತನ ಅಲ್ಲಿಗೆ ಬರ್ತೀರಾ. ಇದನ್ನೆಲ್ಲಾ ಮಾಡ್ತಾ ಇದ್ರುನು ಧ್ಯಾನ ಯೋಗ, ಕರ್ಮಯೋಗ ಪ್ರತಿಯೊಂದ್ರಲ್ಲೂ ನೀವು ಅಲ್ಲಿಗೆ ಬರ್ಬೇಕು. ಆದ್ರೆ ನಿಧಾನವಾಗಿ ಬರ್ತೀರಾ. ಈ ವೇನಲ್ಲಿ ಬಂದ್ರೆ ಫಾಸ್ಟ್ ಆಗಿ ಬರ್ತೀರಾ. ಲಿಫ್ಟ್ ಅಲ್ಲಿ ಹೋದಾಗೆ ಪ್ರಭುಜಿ ಇದು. ಹೌದು ಮಾತಾಜಿ, ನಮ್ದು ಅಷ್ಟಾಂಗ ಯೋಗ ಎಲ್ಲ ಕಷ್ಟ ಇದೆ ಮಾತಾಜಿ. ಓಕೆ ಪ್ರಭುಜಿ, ಸಮಯಾವಕಾಶ ಮುಗ್ದಿದೆ ಅಂತ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಮ ಗುಂಪಲ್ಲಿ ಹೇಳಿ ಪ್ರಭುಜಿ. ಅದೇ ನಮ್ ಗುಂಪಲ್ಲಿ ಮಂಜುಳಾ ಮಾತಾಜಿ ಇದ್ರು ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ಅಭಿರಾಮೇಶ್ವರ್ ಗೌರದಾಸ್ ಪ್ರಭುಜಿ ಇದ್ರು ಮಾತಾಜಿ. ನಾನು ಇದ್ದೆ ಮಾತಾಜಿ. ಸರಿ ಪ್ರಭುಜಿ, ಹರೇ ಕೃಷ್ಣ. ಓಕೆ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಒಂದು ಗ್ರೂಪ್ನವರು ನಾವು ಮುಂದುವರಿಸುವ ಸಮಯ ಈಗಾಗಲೇ ಆಯ್ತು. ಒಂದು ಗ್ರೂಪ್ನವ್ರು ಇದ್ರೆ ಮತ್ತೆ ಕಡೆಯದಾಗಿ ಮಾಡಿ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಾಟಕವನ್ನು ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಭಕ್ತಿ ಯೋಗವು ಬೇರೆ ಯೋಗ ವ್ಯವಸ್ಥೆಗಳ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ. ಸೊ ಯಾರು ಭಕ್ತಿ ಯೋಗವನ್ನು ಮಾಡ್ತಾರೆ ಅವರು ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಇವುಗಳೆಲ್ಲದರ ಒಂದು ಫಲ ಏನ್ ಸಿಗ್ತದೆ ಅದೆಲ್ಲವೂ ಕೂಡ ಭಕ್ತಿ ಯೋಗದಲ್ಲಿ ಸಿಗ್ತದೆ ಅವರಿಗೆ. ಸೊ ಕರ್ಮಯೋಗ ನಮಗೆ ಈಗ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಜೀವಿಸುತ್ತಾ ಭಗವಂತನ ಜೊತೆಗೆ ಒಂದು ಸಂಬಂಧವನ್ನು ಪಡೆಯುವುದು ಹೇಗೆ ಅಂತೇಳಿ ತಿಳಿಸಿಕೊಡುತ್ತೆ. ಜ್ಞಾನಯೋಗ ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚದಿಂದ ನಾವು ಹೇಗೆ ವೈರಾಗ್ಯವನ್ನು ಪಡೆಯುವಂಥದ್ದು ಇದರ ಬಗ್ಗೆ ತಿಳಿಸಿಕೊಡುವಂಥದ್ದು. ಸೊ ಭಕ್ತಿ ಯೋಗ ಮಾಡೋದ್ರಿಂದ ಇದು ಎರಡೂ ಕೂಡ ಒಟ್ಟಿಗೆ ಜೊತೆಯಲ್ಲಿ ಆಗುವಂಥದ್ದು. ಹಾಗೆ ಧ್ಯಾನ ಯೋಗ ಹೇಳಿದ್ರೆ ಇಂದ್ರಿಯಗಳನ್ನು, ಮನಸ್ಸನ್ನು ನಿಗ್ರಹಿಸುವಂಥದ್ದು. ನಿಗ್ರಹಿಸಿ ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯೋಗಿಗಳು ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ನೋಡ್ತಾರೆ. ಸೊ ಭಕ್ತರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಗವಂತನ ಜೊತೆಗೆ ಆ ಸಂಬಂಧವನ್ನು ಸ್ಥಾಪಿಸ್ತಾರೆ. ಹೇಗೆ ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಈ ರೀತಿಯಾದ ಒಂದು ರಸಗಳಲ್ಲಿ ರಸವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತದೆ. ಸೊ ಪರಮಾತ್ಮ ಸಾಕ್ಷಾತ್ಕಾರ ಪಡೆಯುವಂತ ಯೋಗಿಗಳಿಗೆ ಇದು ಸಾಧ್ಯ ಇಲ್ಲ. ಸೊ ಇಲ್ಲಿ ನಾವು ತಿಳಿಬಹುದು. ಹಾಗಾಗಿ ಈ ಭಕ್ತಿ ಯೋಗದಲ್ಲಿ ಎಲ್ಲವನ್ನು ಕೂಡ ಪಡಿಬಹುದು ಅಂತೇಳಿ. ಸೊ ಅದಕ್ಕಿಂತಲೂ ಹೆಚ್ಚಿನ ಫಲವನ್ನು ಭಕ್ತಿ ಯೋಗದಲ್ಲಿ ಪಡಿಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ಓದುವವರು ಹ್ಯಾಂಡ್ ರೈಸ್ ಮಾಡ್ಬೋದು. ಆಶಯ. ಹರೇ ಕೃಷ್ಣ ಮಾತಾಜಿ. ವಾಸ್ತವವಾಗಿ ಭಕ್ತಿ ಯೋಗವೇ ಅಂತಿಮ ಗುರಿ. ಆದರೆ ಭಕ್ತಿ ಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಗಳ ತಿಳುವಳಿಕೆ ಅಗತ್ಯ. ಹರೇ ಕೃಷ್ಣ ಮಾತಾಜಿ. ಎಸ್, ಹರೇ ಕೃಷ್ಣ. ಧನ್ಯವಾದ ಮಾತಾಜಿ.
ಜ್ಯೋತಿಶ್ರೀ ಮಾತಾಜಿ. ಹರೇ ಎಸ್ ಮಾತಾಜಿ, ಓದಿ. ನೇರ ಪ್ರಕ್ರಿಯೆ. ಆದ್ದರಿಂದ ಯಾರಾದರೂ ಹೇಳಿದರೆ ನಾನು ಈ ಎಲಿವೇಟರ್ ಅನ್ನು ಏಕೆ ಬಳಸಬೇಕು, ನಾನು ಹಂತ ಹಂತವಾಗಿ ಹೋಗುತ್ತೇನೆ, ಅವನಿಗೆ ಹಾಗೆ ಹೋಗುವ ಅವಕಾಶವಿದೆ. ನೀವು ಈ ಭಕ್ತಿ ಯೋಗವನ್ನು ತೆಗೆದುಕೊಂಡರೆ ತಕ್ಷಣವೇ ನೀವು ಎಲಿವೇಟರ್ನ ಸಹಾಯ ಪಡೆದುಕೊಳ್ಳುತ್ತೀರಿ ಮತ್ತು 1 ಸೆಕೆಂಡಿನಲ್ಲಿ 100ನೇ ಮಹಡಿಯಲ್ಲಿರುವಿರಿ. ಇದು ನೇರ ಪ್ರಕ್ರಿಯೆ. ಭಗವದ್ಗೀತಾ 6.46-47, ಲಾಸ್ ಏಂಜಲೀಸ್, ಫೆಬ್ರವರಿ 21, 1969. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ನಮಗೊಂದು ಪ್ರಶ್ನೆ ಬರ್ಬೋದು. ಸೊ ಭಕ್ತಿ ಯೋಗದೇ ಒಂದು ಶ್ರೇಷ್ಠ ಅಂತ ಹೇಳಿ ಆಯ್ತು, ಮತ್ತೆ ಬೇರೆ ಯೋಗಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬೇರೆ ಯೋಗಗಳು ಯಾಕೆ ಇವೆ ಅಂತ ಹೇಳಿದ್ರೆ ಭಕ್ತಿ ಯೋಗದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ. ಈಗ ಭಕ್ತಿ ಯೋಗ, ಈಗ ನೀವು ಒಂದು ನಾಟಕದಲ್ಲಿ ಪ್ರೆಸೆಂಟ್ ಮಾಡಿದ್ರಿ, ಹೇಗೆ ಭಕ್ತಿ ಯೋಗ ತುಂಬಾ ಸುಲಭ ಅಂತ ಹೇಳಿ ಅಲ್ವಾ. ಸೊ ಇಲ್ಲಿ ಭಕ್ತಿ ಯೋಗ ಎಷ್ಟು ಸರಳ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಕಷ್ಟಕರವಾಗಿರುವಂಥದ್ದು. ಏಕೆಂತ ಹೇಳಿದ್ರೆ ಭಕ್ತಿ ಯೋಗವನ್ನು ಸುಲಭ ಅಂತ ಹೇಳಿಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಮಾಡುವುದೇ ಇಲ್ಲ ಅಂತೇಳಿ. ಆದ್ರೆ ಭಕ್ತಿ ಯೋಗವನ್ನು ಮಾಡೋದ್ರಿಂದ ಈಗ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ಅಂದ್ರೆ ಸ್ವಲ್ಪ ಮಾಡಿದ್ರು ಕೂಡ ಅದು ನಮಗೆ ನಷ್ಟ ಆಗೋದಿಲ್ಲ. ಇದನ್ನ ತಿಳಿದ್ರು ಕೂಡ ಅದು ತುಂಬಾ ಸುಲಭ, ಏನಿದ್ರು ಕೂಡ ನಮಗೆ ಕಷ್ಟವಾದ ಮಾರ್ಗ ಬೇಕು ಅಂತೇಳಿ ಬಯಸ್ತಾರೆ. ಈಗ ಉದಾಹರಣೆಯಾಗಿ, ಈಗ ಒಬ್ಬ ವ್ಯಕ್ತಿ ಡಾಕ್ಟರ್ ಬಳಿಗೆ ಹೋಗ್ತಾನೆ, ಡಾಕ್ಟ್ರೇ ನನಗೆ ಅಸೌಖ್ಯ ಆಗಿದೆ, ನನಗೆ ಮೆಡಿಸಿನ್ ಕೊಡಿ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಇಲ್ಲ ನೀನು ನಿದ್ದೆ ಮಾಡ್ಲಿಲ್ಲಲ್ಲ, ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳು ಅಂತೇಳಿ. ಆದ್ರೆ ಇವನ್ ಹೇಳ್ತಾನೆ, ಇಲ್ಲ ನನಗೇನೋ ದೊಡ್ಡ ಸಮಸ್ಯೆ ಇದೆ, ದೊಡ್ಡ ರೋಗ ಇದೆ, ನನಗೊಂದಷ್ಟು ಟ್ಯಾಬ್ಲೆಟ್ ಕೊಡಿ ಅಂತ ಹೇಳಿ. ಹಾಗೆ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ತುಂಬಾ ಕಷ್ಟಪಟ್ರೆ ಮಾತ್ರ ಸಾಧ್ಯ, ಇವೆಷ್ಟು ಸುಲಭವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಳಿದುಕೊಳ್ಳೋದಿದ್ರೆ, ಈಗ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವಂಥದ್ದು ತಿಳಿದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಕಾಡಿಗೆ ಹೋಗುವಂಥದ್ದು, ಅಲ್ಲಿ ಅಭ್ಯಾಸ ಮಾಡುವ, ಕಾಡಿಗೆ ಹೋಗಿ ಅಭ್ಯಾಸ ಮಾಡುವಂಥದ್ದು. ಒಂದ್ ನಿಮಿಷ. ಸೊ ಈಗ ಕಾಡಿಗೆ ಹೋಗುವಂಥದ್ದು, ಸನ್ಯಾಸವನ್ನು ಸ್ವೀಕರಿಸುವಂಥದ್ದು, ಈ ತರ ಮಾಡುವಂಥದ್ದು, ಆ ಸನ್ಯಾಸವನ್ನು ತೆಗೆದುಕೊಳ್ಳುವಂಥದ್ದು. ಸೊ ಇದೆಲ್ಲವೂ ಕೂಡ ನಮಗೆ ಸಿಗ್ತದೆ ಭಕ್ತಿ ಯೋಗವನ್ನು ಮಾಡುವುದರ ಮೂಲಕ. ಇದೆಲ್ಲವೂ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಕರ್ಮ, ಜ್ಞಾನ, ಧ್ಯಾನ ಯೋಗಗಳನ್ನು ಯಾರು ಅನುಸರಿಸ್ತಾರೋ ಅವರು ತುಂಬಾ ಶ್ರಮವನ್ನು ಪಡಿಬೇಕು, ಶ್ರಮವನ್ನು ವಹಿಸ್ಬೇಕಾಗುತ್ತೆ. ಅದು ಮತ್ತೆ ಎಲ್ಲಾ ವಯೋಮಾನದವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಕ್ತಿ ಯೋಗವನ್ನು ಯಾರು ಕೂಡ ಮಾಡ್ಬೋದು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಆ ಒಂದು ಕರ್ಮಯೋಗ, ಜ್ಞಾನ ಯೋಗ ಮತ್ತು ಧ್ಯಾನ ಯೋಗದಿಂದ ಬರುವಂತ ಫಲ ಏನಿದೆ ಅದನ್ನ ಸುಲಭವಾಗಿ ಭಕ್ತಿ ಯೋಗದಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಭಗವಂತನ ಭಕ್ತಿಯನ್ನು ಮಾಡುವ ಮೂಲಕ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ಒಬ್ಬ ಸಾಮಾನ್ಯ ನಾಗರಿಕ ಪ್ರಧಾನಮಂತ್ರಿಯನ್ನು ಭೇಟಿ ಆಗ್ಬೇಕಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಅವನು ಎಷ್ಟೋ ಜನರ ಅನುಮತಿಯನ್ನು ಪಡಿಬೇಕು. ಆದ್ರೆ ಪ್ರಧಾನಮಂತ್ರಿ ಬಂದು ಅವನನ್ನು ಭೇಟಿ ಆಗ್ಲಿಕ್ಕೆ ಸುಲಭ ಇದೆ. ಪ್ರಧಾನಮಂತ್ರಿ ಅವರಾಗಿ ಬಂದು ಭೇಟಿ ಆಗ್ಲಿಕ್ಕೆ ಅದೊಂದು ಕ್ಷಣದ ಕೆಲಸ ಅಂತೇಳಿ. ಹಾಗೆ ನಾವು ಭಗವಂತನನ್ನು ನೇರವಾಗಿ ನೋಡ್ತೇವೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಭಗವಂತ ನಮಗೆ ಕಾಣಿಸುವುದಿಲ್ಲ. ಆದ್ರೆ ಭಗವಂತನೇ ನಮ್ಮನ್ನು ನೋಡುವ ಹಾಗೆ ಮಾಡ್ಬೇಕು. ಅದಕ್ಕೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಅಂಥ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಆಗ ಭಗವಂತನೇ ನೋಡ್ಲಿಕ್ಕೆ ಬರ್ತಾನೆ ಅಂತ ಹೇಳಿ. ಅನನ್ಯಾಸ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ನಮ್ಮ ಯೋಗ ಮತ್ತು ಕ್ಷೇಮಗಳನ್ನು ನೋಡಿಕೊಳ್ತಾನೆ. ಯಾಕಂತ ಹೇಳಿದ್ರೆ ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾನೆ ನಾನು ಅವನ ಯೋಗಕ್ಷೇಮಗಳನ್ನು ನೋಡಿಕೊಳ್ತೇನೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇದು ಭಕ್ತಿ ಯೋಗದ ಮಹತ್ವ. ಸೊ ಜನರಿಗೆ ನಾವು ಭಕ್ತಿ ಯೋಗವನ್ನು ಮಾಡಿ ಅಂತ ಹೇಳಿದ್ರೆ, ಇಲ್ಲ ನಾವು ಧ್ಯಾನವನ್ನು ಮಾಡ್ತೇವೆ, ಆಸನವನ್ನು ಮಾಡ್ತೇವೆ ಅಂತೇಳಿ ಹೋಗುವಂಥದ್ದು, ಪ್ರಾಣಾಯಾಮವನ್ನು ಮಾಡ್ತೇವೆ ಅಂತೇಳಿ.
ಅಂದ್ರೆ ಇದನ್ನು ಮಾಡಿದ್ರೆ ಆ ಭಕ್ತಿ ಯೋಗಕ್ಕೆ ಅದು ಪೂರಕವಾಗಿರ್ತದೆ. ಈಗ ಇದು ಏಣಿ, ಈ ಏಣಿಯನ್ನು ಹತ್ತುವಾಗ ಎರಡನೇ ಮೆಟ್ಲಲ್ಲಿ ನಿಂತು ಬಿಟ್ರೆ ಹೇಗೆ? ಅದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈಗ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಆ ಎರಡನೇ ಮೆಟ್ಟಿಲಲ್ಲಿ ಹತ್ತಿ ಅಲ್ಲೇ ನಿಂತು ಬಿಟ್ರೆ ಅವರ ಶ್ರಮ ಎಲ್ಲವೂ ಕೂಡ ನಿರರ್ಥಕವಾಗುತ್ತೆ ಅಂತ ಹೇಳಿ. ಈಗ ಉದಾಹರಣೆಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇದಿಷ್ಟು ಮಾಡಿದಾಗ ಏನಾಗುತ್ತೆ, ವ್ಯಕ್ತಿಗೆ ಆರೋಗ್ಯ ಲಭಿಸುತ್ತೆ, ಅವನಿಗೆ ಸುಖ ಸಂತೋಷ ಎಲ್ಲವೂ ಲಭಿಸುತ್ತೆ. ಸೊ ಅಲ್ಲಿ ಅವನು ನಿಂತು ಬಿಟ್ರೆ ಅವನು ಆ ಯೋಗದ ಪರಿಪೂರ್ಣತೆ ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಯೋಗದ ಪರಿಪೂರ್ಣತೆ ಏನು? ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದು, ಭಗವಂತನ ಧಾಮಕ್ಕೆ ಹೋಗೋದು, ಭಗವಂತನ ಚಿಂತನೆಯನ್ನು ಮಾಡುವಂಥದ್ದು. ಸೊ ಇದನ್ನು ನಾವು ಸಾಧಿಸಿದ್ರೆ ಉಳಿದೆಲ್ಲವೂ ಕೂಡ ಫಲ ನಮಗೆ ದೊರಕ್ತದೆ. ಅದನ್ನೇ ಇಲ್ಲಿ ಎಲಿವೇಟರ್ ಅಂತ ಹೇಳುವಂಥದ್ದು. ಸೊ ಈಗಾಗಲೇ ನೀವು ಹೇಳಿದಾಗೆ, ಈಗ ಲಿಫ್ಟ್ ನಲ್ಲಿ ಹೋದ್ರೆ ಬೇರೆ ಬೇರೆ ಮಹಡಿಗಳಿಗೆ ಸುಲಭವಾಗಿ ಹೋಗ್ಬೋದು. ಮೆಟ್ಟಿಲನ್ನು ಹತ್ತುವಂತ ಆ ಅಗತ್ಯ ಇರೋದಿಲ್ಲ. ಈಗ ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ, ಸೊ ಇವುಗಳನ್ನು ಮಾಡದೆಯೇ ಭಕ್ತಿ ಯೋಗವನ್ನು ಮಾಡ್ಲಿಕ್ಕೆ ಸಾಧ್ಯ. ಸೊ ಇವುಗಳನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪರಿಪೂರ್ಣತೆಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯಾದ್ರೂ ಒಂದು ಕಡೆ ಪತನ ಹೊಂದುವ ಸಾಧ್ಯತೆ ಇರುತ್ತೆ. ಆದ್ರೆ ಭಕ್ತಿ ಯೋಗನ ಯಾರು ಮಾಡ್ತಾರೆ, ಅವರು ನೇರವಾಗಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅವರು ತಮ್ಮ ಜೀವನದಲ್ಲಿ ಪರಿಪೂರ್ಣತೆಯನ್ನು ಬಹಳ ಸುಲಭವಾಗಿ ಗಳಿಸ್ತಾರೆ. ಸೊ ಹೀಗಾಗಿ ಭಕ್ತಿ ಯೋಗದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬೇರೆ ಯೋಗಗಳ ವಿಚಾರ ನಮಗೆ ಗೊತ್ತಿರಬೇಕು. ಬೇರೆ ಯೋಗಗಳು ಎಷ್ಟೊಂದು ಕಷ್ಟ ಇದೆ ಮಾಡೋದ್ರಿಂದ ಅಂತೇಳಿ, ಆಗ ಬೇರೆ ಯೋಗಗಳನ್ನು ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಇದೆ ಅಂತೇಳಿ ನಮ್ಗೆ ತಿಳಿಯುತ್ತೆ. ಈಗ ಉದಾಹರಣೆಗೆ ಒಂದು ಮನೆಯಲ್ಲಿ ಒಂದು ಹೋಮ ಅಥವಾ ಒಂದು ಪೂಜೆಯನ್ನು ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ನಿಯಮಗಳಿರುತ್ತೆ, ಇದನ್ನೆಲ್ಲ ಪಾಲಿಸ್ಬೇಕು. ಆದ್ರೆ ಸುಲಭವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೋದು. ಒಂದು ಸಣ್ಣ ಮಗು ಕೂಡ ಒಂದು ಜಪ ಮಾಡ್ಬೋದು ಅಂತೇಳಿ ಇಲ್ಲಿ ನಾವು ತಿಳಿಯುವಂಥದ್ದು. ಹಾಗಾಗಿ ಭಕ್ತಿ ಯೋಗಕ್ಕೆ ಯಾವ ನಿಯಮಗಳು ಕೂಡ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳ್ತಾರೆ, ನಾಮ್ನಾಂ ಅಕಾರಿ ಬಹುಧಾ ನಿಜ ಸರ್ವ ಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಾಹ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮೀದೃಶಂ ಇಹ ಜಾನನಾನುರಾಗಃ. ಅಂದ್ರೆ ನಮಗೆ ಆ ಒಂದು ಪ್ರೀತಿ ಇಲ್ಲ, ನನ್ನಲ್ಲಿ ಆ ಒಂದು ಪ್ರೀತಿ ಇಲ್ಲ, ನನಗೆ ಭಕ್ತಿಯನ್ನು ಮಾಡುವಂತಹ ಮನಸ್ಸಿಲ್ಲ ಅಂತೇಳಿ ಅದೊಂದೇ ಒಂದು ಕಾರಣ ಬಿಟ್ರೆ ಭಕ್ತಿಯನ್ನು ಮಾಡದೇ ಇರ್ಲಿಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ. ಸೊ ಭಕ್ತಿಯನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಹೀಗೆ ಬೇರೆ ಬೇರೆ ಯೋಗಗಳನ್ನು ತಿಳಿದುಕೊಂಡು ನಾವು ಭಕ್ತಿಯ ಮಹತ್ವವನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಕೊನೆಯದಾಗಿ ಭಗವಂತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಸುನೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರ ಆತ್ಮನಃ ಶ್ರದ್ಧಾವಾನ್ ಭಜತೆ ಮಾತಾಜಿ ಯೋಮಂ ಮೇ ಯುಕ್ತ ತಮೋ ಮತಃ. ಅನುವಾದ ಓದಿ. ಮಾತಾಜಿ, ಯಾರು ಸದಾ ನನ್ನಲ್ಲಿಯೇ ಇರುವನು, ತನ್ನಲ್ಲಿಯೇ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು, ಅವನೇ ಎಲ್ಲಾ ಯೋಗಿಗಳಲ್ಲಿಯೂ ಯೋಗದಲ್ಲಿಯೂ ನನ್ನೊಡನೆ ಅತ್ಯಂತ ಆತ್ಮೀಯನಾಗಿ ಆತ್ಮೀಯನಾಗಿ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ, ಹರೇ ಕೃಷ್ಣ. ಸೊ ಇಲ್ಲಿ ಭಗವಂತ ಹೇಳೋದಂತ ಹೇಳಿದ್ರೆ ಯಾರು ಅತ್ಯಂತ ಶ್ರೇಷ್ಠ ಯೋಗಿ ಅಂತೇಳಿ, ಆತನು ಭಕ್ತಿ ಯೋಗಿ. ಯಾಕಂತ ಹೇಳಿದ್ರೆ ಭಗವಂತನನ್ನು ನಿರಂತರವಾಗಿ ಚಿಂತನೆ ಮಾಡ್ತಾ ಇರ್ತಾನೆ. ಸೊ ಅವನೇ ಶ್ರೇಷ್ಠವಾದಂತ ಯೋಗಿ. ಸೊ ಈಗ ಯೋಗಿಗಳು, ಈಗ ಅಷ್ಟಾಂಗ ಯೋಗಿಗಳು ಬೇರೆ ಬೇರೆ ಸಿದ್ಧಿಗಳನ್ನು ಪಡೆದಿರ್ತಾರೆ. ಯಾವುದು ಸಣ್ಣದಾಗೋದು, ದೊಡ್ಡದಾಗೋದು, ಅಥವಾ ಈ ನೀರಿನಲ್ಲಿ ನಡೆಯುವಂಥದ್ದು, ಗಾಳಿಯಲ್ಲಿ ಹಾರಾಡುವಂಥದ್ದು, ಹೀಗೆ. ಆದ್ರೆ ಎಲ್ಲಾ ಯೋಗಿಗಳಿಗಿಂತ ಶ್ರೇಷ್ಠವಾದ ಯೋಗಿ ಯಾರು ಅಂತ ಹೇಳಿದ್ರೆ ನಿರಂತರವಾಗಿ ಭಗವಂತನನ್ನು ಚಿಂತನೆ ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯವಾಗ್ತದೆ ಅವನು ನಿಜವಾದಂತಹ ಯೋಗಿ. ಅದು ಯೋಗದ ಪರಿಪೂರ್ಣತೆ ಅಂತ ಹೇಳಿ. ಕುಂಡಲತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ.
ಭಕ್ತಿ ಯೋಗದ ಹಂತಕ್ಕೆ ಬರುವಷ್ಟು ಅದೃಷ್ಟವಂತನಾಗಿದ್ದರೆ ಅವನು ಎಲ್ಲ ಯೋಗಗಳನ್ನ ಮೀರಿಸಿದ್ದಾನೆ ಎಂದು ತಿಳಿಯಬೇಕು. ಆದ್ದರಿಂದ ಕೃಷ್ಣ ಪ್ರಜ್ಞೆಯು ಯೋಗದ ಅತ್ಯುನ್ನತ ಹಂತವಾಗಿದೆ. 6:47 ಬರ್ಕೊಟ್ರು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಹೀಗೆ ಈ ಭಕ್ತಿ ಯೋಗದ ಹಂತಕ್ಕೆ ಬರ್ಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದೃಷ್ಟ ಇದ್ರೆ ಮಾತ್ರ ಸಾಧ್ಯ. ಅದೃಷ್ಟವಂತರಿಗೆ ಮಾತ್ರ ಇದು ಸಾಧ್ಯವಾಗ್ತದೆ. ಕೃಷ್ಣ ಪ್ರಜ್ಞೆಗೆ ಯಾರು ಬರ್ತಾರೆ ಅವರಿಗೆ ಯೋಗದ ಪರಿಪೂರ್ಣತೆಯನ್ನು ಈಗಾಗಲೇ ಸಾಧಿಸಿದ್ದಾರೆ. ಹರೇ ಕೃಷ್ಣ. ಅನಂತ ಕೃಷ್ಣ ಪ್ರಜ್ಞೆಯು ಯೋಗ ಸರಪಳಿಯ ಕೊನೆಯ ಕೊಂಡಿಯಾಗಿದೆ. ಇದು ನಮ್ಮನ್ನು ಪರಮ ಪುರುಷನಾದ ಭಗವಾನ್ ಶ್ರೀ ಕೃಷ್ಣನೊಂದಿಗೆ ಬಂಧಿಸುವ ಕೊಂಡಿಯಾಗಿದೆ. ಈ ಅಂತಿಮ ಕೊಂಡಿ ಇಲ್ಲದೆ ಸರಪಳಿಯು ಪ್ರಾಯೋಗಿಕವಾಗಿ ನಿಷ್ಪ್ರಯೋಜಕವಾಗಿದೆ. ಯೋಗದ ಪರಿಪೂರ್ಣತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಸೊ ಈ ರೀತಿ ಭಕ್ತಿಗೆ ಬರದೇ ಇದ್ರೆ ಬೇರೆ ಎಲ್ಲಾ ಯೋಗಗಳನ್ನ ಅಭ್ಯಾಸ ಮಾಡಿಯೂ ಅದು ಏನಾಗುತ್ತೆ, ನಿಷ್ಪ್ರಯೋಜಕವಾಗುತ್ತೆ. ಭಕ್ತಿಗೆ ಬರ್ಬೇಕು ಯಾವ್ದನ್ನು ಮಾಡಿದ್ರು ಕೂಡ, ಇಲ್ಲದ್ರೆ ನಿಷ್ಪ್ರಯೋಜಕವಾಗುತ್ತೆ. ಈಗ ಅಷ್ಟಾಂಗ ಯೋಗದಲ್ಲಿ ನೀವು ತಗೊಂಡ್ರೆ ಕಾಲಿನ ಆಸನ ಮಾಡ್ತೇನೆ, ಪ್ರಾಣಾಯಾಮ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಯೋಗದ ಪರಿಪೂರ್ಣತೆಯನ್ನು ಸಾಧಿಸಿಲ್ಲ ಅಂತ ಹೇಳಿದ್ರೆ ಅದು ಪ್ರಯೋಜನ ಇಲ್ಲ. ಈಗ ಬೇರೆ ಯಾವ ಯೋಗವನ್ನು ಅಭ್ಯಾಸ ಮಾಡದೇನೆ ಈಗ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಹೇಳಿದ್ರೆ, ಈಗ ಆ ಒಂದು ಭಕ್ತಿಯನ್ನು ಪಡೆದ್ರೆ ಅಂದ್ರೆ ಭಕ್ತರ ಸಂಘದಲ್ಲಿ ಭಕ್ತರ ಅನುಗ್ರಹ, ಒಂದು ಭಕ್ತರ ಕೃಪೆಯಿಂದ ಏನಾಗುತ್ತೆ, ಈ ಭಕ್ತಿಯನ್ನು ಪಡೆದ್ರೆ ಜೀವನ ಸಾರ್ಥಕವಾಗ್ತದೆ. ಇಲ್ಲಿಗೆ ನಾವು ಮೊದಲನೇ ಘಟಕ 6 ಅಧ್ಯಾಯಗಳನ್ನು ನೋಡಿದ್ದೇವೆ. ಸೊ ನೀವು ಇದರಿಂದ ಏನ್ ತಿಳಿದ್ರಿ? ಘಟಕ 1ರಿಂದ ಕಲಿತ ಗಮನಾರ್ಹ ಅಂಶಗಳು ಏನೆಲ್ಲ ಕಲ್ತಿದ್ದೀರಿ ಅದನ್ನು ಹೇಳ್ಬೋದು. ಮೊದಲನೇ ಅಧ್ಯಾಯದಲ್ಲಿ ನೀವೇನ್ ತಿಳಿದುಕೊಂಡ್ರಿ, ಹಾಗೆ 2ನೇ ಅಧ್ಯಾಯದಿಂದ, 3ನೇ ಅಧ್ಯಾಯದಿಂದ, 4ನೇ ಅಧ್ಯಾಯದಿಂದ, 5ನೇ ಅಧ್ಯಾಯದ, 6ನೇ ಅಧ್ಯಾಯದಿಂದ ಒಬ್ಬೊಬ್ಬರು ಒಂದೊಂದು ಅಧ್ಯಾಯದ ಬಗ್ಗೆ ಹೇಳಿದ್ರೆ ಸಾಕಾಗುತ್ತೆ. ಒಬ್ಬರೇ ಹೇಳಿದ್ರು ಪರವಾಗಿಲ್ಲ, ಒಂದಿಬ್ಬರೇ ಹೇಳಿದ್ರು ಪರವಾಗಿಲ್ಲ. ಆದಷ್ಟು ಬೇಗ 1 ನಿಮಿಷಗಳ ಕಾಲ ಅವಕಾಶ. ಹೇಳುವವರು ಹ್ಯಾಂಡ್ ರೈಸ್ ಮಾಡ್ಬೋದು, ಉಳಿದವರು ಹ್ಯಾಂಡ್ಸ್ ಡೌನ್ ಮಾಡ್ಬೋದು. ಎಸ್ ಮಾತಾಜಿ. ಹರೇ ಕೃಷ್ಣ. ಕುಂಡಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವು ಇಲ್ಲಿ ಭಯಗೊಂಡದ್ದು ಯಾಕೆ ಈ ಭೌತಿಕದಲ್ಲಿ ಅನ್ನೋದನ್ನ ಪ್ರಥಮಾಧ್ಯಾಯದಲ್ಲಿ ಅರ್ಜುನನ ಮೂಲಕ ಕಂಡುಕೊಂಡೆವು. ಭಯದಿಂದ ನಾವು ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನ ಕೃಷ್ಣ ಅವನಿಗೆ ಹೇಳಿಕೊಟ್ಟ. ಹೇಗೆ ನಾವು ಒಂದು ಯುತವಾದಂತಹ ಹಿತವಾದ ರೀತಿಯಲ್ಲಿ ಇರ್ಬೇಕು, ಅಂದ್ರೆ ಧರ್ಮವನ್ನು ಹೇಗೆ ಪರಿಪಾಲನೆ ಮಾಡ್ಬೇಕು ಅಂತ ಹೇಳಿಕೊಟ್ರು. ಅಂದ್ರೆ ವರ್ಣಶಂಕರ ಯಾಕೆ ಆಗ್ತದೆ, ನಮ್ಮ ಧರ್ಮ ಹೇಗೆ ಕಳೆದು ಹೋಗ್ತದೆ ಅನ್ನೋದನ್ನ ಪ್ರಥಮಾಧ್ಯಾಯದಲ್ಲಿ ಚೆನ್ನಾಗಿ ಕೃಷ್ಣ ತಿಳಿಸಿದ್ರು. 2ನೇ ಅಧ್ಯಾಯಕ್ಕೆ ಬಂದಾಗ ನಾವು ಸ್ವಲ್ಪ ಮೇಲ್ಮಟ್ಟದ ಹಂತಕ್ಕೆ ಬಂದ ಹಾಗೆ ಪ್ರಬುದ್ಧತೆಯನ್ನು ಗಳಿಸಿದ ಹಾಗೆ ಕೃಷ್ಣ ತೋರಿಸಿದ್ರು ಇಲ್ಲಿ ಅರ್ಜುನನ ಮೂಲಕ ನಮ್ಗೆ. ಏನಂದ್ರೆ ನಾವು ಈ ದೇಹ ಅಲ್ಲ, ನಾವು ಆತ್ಮಕ್ಕಿರುವ ಗುಣಲಕ್ಷಣಗಳು, ಪ್ರಬುದ್ಧತೆಯನ್ನ ಅಲ್ಲಿ ತೋರಿಸಿಕೊಟ್ರು. 3ನೇ ಹಂತಕ್ಕೆ ಬಂದಾಗ ಇನ್ನು ಕರ್ಮ ಯೋಗದಿಂದ ನಾವು ಏನೆಲ್ಲ ಮಾಡಬಹುದು, ನಾವು ಈಗ್ಲೇ ಅಭ್ಯಾಸ ಮಾಡಿದ ಹಾಗೆ ಪೂಜೆಗಳನ್ನ ಎಲ್ಲಾ ದೇವತೆಗಳ ಮಾಡಿ ಅದನ್ನ ಪ್ರಯೋಜನ ಇಲ್ಲ ಅಂತ ಆದ್ರೆ ಏನ್ ಫಲ? ಒಂದು ಮರಕ್ಕೆ ನೀರು ಹಾಕಿದ್ರೆ ಅದರ ಬೇರಿಗೆ ಹಾಕ್ಬೇಕೇ ವಿನಃ ಎಲೆಗಳಿಗೆ ಹಾಕಿದ್ರೆ ಏನ್ ಪ್ರಯೋಜನ ಅನ್ನೋದನ್ನ ತೋರಿಸ್ಕೊಟ್ರು. ಮತ್ತೆ ಮುಂದಿನ ಅಧ್ಯಾಯಕ್ಕೆ ಬಂದಾಗ
ಪರಿಪೂರ್ಣತೆಯನ್ನ ಗಳಿಸ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ರು. ಅದ್ರಲ್ಲಿ ಹೇಗೆ ಪರಿಪೂರ್ಣತೆ ಬರ್ಬೇಕಂದ್ರೆ ಎಲ್ಲಿಂದ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ತೋರಿಸಿದ್ರು. ಭಗವಂತ ನಾನು ಮುಖ್ಯನಾದವನು, ನನಗೆ ಯಾರೂ ಇಲ್ಲ, ನಾನೇ ಎಲ್ಲದಕ್ಕೂ ಅಧ್ಯಕ್ಷ, ಹುಲ್ಲಕಡಿಯು ನನ್ನಿಂದ ಅಲ್ಲಾಡೋದಿಲ್ಲ ಅಂತ ಹೇಳಿ ಭಗವದ್ಗೀತೆಯನ್ನ ವಿಶ್ವಾನಿಗೆ ಹೇಳಿದೆ. ಅದು ನಾಶ ಆಯ್ತು. ಈಗ ನಿಂಗೆ ಹೇಳುತ್ತಿದ್ದೇನೆ, ಯಾಕಂದ್ರೆ ಯುಗದಲ್ಲಿರುವವರು ಮಂದ ಬುದ್ಧಿಗಳು, ಅವರಿಗೋಸ್ಕರ ನಾನು ಹೇಳುತ್ತಿದ್ದೇನೆ ಅಂತ ಹೇಳಿಕೊಟ್ಟು ಮತ್ತೆ ಅಂತಿಮವಾಗಿ ಎಲ್ಲದಕ್ಕೂ ಮುಖ್ಯವಾದದ್ದು ಭಕ್ತಿ ಯೋಗವೇ, ಭಕ್ತಿ ಯೋಗ ನನ್ನ ಆರಾಧನೆ ಮಾಡು, ಎಲ್ಲವನ್ನು ನನಗೆ ಸಮರ್ಪಿಸು ಅಂತ ಹೇಳಿಕೊಟ್ಟಿದ್ದಾರೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಆಶಯಮನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವು ಈ ಕಲಿಯುಗದಲ್ಲಿ ಬಂದ ಮೇಲೆ ನಾವು ಎಲ್ಲಾರು ಸಮಸ್ಯೆಗಳಿಂದ, ನಮ್ಮದೇ ಆದ ಸಮಸ್ಯೆಗಳಿಂದ ನಾವು ಗೊಂದಲಕ್ಕೆ ಒಳಗಾಗ್ತೀವಿ. ಯಾವ ರೀತಿ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ತನ್ನವರ ಜೊತೆಗೆ ಯುದ್ಧ ಮಾಡೋದು ಎಷ್ಟು ಕಷ್ಟ, ತನ್ನವರನ್ನೇ ಕೊಲ್ಬೇಕು ಬಂಧು ಬಾಂಧವರನ್ನ ಅಂತ ಹೇಳಿ ಅವನು ಯುದ್ಧ ಮಾಡಲ್ಲ ಅಂತೇಳಿ ಗೊಂದಲಕ್ಕೆ ಒಳಗಾಗ್ತಾನೆ. ಯುದ್ಧ ಮಾಡ್ಬೇಕೋ ಬೇಡ್ವೋ ಅನ್ನೋದು ಗೊಂದಲದಲ್ಲಿ ಸಿಲ್ಕೊಳ್ತಾನೆ. ಅವಾಗ ಅದೇ ರೀತಿ ನಾವು ಕೂಡ ಈ ಕಲಿಯುಗದಲ್ಲಿ ನಮ್ಮವರಿಂದನೇ ನಾವು ಮೋಸಕ್ಕೆ ಒಳಗಾಗ್ತೀವಿ, ತೊಂದರೆಗೀಡಾಗ್ತೀವಿ. ಈ ರೀತಿ ಎಲ್ಲಾ ತೊಂದರೆಗಳು ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಅರ್ಜುನನ ಮುಖಾಂತರ ನಾವು ತಿಳಿಬಹುದು. ಅರ್ಜುನ ಕೃಷ್ಣನಲ್ಲಿ ಶರಣಾಗತಿಯನ್ನ ಹೊಂದುತ್ತಾನೆ. ಅವನು ತನ್ನ ಮಿತ್ರ ಅನ್ನೋದನ್ನ ಇದು ಪಕ್ಕಕ್ಕಿಟ್ಟು ಭಗವಂತನಲ್ಲಿ ನಿನ್ನನ್ನೇ ನಾನು ಗುರು ಅಂತ ಹೇಳಿ ಶರಣಾಗತಿಯನ್ನ ಹೊಂದುತ್ತಾನೆ. ಅದೇ ರೀತಿ ನಾವು ನಮ್ಮ ಈ ಕಲಿಯುಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಉತ್ತರ ನಾವು ಭಗವದ್ಗೀತೆಯಿಂದ ಕಂಡ್ಕೋಬಹುದು. ಅದನ್ನ ಅರ್ಜುನನ ಮುಖಾಂತರ ತಿಳ್ಕೊಂಡ್ವಿ. 2ನೇ ಅಧ್ಯಾಯದಲ್ಲಿ ನಾವು ಈ ದೇಹ ಅಲ್ಲ ಆತ್ಮ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಯಾವಾಗ್ಲೂ ನಾವು ದೇಹಕ್ಕೆ ಪ್ರಾಮುಖ್ಯತೆ ಕೊಡಬಾರದು. ಆತ್ಮದ ಜೊತೆಗೆ ಪರಮಾತ್ಮ ಎಂದು ಇದ್ದಾನೆ. ಪರಮಾತ್ಮ ಯಾವಾಗ್ಲೂ ನಮ್ಗೆ ನಮ್ಮ ಇದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಮಾರ್ಗದರ್ಶನವನ್ನ ಕೊಡ್ತಾ ಇರ್ತಾನೆ. ಅದ್ರ ಪ್ರಕಾರ ನಾವು ನಮ್ಮ ತೊಂದರೆಗಳಿಂದ ನಾವು ಹೊರಗ್ ಬರ್ಲಿಕ್ಕೆ ಸಾಧ್ಯ. 3ನೇ ಅಧ್ಯಾಯದಲ್ಲಿ ಕರ್ಮ. ಮತ್ ನಾವು ಕರ್ಮ ಮಾಡೋದ್ರಿಂದ ಅದರ ಫಲಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತೀವೋ ಆಗ ಕರ್ಮವನ್ನ ಕರ್ಮ ಯೋಗದ ರೀತಿನಲ್ಲಿ ನಾವು ಹೇಗ್ ಮಾಡ್ಬೋದು, 3 ರೀತಿಯಾಗಿ ಕರ್ಮ, ವಿಕರ್ಮ, ಅಕರ್ಮ, ಈ 3ರಲ್ಲಿ ಯಾವುದು ಉತ್ತಮ, ಇದನ್ನೆಲ್ಲ ಭಗವಂತ 3ನೇ ಅಧ್ಯಾಯದಲ್ಲಿ ತಿಳಿಸ್ಕೊಟ್ರು. ಮತ್ತೆ 4ನೇದು ದಿವ್ಯ ಜ್ಞಾನ. ಈ ಕರ್ಮ, ಅಕರ್ಮ, ವಿಕರ್ಮ, ಈ ಕರ್ಮವನ್ನ ಯೋಗದ ರೀತಿನಲ್ಲಿ ಯಾವ ರೀತಿ ಭಗವಂತನ ಪ್ರಜ್ಞೆ ಇಟ್ಕೊಂಡು ನಾವು ಮಾಡ್ಬೇಕು ಅನ್ನೋದನ್ನ ಭಗವಂತ ಅರ್ಜುನನಿಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿ 5ನೇ ಅಧ್ಯಾಯದಲ್ಲಿ ಮುಂದುವರೆದು ಈ ಅಷ್ಟಾಂಗ ಯೋಗ ಪದ್ಧತಿಯನ್ನ ಮಾಡೋದ್ರ ಮುಖಾಂತರನು ನೀನು ಭಗವಂತನನ್ನ ಪಡಿಬಹುದು ಅಂತ ಹೇಳಿ ಭಗವಂತ ತಿಳಿಸ್ಕೊಡ್ತಾರೆ ಅರ್ಜುನನಿಗೆ. ಆದ್ರೆ ಇದು ದ್ವಾಪರ ಯುಗದಲ್ಲಿಯೇ ಇದು ಅಷ್ಟಾಂಗ ಯೋಗ ಪದ್ಧತಿ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಕಲಿಯುಗದಲ್ಲಿ ನಾವು ಯಾವ ರೀತಿ ಇದನ್ನ ಮಾಡ್ಬೋದು ಅನ್ನೋದನ್ನ ಅರ್ಜುನ ಕೇಳಿದಾಗ ಅದಕ್ಕೆ ಭಗವಂತ ಇದು ಕರ್ಮಯೋಗ, ಅಷ್ಟಾಂಗ ಯೋಗದ ಜೊತೆಗೆ ನಾವು ಇದು 3 ಸಾಕ್ಷಾತ್ಕಾರಗಳನ್ನ ಹೇಳ್ಕೊಡ್ತಾರೆ. ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಆಮೇಲೆ ಭಗವಂತನ ಸಾಕ್ಷಾತ್ಕಾರ. ಈ ರೀತಿಯಾಗಿ ಹಂತ ಹಂತವಾಗಿ ನಾವು ಇದು ಮಾಡ್ತಾ ಹೋಗಿ ನಾವು ಭಕ್ತಿ ಯೋಗವನ್ನ ಮಾಡ್ಬೇಕು. ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ 6ನೇ ಅಧ್ಯಾಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದರಿಂದ ಮುಂದೆ ಇನ್ನ ಕಂಟಿನ್ಯೂ ಆಗುತ್ತೆ ಮಾತಾಜಿ. ಹರೇ ಕೃಷ್ಣ. ಎಷ್ಟು ತಿಳಿದಿರೋಷ್ಟು ಹೇಳಿದೀನಿ, ತಪ್ಪಿದ್ರೆ ಕ್ಷಮಿಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರಿ. ಸೊ 6ನೇ ಅಧ್ಯಾಯ ಧ್ಯಾನ ಯೋಗ. ಇನ್ನು ಮುಂದೆ ಬರುವಂತದ್ದು ಭಕ್ತಿ ಯೋಗ 7ನೇ ಅಧ್ಯಾಯದಿಂದ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಯುದ್ಧ ನಿಶ್ಚಯವಾಗಿದೆ. ಇವಾಗ ಸೈನ್ಯವೆಲ್ಲ ಬಂದಿದೆ. ಅರ್ಜುನನ ಗೊಂದಲದಲ್ಲಿದ್ದಾನೆ. ತುಂಬಾ ಗೊಂದಲ ಅಂದ್ರೆ ಅವನದ್ದು ಮನಸ್ಸೇ ದಿಗ್ಭ್ರಮೆ ಆಗಿದೆ ಅವನಿಗೆ. ಹಾಗೆ ಆಗಿದೆ ಅವನಿಗೆ. ಅವನು ಎಲ್ಲ ಬಂಧು ಬಳಗದವರನ್ನೆಲ್ಲ ಹೇಗೆ ಕೊಲ್ಲಲಿ ಎಂದು ಯೋಚಿಸ್ತಾ ಇರ್ತಾನೆ. ಹಾಗೆ ಅವನು ಅರ್ಜುನ ಅಂದ್ರೆ ಶ್ರೀಕೃಷ್ಣನ ಪರಮ ಸ್ನೇಹಿತ. ಹಾಗಾಗಿ ಶ್ರೀಕೃಷ್ಣನೇ ಪರಮ ಪ್ರಭು, ಯುದ್ಧದ್ದು ಹಾಗೇನೆ ಮೂಲ ಅವನೇ. ಹಾಗಾಗಿ ಶ್ರೀಕೃಷ್ಣನ ಹತ್ರ ಹೇಳುತ್ತಾನೆ, ನಾನು ಶರಣಾಗತನಾದ ಆತ್ಮ, ನಮ್ಗೆ ಮಾರ್ಗದರ್ಶನ ನೀಡಿ, ಇವಾಗ ನಾನು ಏನು ಮಾಡುವುದು ಅಂತ. ಆವಾಗ ಶ್ರೀಕೃಷ್ಣನ್ ಏನ್ ಹೇಳ್ತಾನೆ ಅಂದ್ರೆ, ಆತ್ಮ ಮತ್ತೆ ದೇಹ, ಅದು ಆತ್ಮ ಶಾಶ್ವತ, ದೇಹ ಅಲ್ಲ. ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುತ್ತಲೇ ಇರುತ್ತದೆ. ಆದ್ರೆ
ದೇಹ ಅನ್ನೋದೊಂದು ಬಟ್ಟೆಯನ್ನು ಚೇಂಜ್ ಮಾಡಿದಾಗೆ, ಬದಲು ಮಾಡಿದಾಗೆ ಅಂತ ಎಲ್ಲ ವಿವರಿಸಿ ಹೇಳಿ ಅವನನ್ನು ಹುರಿದುಂಬಿಸುತ್ತಾನೆ. ಮತ್ತೆ ಅವನ ಎಲ್ಲಾ ಸಂಶಯಗಳನ್ನೆಲ್ಲ ನಿವಾರಿಸಲು ಯೋಚಿಸುತ್ತಾನೆ, ಎಲ್ಲ ಪ್ರಯತ್ನಿಸುತ್ತಾನೆ ಶ್ರೀಕೃಷ್ಣನು. ಹಾಗೆ ಅದು ಎರಡನೇ ಅಧ್ಯಾಯ ಆಯ್ತು. ಇನ್ನು 3ನೇ ಅಧ್ಯಾಯ ಕರ್ಮಯೋಗ. ಕರ್ಮಯೋಗದಲ್ಲಿ ಏನಾಗ್ತದೆ ಅಂದ್ರೆ ಶ್ರೀಕೃಷ್ಣನ್ ಹೇಳ್ತಾನೆ, ನಿನ್ನ ಕರ್ಮ, ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡಬೇಕು. ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲ ಬಗ್ಗೆ ಹೇಳುತ್ತಾನೆ ಅವನು. ಹಾಗೆ ಹೇಳಿ ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡು ಅಂದ್ರೆ ಇಲ್ಲಿ ನನಗಾಗಿ ಯುದ್ಧ ಮಾಡು, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಯುದ್ಧ ಮಾಡು. ನೀನು ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ನಿಯತ ಕರ್ತವ್ಯವನ್ನು ಮಾಡಿಕೊಂಡು ಭಕ್ತಿ ಸೇವೆ ಮಾಡಿದ್ದಾರೆ ನಾವು ಲೌಕಿಕ ಪ್ರಪಂಚದ ಮೋಹದಿಂದ ಹೊರಗಡೆ ಬರಬಹುದು. ಹಾಗೇನೆ ಲಾಸ್ಟ್ಗೆ ಹೇಳುತ್ತಾರೆ, ವರ್ಣಾಶ್ರಮ ಧರ್ಮದ ಬಗ್ಗೆ ಕರ್ತವ್ಯವನ್ನು ಮಾಡಬೇಕು ನೀನು. ಅದರಿಂದ ಮತ್ತೆ ನಾವೆಲ್ಲರೂ ತ್ರಿಗುಣದಿಂದಲೇ ಕೂಡಿದ್ದೇವೆ. ಅದು ತ್ರಿಗುಣವನ್ನು ಹೇಗೆ ಕಳೆಯೋದು? ಕೃಷ್ಣ ಪ್ರಜ್ಞೆಯನ್ನು ಮಾಡುತ್ತಾ ಹೋದ್ರೆ ನಾವು ತ್ರಿಗುಣಗಳಿಂದ ಐಹಿಕ ಪ್ರಪಂಚದ ಮೋಹದಿಂದ ಎಲ್ಲ ಬಿಡುಗಡೆ ಆಗುತ್ತದೆ ಎಂದು ಹೇಳಿದ್ದಾನೆ. ಇಲ್ಲಿ ನಂತರ ದಿವ್ಯಜ್ಞಾನದಲ್ಲಿ ಗುರು ಪರಂಪರೆಯ ಬಗ್ಗೆ ತಿಳಿಸಿದ್ದಾನೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ. ಅದು ಮೊದಲು ಭಗವಂತನು ವಿವಸ್ವಾನನಿಗೆ ಹೇಳುತ್ತಾನೆ, ನಂತರ ವಿವಸ್ವಾನನು ಮನುವಿಗೆ ಹೇಳುತ್ತಾನೆ, ಮನು ಇಶ್ವಕುಗೆ ಹೇಳುತ್ತಾನೆ. ನಂತರ 5000 ವರ್ಷಗಳ ಹಿಂದೆ ಮತ್ತೆ ಪುನಃ ಕೃಷ್ಣನು ಅರ್ಜುನನಿಗೆ ಉಪದೇಶಿಸ್ತಾನೆ. ಏಕೆ ಉಪದೇಶಿಸ್ತಾನೆ? ಅಧರ್ಮದ ನೆಲೆಯಾಗಿ ಯಾವಾಗ ಭೂಮಿಯು ಅಧರ್ಮದ ನೆಲೆಯಾಗುತ್ತದೋ ಆವಾಗ ಕೃಷ್ಣನು ಅವತರಿಸುತ್ತಾನೆ ಧರ್ಮ ಸ್ಥಾಪನೆಗಾಗಿ. ಹಾಗೆ ಧರ್ಮ ಸ್ಥಾಪನೆಗಾಗಿ ಅವತರಿಸ್ತಾನೆ. ಅವನು ಸಚ್ಚಿದಾನಂದ ರೂಪಿ, ಅವನು ಖಾಲಿ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ಅವನು ಯಾವ ರೂಪದಲ್ಲಿ ಅವತರಿಸ್ತಾನೆ. ಅವನ ಚತುರ್ಭುಜ ರೂಪಿ, ಅವನ ದಿವ್ಯ ರೂಪ ಅವನದು. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಶರಣಾದರೆ ನಾವು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಎಲ್ಲ ಬಿಡುಗಡೆ ಹೊಂದಬಹುದು. ನಂತರ 5ನೇ ಅಧ್ಯಾಯದಲ್ಲಿ ಕರ್ಮಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ನಾವು ಕರ್ಮವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಕರ್ಮ, ವಿಕರ್ಮ, ಸಕರ್ಮ ಎಲ್ಲ ತಿಳಿಸಿದ್ದಾರೆ. ಇದರಲ್ಲಿ ಒಳ್ಳೆ ಕರ್ಮ, ಅಕರ್ಮ, ವಿಕರ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ನಾವು ಕರ್ಮವನ್ನು ಮಾಡಬೇಕು. ಕರ್ಮ ಸನ್ಯಾಸದ ಬಗ್ಗೆ ಮತ್ತೆ ಕರ್ಮ ಯೋಗದ ಬಗ್ಗೆನೂ ತಿಳಿಸಿದ್ದಾರೆ. ಲೌಕಿಕ ಪ್ರಪಂಚದ ಮೋಹಕ್ಕೆ ಒಳಗಾದವರು ಫಲದ ಅಪೇಕ್ಷೆ ಇಟ್ಟು ಕರ್ಮವನ್ನು ಮಾಡುತ್ತಾರೆ. ಅದರಲ್ಲಿ ಅವರು ಐಹಿಕ ದುಃಖಗಳ ಯಾತನೆಗೆ ಗುರಿಯಾಗುತ್ತಾರೆ. ಅವರು ಎಂದೂ ಮುಕ್ತಿ ಸಿಗುವುದಿಲ್ಲ. ಅವರು ಪುನಃ ಜನ್ಮವೆತ್ತುತ್ತಾರೆ. ಅವರ ದುಃಖದಲ್ಲಿಯೇ ಇರುತ್ತಾರೆ. ಯಾವ ಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಶರಣಾಗಿ ಜಪ, ಶ್ರವಣ, ಕೀರ್ತನೆ, ಗುರುಗಳ ಮಾರ್ಗದರ್ಶನದಿಂದ ದುಃಖಗಳಿಂದ ಬಿಡುಗಡೆಯಾಗುತ್ತಾರೆ. ಗುರುವಿನ ಮಾರ್ಗದರ್ಶನ ಇಲ್ಲಿ ಬೇಕೇ ಬೇಕು. ಬಿಡುಗಡೆ ಆಗುತ್ತದೆ. ಅವರು ತಮ್ಮ ನಿಯತ ಕರ್ಮಗಳನ್ನು ಶಾಂತಿ, ಸಹನೆ, ನಿರ್ಲಿಪ್ತತೆಯಿಂದ ಭಗವಂತನ ಸೇವೆಯನ್ನು ಮಾಡುತ್ತಾ ಆನಂದವನ್ನು ಪಡೆಯುತ್ತಾರೆ. ಅವನೇ ಕರ್ಮ ಸನ್ಯಾಸಿ ಅಂತ. ಮತ್ತೆ ಇಲ್ಲಿ ಸಾಂಖ್ಯಯೋಗ ಇದರಲ್ಲಿ 5ನೇ ಅಧ್ಯಾಯದಲ್ಲಿ ಸಾಂಖ್ಯಯೋಗ ಮತ್ತೆ ಭಕ್ತಿ ಯೋಗದ ಬಗ್ಗೆನೂ ವ್ಯತ್ಯಾಸವನ್ನು ಶ್ರೀಕೃಷ್ಣನು ವಿವರಿಸಿದ್ದಾರೆ. ಸಾಂಖ್ಯ ಯೋಗ ಅಂದ್ರೆ ಆತ್ಮದ ವಿಶ್ಲೇಷಣೆ. ಆದ್ರೆ ಇಲ್ಲಿ ಸಾಂಖ್ಯ ಯೋಗವೇನು ಹೇಳುತ್ತದೆ ಅಂದ್ರೆ ಇದು ಅಂದ್ರೆ ಇಲ್ಲಿ ಆತ್ಮದ ಜೀವಿಯು ಐಹಿಕ ಜಗತ್ತಿನ ವಿಭಿನ್ನಾಂಶವಲ್ಲ ಎಂದು ಸಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಭಕ್ತಿ ಸೇವೆ ಶ್ರೇಷ್ಠವಾದದ್ದು ಎಂದು ಇಲ್ಲಿ ನಮಗೆ ತಿಳಿಯುತ್ತದೆ. ಇದರಲ್ಲಿ ನಾವು ಇಂದ್ರಿಯಗಳನ್ನು ನಿಯಂತ್ರಿಸಿ ಕಾಮ ಕ್ರೋಧಗಳನ್ನು ಗೆಲ್ಲಬಹುದು. ಕೃಷ್ಣನೇ ಪರಮ ಪ್ರಭು, ಎಲ್ಲಾ ಜೀವಿಗಳ ಭಕ್ತನೇ ಕೃಷ್ಣನು, ಎಲ್ಲಾ ದೇವತೆಗಳ ಪರಮ ಪ್ರಭು ಕೃಷ್ಣನೇ. ಆದುದರಿಂದ ಭಗವಂತನಿಗೆ ಶರಣಾಗಿ ಅದೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ, ಚೈತನ್ಯ ಪ್ರಭುಗಳು ಹೇಳಿದಂತೆ ಅದೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ನಾವು ಕೃಷ್ಣನಿಗೆ ಶರಣಾಗಬೇಕು ಎಂದು. ಮತ್ತೆ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ. ಅಲ್ಲಿ ಅಷ್ಟಾಂಗ ಯೋಗದ್ದು ತುಂಬಾ ಕಷ್ಟ. ಅದು ಎಲ್ಲೋ ಕಾಡಿಗೆ ಹೋಗಿ ಮಾಡುವುದು ಅದೆಲ್ಲ ನಮ್ಮಂತ ಕಲಿಯುಗದಲ್ಲಿ ಆಗುದಿಲ್ಲ. ಕಲಿಯುಗದಲ್ಲಿ ಖಾಲಿ ಒಂದೇ ಭಕ್ತಿ ಸೇವೆ, ಜಪ, ಕೀರ್ತನೆ ಮತ್ತು ಭಕ್ತಿ ಸೇವೆ. ಶ್ರೀಕೃಷ್ಣನಿಗೆ ಶರಣಾಗಿ ಭಕ್ತಿಯಲ್ಲಿ ಮಾಡುವ ಸೇವೆಯೇ ಭಕ್ತಿ ಸೇವೆ. ಅದೇ ಎಲ್ಲಗಿಂತ ಮೇಲೆ ಅದು. ಹಾಗೂ ನಮ್ಮ ಎಲ್ಲರ ಪರಮಗುರು, ಅದರಲ್ಲಿ ನಮ್ಗೆ ಮುಕ್ತಿಯನ್ನು ನಾವು ಪಡೆಯುತ್ತೇವೆ. ಅದೇ ಎಲ್ಲಕ್ಕಿಂತ ಶ್ರೇಷ್ಠ ಭಕ್ತಿ ಯೋಗ ಅಂತ ಇಲ್ಲಿ ಶ್ರೀಕೃಷ್ಣನ ಹೇಳಿದ್ರು. ಅದೇ ಕೃಷ್ಣ ಮಾತಾಜಿ ಎಷ್ಟು ಸೌದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಚೆನ್ನಾಗಿ ಹೇಳಿದ್ರು. ಎಸ್, ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ 6 ಅಧ್ಯಾಯಗಳನ್ನ ಹೇಳಿದ್ದಾರೆ. ನಾನು ಮುಂದಿನ ಅಧ್ಯಾಯ ಹೇಳ್ತೀನಿ. 7ನೇ ಅಧ್ಯಾಯ ಪರಾತ್ಪರ ಜ್ಞಾನ. ಅಧ್ಯಾಯದ ಬಗ್ಗೆ ಹೇಳಲಿಕ್ಕಿಲ್ಲ. ಹೌದಾ? 6 ಅಷ್ಟೇನಾ? 6 ಅಷ್ಟೇ. ಹೌದಾ? ನಾನು ಅದೇ ಕಂಟಿನ್ಯೂ ಮಾಡ್ಬೋದು ಅಂದ್ಕೊಂಡ್ ಮಾಡಿದೆ. ಅವರೆಲ್ಲ ಹೇಳಿದಾರಲ್ಲ ಮಾತಾಜಿ, ಮತ್ತಿನ್ನೇನು.
ಮೊದಲನೇ ಘಟಕದಲ್ಲಿ ನೀವ್ ಏನ್ ಕಲ್ತ್ರಿ ಅಂತ. 1 to 6 ಅಷ್ಟೇ. ಓಕೆ ಪ್ರಭುಜಿ. ಓಕೆ ಮಾತಾಜಿ. ಮೊದಲನೇ ಅಧ್ಯಾಯ ಕುರುಕ್ಷೇತ್ರದಲ್ಲಿ ರಣರಂಗದಲ್ಲಿ ಸೇನಾವಲೋಕನ. ಇಲ್ಲಿ ಕೃಷ್ಣ ಎಲ್ಲರೂ ಹೇಳಿದ್ದಾರೆ. ಒಂದು ನಿಮಿಷ ಕಾಲ ತಗೊಂಡು ಹೇಳಿ. ಓಕೆ ಮಾತಾಡಿ, ಸ್ವಲ್ಪನೇ ಹೇಳ್ತೀನಿ. ಇಲ್ಲಿ ಅವನು ಯುದ್ಧಕ್ಕೆ ಸನ್ನದ್ಧನಾಗಿ ಬರ್ತಾನೆ, ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ನಿಲ್ತಾನೆ. ಆದ್ರೆ ಅಲ್ಲಿಗೆ ಅವನು ವೀಕ್ ಆಗ್ತಾನೆ. ಯಾಕೆಂದ್ರೆ ಅವನ ಬಂಧುಗಳನ್ನ ನೋಡಿ ವೀಕ್ ಆಗ್ತಾನೆ. ನಾನ್ ಮಾಡಲ್ಲ, ನಾನು ಅವ್ರನ್ನ ಸತ್ರೆ ಏನ್ ಪ್ರಾಪ್ತಿ ಆಗತ್ತೆ, ಸುಖ ಸಿಗಲ್ಲ, ಒಂದು 5 ಕಾರಣಗಳನ್ನ ಕೊಟ್ಟಿದ್ದಾನೆ ಗೊತ್ತಿರೋ ಹಾಗೆ. ಅದನ್ನು ಕೊಡ್ತಾನೆ. ಅದಕ್ಕೆ ನಿನ್ನ ಕರ್ತವ್ಯ ಮಾಡುವಂತ ಅಲ್ಲಿ ಕೃಷ್ಣ ಹೇಳ್ತಾನೆ. ನೆಕ್ಸ್ಟ್ 2ನೇದು ಗೀತಾಸಾರ ಸಂಗ್ರಹ. ಇಲ್ಲಿ ಎಲ್ಲ ಈ ಟೋಟಲ್ ನಮ್ ಭಗವದ್ಗೀತೆ ಏನಿದೆ ಅದು ಈ 2ನೇ ಅಧ್ಯಾಯದಲ್ಲೇ ಕೊಟ್ಟಿದ್ದಾರೆ. ನಾವು ಹೇಗಿರ್ಬೇಕು, ಇಲ್ಲಿ ದೇಹ ಅನ್ನೋದು ಶಾಶ್ವತ ಅಲ್ಲ, ಆತ್ಮ ಅನ್ನೋದು ಮಾತ್ರ ಶಾಶ್ವತ ಆದದ್ದು, ಅದ್ರ ಬಗ್ಗೆ ಒಂದು ಉಪದೇಶವನ್ನ ಪ್ರಾರಂಭ ಮಾಡ್ತಾನೆ ಕೃಷ್ಣ. ಇನ್ನು ಕರ್ಮಯೋಗ, ನೀನ್ ಬಂದಿರೋದು ಇಲ್ಲಿ ಕರ್ಮ ಮಾಡ್ಲಿಕ್ಕಷ್ಟೇ. ಇಲ್ಲಿ ನೀನು ಇದ್ರಿಂದಲೇ ಸುಖ ಆಗಿರೋದಿಕ್ಕಲ್ಲ. ನಿನ್ನ ನೀನ್ ಯಾವ ವರ್ಣದಲ್ಲಿ ಇದೆಯೇ ಅದು ನಿನ್ನ ಕರ್ಮವನ್ನ ನೀನ್ ಮಾಡ್ಬೇಕು, ಅಷ್ಟು ಸಾಕು ಅಂತ ಹೇಳ್ತಾನೆ ಇಲ್ಲಿ. ಇನ್ನ 4ನೇ ಅಧ್ಯಾಯ ದಿವ್ಯಜ್ಞಾನ. ಇಲ್ಲಿ ಆತ್ಮ ಮತ್ತೆ ದೇವರು ಮತ್ತೆ ದೇವರಿಗೆ ಮತ್ತೆ ಭಗವಂತನಿಗಿರೋ ಸಂಬಂಧದ ಬಗ್ಗೆ ಹೇಳ್ತಾನೆ. ಅಲ್ಲಿ ಜೀವಿಗಳು ಪರಿಶುದ್ಧರಾಗ್ಬೇಕು ಅಂದ್ರೆ ಈ ಐಕ ಕ್ಲೇಶಗಳಿಂದ ಮುಕ್ತರಾಗ್ಬೇಕು, ಜ್ಞಾನವನ್ನ ಮತ್ತೆ ಪಡಿಬೇಕು, ಮತ್ತೆ ಕರ್ಮದ ಫಲವನ್ನ ಬಿಡಬೇಕು ಅಂತ ಹೇಳ್ತಾನೆ. ಕರ್ಮಯೋಗ, ಈ ಕರ್ಮಯೋಗದಲ್ಲಿ ಎಲ್ಲಾ ಕರ್ಮಗಳನ್ನ ಮಾಡ್ತಾನೆ. ಆದ್ರೆ ಅಂತರಂಗದಲ್ಲಿ ಅವುಗಳ ಫಲಗಳನ್ನ ನಿರಾಕರಿಸ್ತಾನೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಅವನು ಪರಿಶುದ್ಧನಾಗ್ಬೇಕಂದ್ರೆ ಅವನು ಈ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು, ಡಿಟ್ಯಾಚ್ಮೆಂಟ್ ಆಗಿರ್ಬೇಕು, ನಿರ್ಲಿಪ್ತರ ಆಗಿರ್ಬೇಕು, ಸಹನೆ ಇರ್ಬೇಕು. ಆಧ್ಯಾತ್ಮಿಕದಲ್ಲಿ ಅವನು ಮುಂದುವರಬೇಕು, ಅವಾಗ ಆನಂದ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಧ್ಯಾನ ಯೋಗ, ಅಷ್ಟಾಂಗ ಯೋಗ, ಅದು ಕಠಿಣವಾದದ್ದು. ಅದನ್ನ ಮಾಡ್ಲಿಕ್ಕೆ ತುಂಬಾ ಸಮಯ ಇಡುತ್ತೆ. ಅದನ್ನ ಮಾಡ್ಲಿಕ್ಕೆ ಅದ್ರ ಸಮಯ ಬದಲು ನಾವು ಇಲ್ಲಿ ಅದನ್ನ ಭಕ್ತಿ ಯೋಗಕ್ಕೆ ಹಾಕಿದ್ರೆ ಎಷ್ಟೋ ಪ್ರಯೋಜನ ಆಗುತ್ತೆ. ಎಕ್ಸಾಂಪಲ್ಗೆ ನೀವು ಹೇಳಿರೋ ಹಾಗೆ ಅಷ್ಟಾಂಗ ಯೋಗ ಮಾಡಿದವನು ನೀರಿನ ಮೇಲೆ ನಡೀತಾನೆ. ಆದ್ರೆ ಪ್ರಭುಪಾದರು ಅದಕ್ ಸಮಯ ಅಷ್ಟೊಂದು ಹಾಳ ಮಾಡೋ ಬದಲು ಇದನ್ನ ನೀನು ಭಕ್ತಿಗಾಗಿ, ಭಕ್ತಿಲಿ ನೀನು ಎಷ್ಟೋ ಮುಂದುವರೆದ್ರೆ ಭಗವಂತನ ತಲುಪಬಹುದು ನೀನು. ಅದು ಬಿಟ್ಟು ನಾನು ದೋಣಿ ದಾಡ್ಲಿಕ್ಕೆ, ದೋಣಿ ಓಡಿಸ್ನವನಿಗೆ 2 ರೂಪಾಯಿ ಕೊಟ್ರೆ ಈ ದಡದಿಂದ ಆ ದಡಕ್ಕೆ ಹೋಗ್ತೀನಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿರೋದು ನೀವು ನೆನಪಿದೆ. ಇನ್ನು ಪರಾತ್ಪರ ಜ್ಞಾನ ಇಲ್ಲ ಅಷ್ಟೇ. ಓಕೆ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಚೆನ್ನಾಗಿ ಹೇಳಿದ್ದೀರಾ. ಅನಂತ ಕುಲಕರ್ಣಿ ಪ್ರಭುಜಿ. ಫಾಸ್ಟ್ ಆಗಿ ಹೇಳ್ತೀನಿ ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಇದು ಅರ್ಜುನ ವಿಷಾದ ಯೋಗ, ಫಸ್ಟ್ 1ನೇ ಅಧ್ಯಾಯ ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಅದೇ ಸೈನ್ಯದಲ್ಲಿ ಏನು ಆತ್ಮೀಯ ಬಂಧುಗಳು, ಗುರುಗಳು, ಅವನ ಸ್ನೇಹಿತರು ಯುದ್ಧ ಮಾಡಲು ಸನ್ನದ್ಧರಾಗಿ ನಿಂತಿರ್ತಾರೆ. ಅವರು ಪ್ರಾಣ ಕೊಡಲು ರೆಡಿ ಇರ್ತಾರೆ. ಅದನ್ನ ನೋಡಿ ಅರ್ಜುನಿಗೆ ವಿಷಾದ ಹುಟ್ಟುತ್ತದೆ. ಇದೆಲ್ಲರಿಗೆ ಎಲ್ಲ ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಆಮೇಲೆ ಇವರು ನಮ್ಮ ಗುರುಗಳಿದ್ದಾರೆ, ಇಂಥವ್ರನ್ನೆಲ್ಲ ನಾನು ಹೇಗೆ ಸಾಯಿಸಿದೆ ಅನ್ನೋದಕ್ಕೆ ಅವನು ವಿಷಾದಗೊಂಡಿದ್ದಾನೆ. ಅವಾಗ 2ನೇ ಅಧ್ಯಾಯದಲ್ಲಿ ಬಂದಾಗ ಅವನು ನಾನು ಯುದ್ಧನೇ ಮಾಡುದಿಲ್ಲ ಅಂದಾಗ ಅವನು ಕೃಷ್ಣನ ಶರಣಾಗ್ತಾನೆ. ಇದು ಭೌತಿಕ ಶರೀರ ಮತ್ತು ಆಧ್ಯಾತ್ಮಿಕ ಆತ್ಮದಿಂದ ಅವನು ಶರಣಾದಾಗ ಅವಾಗ ಭಗವಂತ ಅವರಿಗೆ ಉಪದೇಶವನ್ನು ಕೊಡೋದು ಶುರು ಮಾಡ್ತಾನೆ. ಕರ್ಮಯೋಗ ಬರ್ತದೆ. ಕರ್ಮಯೋಗದಲ್ಲಿ ಕರ್ಮ ಮಾಡಲೇಬೇಕು, ಕರ್ಮ ಮಾಡದೆ ಇರಲು ಸಾಧ್ಯವಿಲ್ಲ. ಅದರಿಂದ ನೀನು ಕ್ಷತ್ರಿಯನಾದವನು ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾನೆ. 4ನೇ ಅಧ್ಯಾಯದಲ್ಲಿ ಬಂದು ಜ್ಞಾನ ಕರ್ಮ ಸನ್ಯಾಸ ಯೋಗ. ಅದರಲ್ಲಿ ಒಂದು ಶ್ಲೋಕನೇ ಬರ್ತದೆ. ತದ್ವಿಧಿ ಪರಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಾಂತತಿ ಜ್ಞಾನಂ ಧ್ಯಾನಿನಂ ಸತ್ವ ದರ್ಶನ. ಗುರುಗಳವರಿಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಅವರು ಆತ್ಮಜ್ಞಾನ ಪಡೆದವರು ಇರ್ತಾರೆ, ಅವರು ನಿನಗೆ ಉಪದೇಶನ ಕೊಡ್ತಾರೆ ಅನ್ನೋದು ಇಲ್ಲಿ 4ನೇ ಅಧ್ಯಾಯದಲ್ಲಿ ತಗೋತೀವಿ. ಕರ್ಮ ಸನ್ಯಾಸ ಯೋಗ, ಕರ್ಮ ಅದು ಅಂತರಂಗದಲ್ಲಿ ಅವುಗಳ ಫಲವನ್ನು ನಿರಾಕರಿಸುತ್ತಾರೆ. ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧನಾದ ಶಾಂತಿ, ನಿರ್ಲಿಪ್ತತೆ, ಸಹನೆ, ಆಧ್ಯಾತ್ಮಿಕ ದರ್ಶನ, ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಎಸ್ ಪ್ರಭುಜಿ, ಹರೇ ಕೃಷ್ಣ, ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರಿ. ಎಸ್ ಮಥುರಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಕಲಿತ ಪಾಠವನ್ನು ಹೇಳ್ತಾ ಇದ್ದೇನೆ ಇದ್ರಲ್ಲಿ. ನಾನು ಕಲ್ತದ್ದು ಏನಂದ್ರೆ 1ನೇ ಅಧ್ಯಾಯದಲ್ಲಿ ನಾನು ಏನ್ ಕಲ್ತೆ ಅಂದ್ರೆ ಶರೀರ ಸಂಬಂಧದಿಂದ ನಾವು ಪಡುವ ಯಾತನೆಯನ್ನು ಬಿಟ್ಬಿಡ್ಬೇಕು. ಶರೀರ ಸಂಬಂಧದಿಂದ ಗುರುತಿಸಿ ನಾವು ಯಾವಾಗ್ಲೂ ಕಷ್ಟವನ್ನು ಪಡ್ತಾ ಇದ್ವಿ. 2ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಾಯ್ತು ಶರೀರ ಮಾತ್ರ ಸಾಯ್ತದೆ, ಆತ್ಮ ಶಾಶ್ವತ ಅನ್ನೋದು ಗೊತ್ತಾಗ್ತದೆ. ಆದ್ರಿಂದ ಯಾರಾದ್ರೂ ಮನೆಗಳಲ್ಲಿ ಸಾಯುವಾಗ ಅದಕ್ಕೆ ದುಃಖ ಪಡ್ಬೇಕಂತಿಲ್ಲ ಅಂತ 2ನೇ ಅಧ್ಯಾಯ ನನ್ಗೆ ಗೊತ್ತಾಯ್ತು. 3ನೇ ಅಧ್ಯಾಯದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೆ ಏನಂದ್ರೆ ಕರ್ಮಯೋಗದಲ್ಲಿ ಯಾವಾಗ್ಲೂ ಅಕರ್ಮವನ್ನು ಮಾಡ್ಬೇಕು. ಕರ್ಮ ಅಂದ್ರೆ ಪುಣ್ಯ ಕರ್ಮ,
ಪಾಪಕರ್ಮ ಮತ್ತೆ ದೇವರಿಗೆ ಪ್ರೀತಿಸುವ ಕರ್ಮ. ಇದರಲ್ಲಿ ಮುಖ್ಯವಾದ ದೇವರನ್ನು ದೇವರಿಗೆ ಸಂತೋಷ ಕೊಡೋ ಕರ್ಮವನ್ನು ನಾನು ಮಾಡ್ಬೇಕು ಅನ್ನೋದು ನನ್ಗೆ ಅರ್ಥ ಆಯ್ತು. 4ನೇ ಅಧ್ಯಾಯದಲ್ಲಿ ಮತ್ತೆ ದಿವ್ಯ ಜ್ಞಾನ, ಅದ್ರಲ್ಲಿ ನನ್ಗೆ ಅರ್ಥ ಆಗಿದ್ದು ಏನಂದ್ರೆ, ನಾವು ಈ ದಿವ್ಯವನ್ನು ಪಡ್ಬೇಕಾದ್ರೆ ಪಾರಂಪರಿಕವಾಗಿ ಬಂದ ಗುರುವಿನ ಹತ್ರ ಹೋಗಿ ವಿನಯದಿಂದ ಅವರ ಪ್ರಶ್ನೆ ಕೇಳಿ ನಾವು ದಿವ್ಯ ಜ್ಞಾನವನ್ನು ಪಡಿಬೇಕು ಅಂತ ಅರ್ಥ ಆಯ್ತು. ಮತ್ತೆ 5ನೇ ಅಧ್ಯಾಯದಲ್ಲಿ ಕರ್ಮಯೋಗ ಅಂದ್ರೆ ನಾವು ಯಾವಾಗ್ಲೂ ಇದು ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಣೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಬೇಕು ಅಂತ. ಧ್ಯಾನ ಯೋಗದಲ್ಲಿ ಅದು ಈಗ ಆಗುದಿಲ್ಲ ಧ್ಯಾನ ಯೋಗ, ಕೃಷ್ಣ ಪ್ರಜ್ಞೆ ಅತ್ಯುತ್ತಮ ಯೋಗ ಅಂತ ಗೊತ್ತಾಯ್ತು ಅಷ್ಟೇ. ಹರೇ ಕೃಷ್ಣ. ಎಸ್ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರಿ. ಓಕೆ, ನಾವು ಈಗ ಮುಂದುವರಿಸೋಣ. ಈಗ ಕೊನೆಯದಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ನೋಡೋಣ. ಮಥುರಾ ಮಾತಾಜಿ, ನೀವೇ ಓದ್ಬಿಡ್ತೀರಾ? ಹರೇ ಕೃಷ್ಣ. ಓಕೆ, ಎಸ್ ಶೋಭಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜಗತ್ತಿನ ಜನರಿಗೆ ಭಗವದ್ಗೀತೆಯ ಸುವಾರ್ತೆಯನ್ನು ಬೋಧಿಸುವ ಯಾರಾದರೂ ಕೃಷ್ಣನಿಗೆ ಅತ್ಯಂತ ಪ್ರಿಯ ವ್ಯಕ್ತಿ. ಆದ್ದರಿಂದ ಈ ಭಗವದ್ಗೀತೆಯ ತತ್ವಗಳನ್ನು ಬೋಧಿಸುವುದು ಕೃಷ್ಣನನ್ನು ಜಾಗೃತರನ್ನಾಗಿ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಕೃಷ್ಣ ಪ್ರಜ್ಞೆಯ ಕೊರತೆಯಿಂದ ಜನರು ನರಳುತ್ತಿದ್ದಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಇಡೀ ಪ್ರಪಂಚದ ಪ್ರಯೋಜನಕ್ಕಾಗಿ ಕೃಷ್ಣ ಪ್ರಜ್ಞೆಯ ಉಪದೇಶದ ಕಾರ್ಯದಲ್ಲಿ ತೊಡಗಬೇಕು. ಭಗವದ್ಗೀತಾ 4.14-19 ಅಧ್ಯಾಯ, ನ್ಯೂಯಾರ್ಕ್ 1966. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ, ಹರೇ ಕೃಷ್ಣ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಏನಂತೇಳಿ, ಇಷ್ಟೆಲ್ಲ ತಿಳಿದುಕೊಂಡ್ರಲ್ವಾ? ಸೊ ಈ ಜ್ಞಾನ ಸಂಪಾದನೆಯನ್ನು ಇನ್ನೊಬ್ಬರಿಗೆ ಕೊಡ್ಬೇಕು. ಈಗ ಉದಾಹರಣೆಗೆ ನಮ್ಮಲ್ಲಿ ಹಣ ಇದ್ರೆ ಅದು ಉಳಿಯುತ್ತೆ, ಖರ್ಚು ಮಾಡಿದ್ರೆ ಮಾತ್ರ ಅದು ನಮ್ಮ ಹತ್ರ ಇರೋದಿಲ್ಲ. ಆದ್ರೆ ಜ್ಞಾನ ಹೇಗೆ ಅಂತ ಹೇಳಿದ್ರೆ, ಅದು ನಮ್ಮಲ್ಲಿಯೇ ಇದ್ರೆ ಹಾಗೆ ಅಲ್ಲ, ನಾವು ಅದನ್ನು ಇನ್ನೊಬ್ಬರಿಗೆ ಕೊಡ್ಬೇಕು ಅಂತೇಳಿ ಖರ್ಚು ಮಾಡ್ಬೇಕು. ಖರ್ಚು ಮಾಡಿದಷ್ಟು ನಮಗೆ ಅದು ಹೆಚ್ಚಾಗ್ತದೆ ಅಂತೇಳಿ ತಿಳಿಯುವಂಥದ್ದು. ಹಾಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇಲ್ಲಿವರೆಗೆ ಏನೆಲ್ಲ ನಾವು ಕಲ್ತುಕೊಂಡು ಬಂದಿದ್ದೇವೆ, ಇದನ್ನು ನಾವು ಹೆಚ್ಚು ಜನರಿಗೆ ಕೊಡ್ಬೇಕು. ಈಗ ನಾಡಿದ್ದು ಏಪ್ರಿಲ್ 1ರಿಂದ 18 ದಿವಸಗಳ ಈ ಭಗವದ್ಗೀತೆ ತರಗತಿಯು ಪ್ರಾರಂಭವಾಗ್ತಾ ಇದೆ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರು ಒಬ್ಬರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ಒಂದು ಹೊಸ ಅಭಿಯಾನ ಮಾಡಿದ್ದಾರೆ ನಮ್ಮ ಪೂಜ್ಯರಾದ ಇದು ನಾಮನಿಷ್ಠ ಪ್ರಭು ಅವರು. ಸೊ ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಪ್ರತಿಯೊಬ್ರು ಕೂಡ ಒಬ್ಬರನ್ನ ರಿಜಿಸ್ಟ್ರೇಷನ್ ಮಾಡಿಸಿ. ಯಾಕಂದ್ರೆ ಇಲ್ಲಿ ಭಗವಂತನೇ ಹೇಳಿದಾನೆ, ಯಾರು 18ನೇ ಅಧ್ಯಾಯದಲ್ಲಿ ಹೇಳಿದಾನೆ ಭಗವಂತ, ಯಾರು ಈ ಭಗವದ್ಗೀತೆಯ ಬೋಧನೆಯನ್ನು ಮಾಡುವಂಥದ್ದು ಅಂದ್ರೆ ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ, ಅವರು ನನಗೆ ತುಂಬಾ ತುಂಬಾ ಪ್ರಿಯರು ಅಂತ ಹೇಳಿ. ಸೊ ಹಾಗಾಗಿ ಯಾರಿಗೆಲ್ಲ ಭಗವಂತನ ಪ್ರೀತಿಯನ್ನು ಗಳಿಸ್ಲಿಕ್ಕೆ ಒಂದು ಇಷ್ಟ ಇದೆ, ಅವರೆಲ್ಲರೂ ಕೂಡ ಮುಂದೆ ಬಂದು ಈ ಭಗವದ್ಗೀತೆಯನ್ನು ಇನ್ನೊಬ್ಬರಿಗೆ ತಿಳಿಸುವಂತ ಕೆಲಸವನ್ನು ಮಾಡಬೇಕು. ಅದು ಹೇಗೆ ಸಾಧ್ಯ? ಹೀಗೆ ಬನ್ನಿ, 18 ದಿವಸಗಳ ತರಗತಿ ನಡೀತಾ ಇದೆ ಅಂತ ಹೇಳಿ ಅವರನ್ನು ಕರೆದುಕೊಂಡು ಬರುವಂಥದ್ದು. ಇಲ್ಲಿ ಶ್ರೀಲ ಪ್ರಭುಪಾದರ ಗುರುಗಳಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲರಿಗೂ ಎಲ್ಲವೂ ಸಿಗ್ತದೆ ಇದೆ. ಏನಾದ್ರೂ ಕೊರತೆ ಇದ್ರೆ ಅದು ಕೃಷ್ಣ ಪ್ರಜ್ಞೆ ಮಾತ್ರ. ಈಗ ಒಬ್ಬ ವ್ಯಕ್ತಿ ಬಳಿ ಎಲ್ಲವೂ ಇರ್ಬೋದು, ಆದ್ರೆ ಅವನಿಗೆ ಸಂತೋಷ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅವನಿಗೆ ಎಲ್ಲವೂ ಸಿಗ್ತದೆ. ಸರಿ, ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಆ ಸಂತೋಷವೂ ಸಿಗೋದಿಲ್ಲ ಅಂತೇಳಿ. ಕೃಷ್ಣ ಪ್ರಜ್ಞೆ ಅವನಲ್ಲಿ ಇದ್ರೆ ಎಲ್ಲವೂ ಕೂಡ ಅವನಿಗೆ ಸಿಗ್ತದೆ, ಸಂತೋಷ ಸಿಗ್ತದೆ ಅಂತೇಳಿ. ಈ ರೀತಿ ಕೃಷ್ಣ ಪ್ರಜ್ಞೆಯನ್ನು ಜನರಿಗೆ ಬೋಧಿಸ್ಬೇಕು. ಇದು ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಜನರಿಗೆ ತಿಳಿಸಿಕೊಡುವಂಥದ್ದು. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹಾಗೆ ಶ್ರೀಕೃಷ್ಣನು ಕೂಡ ನಮಗೆ ತಿಳಿಸುವಂಥದ್ದು ಹೇಗೆ ಹೆಚ್ಚು ಹೆಚ್ಚು ಜನರಿಗೆ ಇದು ಪ್ರಚಾರವಾಗಬೇಕು, ತಿಳಿಬೇಕು.
ಅಂತೇಳಿ. ಹಾಗೆ ನಿಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಸೊ ಏಪ್ರಿಲ್ 1ರಿಂದ 18 ದಿವಸಗಳ ಈ ಭಗವದ್ಗೀತೆ ತರಗತಿಯು ಪ್ರಾರಂಭ ಆಗ್ತಾ ಇದೆ. ನೀವೆಲ್ಲರೂ ಕೂಡ ನಾನು ಹೇಳಬೇಕು, ಭಕ್ತಿಶಾಸ್ತ್ರಿಯಿಂದ ಈಗ 34 ಇದ್ರು, ಈಗ 29. ಓಕೆ, ಇಷ್ಟು ಜನರು ಕೂಡ 29 ಭಕ್ತರು ಕೂಡ ಒಬ್ಬೊಬ್ಬರನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ ಹೇಳಿ. ಎಸ್, ಹರೇ ಕೃಷ್ಣ. ಪಂಚಕಲ್ಪತರೂಪಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜೈ. ರಾಮಾಚಾರಿ ಶ್ರೀಧರ್ ಠಾಕೂರ್ ಕಿ ಜೈ. ಓಕೆ, ಸೊ ಇಲ್ಲಿಗೆ ನಾವು ಮೊದಲನೇ ಯೂನಿಟ್ ಅನ್ನು ಪೂರ್ತಿಗೊಳಿಸಿದ್ದೇವೆ. ಸೊ ಮುಂದಿನ ವಾರ ತರಗತಿ ಇರೋದಿಲ್ಲ, ಅದರ ನೆಕ್ಸ್ಟ್ ಮುಂದಿನ ವಾರ ನಿಮಗೆ ಪರೀಕ್ಷೆ ಇರುತ್ತೆ. ಪರೀಕ್ಷೆ 1 ಗಂಟೆಗಳ ಅಥವಾ 1.5 ಗಂಟೆಗಳ ಕಾಲಾವಕಾಶ ಇರುತ್ತೆ ನಿಮಗೆ. ಸೊ ಯಾರೆಲ್ಲ ಅಸೈನ್ಮೆಂಟ್ ಬಾಕಿ ಮಾಡಿದೀರಾ ಅವ್ರು ಕೂಡಲೇ ಕಳಿಸಿಕೊಡಿ, ಬಾಕಿ ಇಡಬೇಡಿ ಯಾರು ಕೂಡ. ನಿಮಿಷ.